कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे राम 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 हरे 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 कृष्ण कृष्ण हरे ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ಈಗ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉಪದೇಶಾಮೃತದ ಶ್ಲೋಕಗಳನ್ನ ಈಗ ಓದೋಣಂತೆ. ಒಬ್ರಾದ್ಮೇಲೆ ಒಬ್ರು ಒಂದೊಂದು ಶ್ಲೋಕಗಳನ್ನ ಓದೋಣಂತೆ. ನಾನು ಇವಾಗ ಮೊದಲನೇ ಶ್ಲೋಕವನ್ನು ಓದ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. चैतन्य महाप्रभु की जय, षड गोस्वामी की जय, रूप गोस्वामी की जय, श्रील प्रभुपाद की जय. हरे कृष्ण. वाचो वेगं मनसः क्रोध वेगं, जिह्वा वेगं उदरोपस्थ वेगं, एतान् वेगान् यो विषहेत धीरः सर्वाम् अपि मां पृथ्वीं दशिष्यात्. ಶ್ಲೋಕ ಎರಡನೇ. ಶ್ಲೋಕ ಎರಡು. ಹೇಳ ಮಾತಾಜಿ. ಹೌದು ಮಾತಾಜಿ. ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹಃ ಜನಸಂಗಶ್ಚ ಲೌಲ್ಯಂ ಚ ಷಡ್ಭಿರ್ಭಕ್ತಿ ವಿನಶ್ಯತಿ. ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧೈರ್ಯ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗೋ ಸತಾ ವೃತ್ತಿ ಷಡ್ಭಿರ್ಭಕ್ತಿ ಪ್ರಸೀದತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಕೋ ಹೋಸ್ಟ್ ಮಾಡಿ ಮಾತಾಜಿ. ಶ್ಲೋಕ 4 ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹ. ಉತ್ಸಾಹಾತ್ ನಿಶ್ಚಯ ದದಾತಿ ಪ್ರತಿಗೃಹ್ಣಾತಿ. ದದಾತಿ ಪ್ರತಿಗೃಹ್ಣಾತಿ. ದದಾತಿ. ಶ್ಲೋಕ 4. ದದಾತಿ ಪ್ರತಿಗೃಹ್ಣಾತಿ ಗುಹ್ಯಂ ಅಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣಂ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 5. ಕೃಷ್ಣೇತಿ ಯಸ್ಯ ಗಿರಿತಂ ಮನಸಾ ಧ್ರಿಯೇತ ದೀಕ್ಷಾಸ್ತಿ ಚೇತ್ ಪ್ರಣತಿಭಿಶ್ಚ ಭಜಂತಮೀಶಂ ಶುಶ್ರೂಷಯಾ ಭಜನ ವಿಘ್ನಮನನ್ಯಮನ್ಯಾ ನಿಂದಾದಿಶೂನ್ಯ ಹೃದಯಂ ಈಪ್ಸಿತ ಸಂಗಲಭ್ಯ. ಹರೇ ಕೃಷ್ಣ. ಶ್ಲೋಕ 6. ಹರೇ ಕೃಷ್ಣ. ದೃಷ್ಟೈಃ ಸ್ವಭಾವಜನಿತೈರ್ವಪುಶ್ಚ ದೋಷೈರ್ ನ ಪ್ರಾಕೃತತ್ವಮಿಹ ಭಕ್ತಜನಸ್ಯ ಪಶ್ಯೇತ್ ಗಂಗಾಂಬಸಾಂ ನ ಖಲು ಬದ್ಬುದಪೇನ ಪಂಕೈರ್ ಬ್ರಹ್ಮ ದ್ರವತ್ವಮಪಗಚ್ಚತಿ ನೀರಧರ್ಮೈಃ. ಹರೇ ಕೃಷ್ಣ. ಶ್ಲೋಕ 7 ಓದಿ. ಕೃಷ್ಣ ನಾಮ ಚರಿತಾದಿಸಿತಾಪ್ಯ ವಿದ್ಯಾಂ ಪಿತ್ತೋಪತತ್ತ ರಸನಸ್ಯ ನರೋಚಿಕಾನು ಹಿನ್ವಾದರಾದನುದಿಲಂ ನುದಿನಂ ಖಲು ಸೈವ ಜುಷ್ಟಂ ಸ್ವಾದ್ವಿಕ್ರಮಾದ್ಭವತಿ ತದ್ಗತ ಮೂಲಹಂತ್ರೀ. ಹರೇ ಕೃಷ್ಣ. ಶ್ಲೋಕ 8. ಓದಿ ಮಾತಾಡಿ. ಹರೇ ಕೃಷ್ಣ. ರೂಪಚರಿತಾದಿಸು ಕೀರ್ತನಾನು ಸ್ಮೃತ್ಯೋ ಕ್ರಮೇಣ ರಸನಾ ಮನಸಿ ನಿಯೋಜ್ಯ ತಿಷ್ಟನ್ ವ್ರಜೇತ ಧನುರಾಗಿ ಜನಾನುಗಾಮಿ ಕಾಲಂ ನಯೇದ ಕಿಲ ಮಿತ್ಯು ಉಪದೇಶ ಸಾರಂ. ಧನ್ಯವಾದಗಳು. ಶ್ಲೋಕ 9.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವೈಕುಂಠನಿತೋ ವರ ಮಧುಪುರಿ ತತ್ರಾಪಿ ರಾಸೋಸ್ತವಾತ್ ವೃಂದಾರಣ್ಯ ಮುದಾರ ಪಾಣಿರ್ಮಣ ಮನಾತ್ರಾಪಿ ಗೋವರ್ಧನ ರಾಧಾ ಕುಂಡ ಮಿಹಾಪಿ ಗೋಕುಲಪತೆ ಪ್ರೇಮಾಮೃತ ಪ್ಲಾವನ ಕುರ್ಯಾದಸ್ಯ ವಿರಾಜತೋ ಗಿರಿತಟೆ ಸೇವಾಂ ವಿವೇಕಿನ ಕಹ. ಹರೇ ಕೃಷ್ಣ ಮತ್ತೆ ರಾಘವಾಗಿ ಇರ್ಲಿಲ್ಲ ಮತ್ತೆ. ಇರ್ಲಿ ಮಾತಾಜಿ. ಅಲ್ಲಿ ರಮಣಾತ್ ಅಂತ ಬರುತ್ತೆ ಮಾತಾಜಿ. ವೃಂದಾರಣ್ಯ ಮುದಾರ ಪಾಣಿ ರಮಣಾತ್. ಓಕೆ, ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಕರ್ಮಿಭ್ಯ ಪರಿತೋ ಹರೇ ಪ್ರಿಯತಯಾ ವ್ಯಕ್ತಿಂ ಯುಯುರ್ಜ್ಞಾನಿನಾ ಸ್ಥೇಭ್ಯೋ ಜ್ಞಾನ ವಿಮುಕ್ತ ಭಕ್ತಿ ಪರಮಾಹ ಪ್ರೇಮೈಕನಿಷ್ಠಾಸ್ತತಃ ತೇಭ್ಯಸ್ತಾಹ ಪಶುಪಾಲ ಪಂಕಜ ದೃಶಾಸ್ತಭ್ಯೋಪಿ ಸಾರಾಧಿಕಾ ಪ್ರೇಷ್ಠಾ ತದ್ವದಿಯಂ ತದೀಯ ಸರಸಿ ತಾಂ ನಾಶ್ರಯೇತ್ ಕಃ ಕೃತಿ. ಹರೇ ಕೃಷ್ಣ. ಕೊನೆಯ ಶ್ಲೋಕ ಯಾರಾದ್ರೂ ಓದ್ತೀರಾ? 11ನೇ ಶ್ಲೋಕ, ಇವತ್ತಿನ ಶ್ಲೋಕ. ಕೃಷ್ಣಸ್ಯೋಚ್ಛ್ರೇ ಪ್ರಣಯ ವಸತಿ ಪ್ರೇಯಾಯು. ಸಾರಿ, ಓದುವರನ್ನು ಬರ್ಲಿಲ್ಲ ಇದು. ಪ್ರೇಯಸೀಭ್ಯೋ. ಕೃಷ್ಣಸ್ಯೋಚ್ಛ್ರೇ ಪ್ರಣಯ ವಸತಿ ಪ್ರೇಯಸ್ಯೋಭ್ಯೋಪಿ ರಾಧಾಂ ಕುಂಡಂ ಚಾಸ್ಯ ಮುನಿಭಿರಾಭೀತ ಸಾದೃಗೇವ ಹೃದಾಯಿ ಯತ್ಪ್ರೇಷ್ಯರಪ್ಯಲ ಮಸುಲಭಂ ಕಿಂ ಪುನರ್ಭಕ್ತಿ ಭಾಜಂ ತತ್ಮೇಮಿದಂ ಸುಕೃದಭಿ ಸರಹ ಸ್ನಾತುರಾವಿಷ್ಕರೋತಿ. ಸಾರಿ ಮಾತಾಜಿ, ಇರ್ಲಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣಸ್ಯೋಚ್ಚೈಃ ಪ್ರಣಯ ವಸತಿಃ ಪ್ರೇಯಸೀಭ್ಯೋಪಿ ರಾಧಾ ಕುಂಡಂ ಚಾಸ್ಯ ಮುನಿಭಿರಭಿತಸ್ತಾದೃಗೇವ ವ್ಯದಾಯಿ ಯತ್ಪ್ರೇಷ್ಟೈರಪ್ಯಲಮಸುಲಭಂ ಕಿಂ ಪುನರ್ಭಕ್ತಿ ಭಾಜಾಂ ತತ್ಪ್ರೇಮೇದಂ ಸಕೃದಪಿ ಸರಸ್ನಾತುರಾವಿಷ್ಕರೋತಿ. ಹರೇ ಕೃಷ್ಣ. ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿಯನ್ನ ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಶದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನ ಗುರು ಪ್ರಣಾಮದೊಂದಿಗೆ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ.
नामस्ते सरस्वते देवे गौरवाणी प्रचारिणे निर्विशेषा शून्यवादी पश्यत्य देशतारिणे जय श्री कृष्ण चैतन्य प्रभु नित्यानंदा श्री अद्वैता गदाधरा श्रीवासादि गौर भक्तवृंदा हरे कृष्णा कृष्ण कृष्णा हरे 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 रामा राम राम हरे 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 कृष्णा कृष्ण कृष्णा हरे 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 रामा राम राम हरे 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 कृष्णा कृष्ण कृष्णा हरे 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 रामा राम राम हरे हरे ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಉಪದೇಶಾಮೃತದ ಜ್ಞಾನ ನಿಮಗೆ ಚೆನ್ನಾಗಿ ಅರ್ಥ ಆಗಿ ಅದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಜ್ಞಾನವನ್ನು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿನ ನನಗೆ ಗುರು ಪರಂಪರೆಯ ಮೂಲಕ ಕರುಣಿಸ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್ ಹರೇ ಮಾತಾಜಿ. ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವ್ ಇವಾಗ ಏನೇನ ತಿಳ್ಕೊತಾ ಇದ್ದೀವಿ ಭಕ್ತಿ ಶಾಸ್ತ್ರಿಯಲ್ಲಿ? ಹರೇ ಕೃಷ್ಣ. ಭಕ್ತಿ ಸೇವೆಯನ್ನ ಹೇಗ್ ಮಾಡ್ಬೇಕು ಅಂತ ಮಾತಾಡಿ. ಭಕ್ತಿ ಸೇವೆಯನ್ನ ಹೇಗೆ ಮಾಡ್ಬೇಕು? ಓಕೆ, ಮತ್ತೆ ಯಾರಾದ್ರೂ ಹೇಳ್ತೀರಾ? ಯಾವುದಕ್ಕಿಂತ ಯಾವುದು ಉತ್ತಮ? ಓಕೆ, ಮತ್ತೆ? ಅನ್ಯ ಅಭಿಲಾಷೆ ಇಲ್ಲದೆ ಶೂನ್ಯವಾಗಿ ಭಕ್ತಿ ಮಾಡ್ಬೇಕು ಅಂತ ತಿಳ್ಕೊಳ್ತೀವಿ. ಓಕೆ, ಮತ್ತೆ ಇನ್ಯಾರಾದ್ರೂ? ಮಾತಾಜಿ, ಇದು ಆಧ್ಯಾತ್ಮಿಕವಾಗಿ ನಡೆಯಲು ನಾವು ಮನಸ್ಸು ಇಂದ್ರಿಯಗಳನ್ನೆಲ್ಲ ನಾವು ನಿಗ್ರಹಿಸ್ಬೇಕು ಅಂತ ತಿಳ್ಕೊಳ್ತಾ ಇದ್ದೀವಿ. ಓಕೆ, ಹರೇ ಕೃಷ್ಣ. ಹಾ ಮಾತಾಜಿ ಹೇಳಿ. ಮಾತಾಜಿ ಸುನೀತಾ ಮಾತಾಜಿ. ಶ್ರದ್ಧೆ ಭಕ್ತಿ ಇರ್ಬೇಕು. ಮತ್ತ ಫಸ್ಟ್ ಶ್ರದ್ಧೆ ಇದ್ದಾಗ ಅದು. ಓಕೆ, ಮತ್ತೆ ಯಾರಾದ್ರೂ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಪ್ರಭುಜಿ. ಪ್ರಾಮಾಣಿಕ ಭಕ್ತಿ ಇದ್ದು ಪ್ರಾಮಾಣಿಕವಾದ ಭಕ್ತಿಯನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಓಕೆ, ಮತ್ತೆ ಯಾರಾದ್ರೂ? ಜ್ಞಾನಿಗಳಿಗಿಂತ ಕರ್ಮಿಗಳಿಗಿಂತ ಭಕ್ತಿ ಯೋಗವೇ ಮೇಲು ಮಾತಾಜಿ. ಭಕ್ತಿ ಮೇಲು ಅಂತ ನಾವು ತಿಳ್ಕೊಂಡ್ವಿ. ಓಕೆ, ಭಕ್ತಿ ಶ್ರೇಷ್ಠ ಅಂತ ತಿಳ್ಕೊಂಡ್ವಿ. ಮತ್ತಿನ್ಯಾರಾದ್ರೂ? ನಾವು ಕೊನೆಯ ಶ್ಲೋಕಕ್ಕೆ ಬಂದಿದೀವಿ. ಭಕ್ತಿ ಶಾಸ್ತ್ರೀಯ ಕೊನೆಯ ಶ್ಲೋಕ. ಬರೇ ಮಾಡ್ಯೂಲ್ 5 ಉಪದೇಶಾಮೃತದಲ್ಲ, ಇಡೀ ನಿಮ್ಮ ಭಕ್ತಿ ಶಾಸ್ತ್ರಿ ಕೋರ್ಸ್. ಓಕೆ, ನೀವು ಎಷ್ಟು 1.5 ವರ್ಷ ಓದಿದ್ದೀರಾ? ಸೊ ಅಷ್ಟು ಸಮಯದ್ದು ಲಾಸ್ಟ್ ಶ್ಲೋಕ ಇದು. ಓಕೆ, ಸೊ ಇದಕ್ಕಿಂತ ಮುಂಚೆ ಸರಿ, ಈ ಉಪದೇಶಾಮೃತವನ್ನ ನಾವ್ ಯಾಕೆ ತಿಳ್ಕೊಳ್ಲಿಕ್ಕೆ ಹೊರಟಿದೀವಿ ಅಂತ ಯಾರಾದ್ರೂ ಹೇಳ್ತೀರಾ? ಅಂದ್ರೆ ನಿಜವಾಗಿ ಗೊತ್ತಾಗದೆ ಭಕ್ತಿ ಅಲ್ಲಿ ಮಾತಾಜಿ. ನಮ್ಮ ಇಂದ್ರಿಯಗಳನ್ನ, ನಮ್ಮ ಚಟುವಟಿಕೆಗಳನ್ನ ಎಲ್ಲ ನಿಗ್ರಹಿಸಿ ನಾವ್ ಹೇಗೆ ಭಗವಂತನ ಸ್ವೀಕಾರ ಮಾಡ್ಬೇಕು, ಮತ್ತೆ ಅವ್ರಿಗೆ ಹೇಗೆ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನಾವು ಭಗವಂತನನ್ನೇ ಪೂಜೆ ಮಾಡ್ಬೇಕು. ಯಾಕೆ ಕೃಷ್ಣನೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್. ನಾವ್ ಯಾಕೆ ಭಕ್ತಿ ಸೇವೆ, ಭಕ್ತೃನೇ ಅತಿ ಶ್ರೇಷ್ಠ ಅಂತ ಭಗವಂತನ ಭಕ್ತೃನೇ ನಾವ್ ಅನ್ಕೊಂತೀವಿ. ಅದನ್ನೆಲ್ಲ ಅಂದ್ರೆ ನಾವ್ ಯಾಕೆ ಅಪರಾಧ ಮಾಡಿದ್ರೆ ನಮ್ಗೆ ಏನೇನೆಲ್ಲ ತೊಂದರೆಗಳಾಗುತ್ತೆ, ನಾವ್ ಯಾಕೆ ವೈಷ್ಣವ ಅಪರಾಧಗಳನ್ನ ಮಾಡಬಾರ್ದು, ನಾವು ಜಪವನ್ನ ಎಲ್ಲವನ್ನ ನಾವ್ ಹೇಗೆ ಶ್ರದ್ಧೆಯಿಂದ ಮಾಡ್ಬೇಕು. ಭಕ್ತಿ ನಾವು ಭಕ್ತರು ಅಂತ ಹೇಳ್ಕೋಬೇಕು ಅಂತಂದ್ರೆ ಈ ಎಲ್ಲಾ ಅರ್ಹತೆ ಉಪದೇಶಾಮೃತ ನಮ್ಗೆ ಏನ್ ಹೇಳ್ತಾ ಇದೆ, ಆ ಎಲ್ಲಾ ಕ್ವಾಲಿಟೀಸ್ ನಮ್ಮ ಹತ್ರ ಇದ್ರೆ ಮಾತ್ರ ನಾವು ಭಕ್ತರು. ಅಂದ್ರೆ ನಾವ್ ಇಲ್ಲಿವರೆಗೂ ಭಕ್ತರಾಗಿಲ್ಲ, ಇದನ್ನ ಕೇಳಿ ಭಕ್ತರಾಗಿ ಅಂತ ಹೇಳ್ತಿದ್ರ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಪ್ರಯತ್ನ ಪಡ್ತೀರಾ? ಹರೇ ಕೃಷ್ಣ.
ಮಧ್ಯೆ 6 ರೀತಿಯ ವಿನಿಮಯ ನಡೀತಾ ಇರೋದು ಅದನ್ನ ಸ್ವಲ್ಪ ತಿಳ್ಕೊಂಡ್ಬೇಕು. ಓಕೆ. ಸೊ ಭಕ್ತರಲ್ಲಿ ನಡುವೆ 6 ವಿನಿಮಯಗಳೇ ನಡೆದ್ರೆ ಸೊ ನಮ್ಗೆ ಅದು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಹಾಯ ಮಾಡುತ್ತೆ ಅಂತ ನೀವು ತಿಳ್ಕೊಂಡ್ರಿ. ಓಕೆ ಮಾತಾಜಿ, ಧನ್ಯವಾದ. ಮತ್ತೆ ಯಾರಾದ್ರೂ? ಹರೇ ಕೃಷ್ಣ. ಕೋರಿಕೆ ಇರ್ಬಾರ್ದು, ಐಕ ಬಯಕೆಗಳು. ಸೊ ನಮ್ಗೆ ಆಸೆನೇ ಇಲ್ಲ ಅಂತಂದ್ರೆ ನಮ್ಗೆ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗಲ್ಲ ಮಾತಾಜಿ. ಬಟ್ ಎಷ್ಟು ನಮ್ಗೆ ಏನ್ ಬೇಕು, ನಮ್ಗೆ ಲೈಫ್ ಎಷ್ಟು ಕೊಟ್ಟಿದಾರಲ್ಲ ಅಷ್ಟೆಲ್ಲ ನಾವ್ ಇಟ್ಕೊಂಡು ಭಕ್ತಿ ಮಾಡ್ತಾ ಹೋದಾಗ ಅದು ಒಂದ್ ಭಕ್ತಿ ಆಗುತ್ತೆ. ನಾವೆಲ್ಲ ಅಷ್ಟು ಎಲ್ಲ ಲೀಸ್ಟ್ ಎಲ್ಲ ತಗೊಂಡೋಗಿ ಭಕ್ತಿ ಹತ್ರ ದೇವ್ರ ಹತ್ರ ಕುತ್ಕೊಂಡು ಕೇಳ್ತಾ ಹೋಗ್ತೀವಲ್ಲ, ಅದು ಅಲ್ಲ ಅದು ಭಕ್ತಿ ಅನ್ನೋದು. ಅದು ಒಂದ್ ಬಿಸ್ನೆಸ್ ತರ ಆಗುತ್ತೆ. ಸೊ ನಮ್ ಭಕ್ತಿ ಪ್ರಾಮಾಣಿಕವಾಗಿ ಇದ್ದಾಗ ಮತ್ ನಾವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಕೊಂಡು ಭಗವಂತ ನೀನಂದ್ರೆ ಇನ್ನೇನು ಇಲ್ಲ ಅಂತ ನಾವು ಯಾವಾಗ ಅನ್ಕೊಂತೀವಿ ಅವಾಗ ಪುರುಷೋತ್ತಮ ನೀನಲ್ದ ನಮ್ಗೆ ಏನಿಲ್ಲ ಅಂದ್ರೆ ನಮ್ಗೆ ಅವಾಗ ಅದು ಒಂದು ನಂಬಿಕೆ, ವಿಶ್ವಾಸ, ಭಗವಂತ ಆ ಒಂದು ಒಳಗಿಂದ ನಮ್ಗೆ ಪ್ರೇರಣೆ ಕೊಡ್ತಾನೆ ಭಗವಂತ ಭಕ್ತಿ ಅಂತ. ನಂಬಿಕೆ, ವಿಶ್ವಾಸ. ಹರಿಬೋಲ್. ಓಕೆ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಪ್ರಯತ್ನ ಪಡ್ತೀರಾ? ನಾಳೆ ನಾನ್ ಬಂದು ಕೇಳೋದು ಇಲ್ಲ, ಇನ್ಯಾರನ್ನು ಬಂದು ಕೇಳಲ್ಲ ನಿಮ್ಮನ್ನ. ಇವತ್ತೇ ಲಾಸ್ಟ್ ಡೇ ನಿಮ್ಗೆ. ಸೊ ನೀವು ಈ ಭಕ್ತಿ ಶಾಸ್ತ್ರೀಯ ಏನೊಂದು ಜ್ಞಾನ ನೀವು ಪಡ್ಕೊಂಡಿದ್ದೀರಾ, ಸೊ ಇವತ್ತು ನೀವು ಅದನ್ನ ನಮ್ ಜೊತೆ ಹಂಚ್ಕೋಬಹುದು. ಅಂದ್ರೆ ಮಾತಾಜಿ ಶ್ರದ್ಧೆಯಿಂದ ಭಾವ ತನಕ ಹೇಗೆ ಹೋಗ್ಬೇಕು ಅನ್ನೋದನ್ನ ಪ್ರತಿ ಅಂತಾನು ಹೇಳ್ಕೊಟ್ಟಿದ್ದೀರಾ ಮಾತಾಜಿ. ಓಕೆ. ಶ್ರದ್ಧೆಯಿಂದ ಭಾವ ಹೇಳಿರೋದು ಏನು ಮಾತಾಜಿ? ಪ್ರೇಮ ಅಲ್ಲ, ನಮ್ಮ ಜೀವನದ ಉದ್ದೇಶ ಏನು? ಭಗವಂತನ ಪ್ರೇಮ ಪಡೆಯೋದು ಅಲ್ವಾ? ಇವಾಗ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲೂ ಅಷ್ಟೇ, ನಾವು ಪ್ರೀತಿ ಇಲ್ದೆಲ್ಲ ಇದ್ರೆ ನಮ್ಮ ಜೀವನಕ್ಕೆ ಏನಾದ್ರೂ ಒಂದು ಅರ್ಥ ಇದೆಯಾ? ನಾವು ಪ್ರೀತಿಸ್ಬೇಕು, ಮತ್ತೆ ಬೇರೆಯವರು ನಮ್ಮನ್ನ ಪ್ರೀತಿಸ್ಬೇಕು ಅಲ್ವಾ? ಸೊ ನಾವ್ ಇವಾಗ ಯಾರನ್ನ ಪ್ರೀತಿಸಕ್ ಹೊರಟಿದ್ದೀವಿ? ಯಾರಿಂದ ಪ್ರೀತಿಯನ್ನ ಪಡಿಲಿಕ್ಕೆ ಹೊರಟಿದೀವಿ? ಭಗವಂತನಿಂದ. ಪರಮ ಅಲ್ವಾ? ಅವರನ್ನ ಬಿಟ್ಟರೆ ಯಾರಿಲ್ಲ ಅಲ್ವಾ? ದೇವೋತ್ತಮ ಪರಮ ಪುರುಷ, ಅವರನ್ನ ನಾವು ಪ್ರೀತಿಸಕ್ ಹೊರಟಿದೀವಿ, ಮತ್ತೆ ಅವರಿಂದ ಪ್ರೀತಿಯನ್ನ ಪಡಿಲಿಕ್ಕೆ ಹೊರಟಿದೀವಿ. ಅದೇ ಅತ್ಯುನ್ನತವಾದಂತಹ ಒಂದು ಗತಿ ಅಂತಂದ್ರೆ ಪರಮ ಗತಿ ಅಂತ ಕರಿತೀವಿ ಅಲ್ವಾ? ಸೊ ಮತ್ತೆ ನಮ್ಗೆ ಈ ಉಪದೇಶಾಮೃತದಲ್ಲಿ ಏನನ್ನ ಹೇಳ್ಕೊಡ್ತಾ ಇದ್ದಾರೆ ಮಾತಾಜಿ? ವೈಷ್ಣವರ ಜೊತೆ ಯಾವ ರೀತಿ ನಡ್ಕೋಬೇಕು ಅಂತ ಹೇಳ್ತಾರೆ ಮಾತಾಜಿ. ಮತ್ತೆ ಅದೇ ರೀತಿ ಒಂದು ಭಕ್ತರ ನಡುವೆ ನಡೆಯುವಂತ ಒಂದು ಚಟುವಟಿಕೆಗಳನ್ನ, ಮತ್ತೆ ನಾವು ಈ ಕೃಷ್ಣನ ನಮಗೆ ನಿರಾಕಾರತ್ವದಲ್ಲಿ ಅಂದ್ರೆ ಮಾಯಾಜಾಲದಲ್ಲಿ ಇದ್ದಾಗ ಈ ಭಗವಂತನ ಪವಿತ್ರ ನಾಮ ಗುಣ ಇವ್ಯಾವುದೂ ಕೂಡ ರುಚಿಸಲ್ಲ. ಅದನ್ನ ಮತ್ತೆ ಮಾತಾಜಿ ಟೋಟಲ್ ಆಗಿ ಇದು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹರಿ ಬೋಲ್ ಅಲ್ವಾ? ಸೊ ನಮ್ಗೆ ಅದು ತುಂಬಾ ಮುಖ್ಯ. ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದು ಅಂತ ಹೇಳೋರೇ ಇಲ್ಲ ಅಲ್ವಾ? ನಮಗ್ ತೋಚದಂಗ್ ನಾವ್ ಜೀವನ ಮಾಡ್ತಾ ಇದೀವಿ ಅಲ್ವಾ? ನಾನೇನಂತೀನಿ, ನನಗೆ ಕೇಳಿಸ್ತಿಲ್ವಾ? ಹರೇ ಕೃಷ್ಣ. ಈ ಜಗತ್ತಲ್ಲಿ ಇರೋದು, ಈ ಪ್ರಪಂಚದಲ್ಲಿ ಇರೋದು ಎಲ್ಲದೂ ಶಾಶ್ವತ ಅಲ್ಲ. ಒಂದ್ ಸೆಕೆಂಡ್, ಇವಾಗ ಮಾತಾಜಿ ಒಂದ್ ಸೆಕೆಂಡ್, ಪರಮಮಂಗಳ ಮಾತಾಜಿ ಹೇಳಿದ್ರಲ್ಲ ಅದರದ್ದು ತುಂಬಾ ಮುಖ್ಯ. ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದು ಅಂತ ಅಲ್ಲ, ನಮ್ಗೆ ಯಾರು ಹೇಳ್ಕೊಡೋರೇ ಇಲ್ಲ ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದು ಅಂತ. ನಮ್ಮ ಮನಸ್ಸೋ ಇಚ್ಛೆ, ಆ ಪ್ರಾಣಿಗಳು ಹೇಗೆ ವರ್ತಿಸಿ ಜೀವನವನ್ನ ಮಾಡುತ್ತೋ ಆತರ ನಾವು ಜೀವನವನ್ನ ಮಾಡ್ಬೇಕು ಅಂತ ಇಚ್ಛೆ ಪಡ್ತಾ ಇದೀವಿ ಅಲ್ವಾ? ಇವಾಗ ಯಾರನ್ನಾದ್ರೂ ಕೇಳಿ ಅಲ್ವಾ, ನನ್ನಿಷ್ಟ, ನನ್ಗೆ ಇಷ್ಟ ಬಂದಂಗ್ ಮಾಡ್ತೀನಿ, ನೀನ್ ಯಾರು ಹೇಳೋದು ಅಂತ ಹೇಳ್ತಾರೆ. ನಮ್ಮ ಮಕ್ಳೇ ಹಂಗ್ ಹೇಳ್ತಾರೆ ಅಲ್ವಾ? ನೀನ್ ಯಾಕೆ ನನಗೆ ಹೇಳ್ತೀಯಾ ಅಲ್ವಾ? ನನಗ್ ಗೊತ್ತು ನಾನು ಏನ್ ಮಾಡ್ಬೇಕು ಅಂತ. ಅದ್ರ ನಮ್ಗೆ ಇಲ್ಲಿ ಧರ್ಮ ಗ್ರಂಥಗಳೇ ಹೇಳ್ತಾ ಇದೆ, ಆಚಾರ್ಯರು ಹೇಳ್ತಾ ಇದ್ದಾರೆ ಅಲ್ವಾ? ಇದನ್ನೆಲ್ಲ ಪಾಲಿಸಿ ಯಾರು ಯಶಸ್ಸನ್ನ ಪಡೆದಿದ್ದಾರೆ, ಯಾರು ಪರಮಗತಿಯನ್ನ ಪಡೆದಿದ್ದಾರೆ, ಅವ್ರು ನಮ್ಗೆ ಹೇಳ್ತಾ ಇದ್ದಾರೆ ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದು ಅಂತ ಅಲ್ವಾ? ಸೊ ನಾವ್ 3 ಕೋತಿಗಳ ಕಥೆನ ನೋಡಿದ್ವಿ. ಆ 3 ಕಥೆಯಲ್ಲಿ ನಮ್ಗೆ ಆ ಕೋತಿಗಳ ಕಥೆಯಲ್ಲಿ ಏನ್ ಹೇಳಿದ್ರು? ಇದನ್ನ ಮಾಡ್ಬಾರ್ದು ಅಂತ ಹೇಳಿದ್ರು. ಕೆಟ್ಟದನ್ನ ಕೇಳ್ಬಾರ್ದು, ಕೆಟ್ಟದನ್ನ ನೋಡ್ಬಾರ್ದು, ಕೆಟ್ಟದನ್ನ ಮಾತಾಡ್ಬಾರ್ದು ಅಂತ. ಏನ್ ಮಾಡ್ಬೇಕು ಅಂತ ಹೇಳಲೇ ಇಲ್ಲ ಅಲ್ವಾ? ನನ್ನಿಷ್ಟದ ಪ್ರಕಾರ ಅದು ಏನ್ ಮಾಡ್ಬೇಕು ಒಳ್ಳೇದು ಅನ್ನೋದು ನನಗ್ ಒಳ್ಳೇದ್ ಅನ್ಸೋದು ಅದು ಬೇರೆ ಇರುತ್ತೆ, ನಿಮ್ಗೆ ಒಳ್ಳೇದ್ ಅನ್ಸೋದು ಬೇರೆ ಇರುತ್ತೆ ಅಲ್ವಾ? ಸೊ ನಮ್ಗೆ ಯಾರು ಹೇಳಿಲ್ಲ. ಸೊ ನಮ್ಗೆ ಇಲ್ಲಿ ಉಪದೇಶ ಅಮೃತ ಅಲ್ವಾ? ಈ ಒಂದು ಏನ್ ಉಪದೇಶವನ್ನ ಕೊಡ್ತಾ ಇದ್ದಾರೆ ನಮ್ಗೆ ರೂಪ ಗೋಸ್ವಾಮಿ ಅವರು, ಇದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಅಮೃತತ್ವವನ್ನ ನಾವು ಪಡಿಬಹುದು ಅಲ್ವಾ? ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ನಾವ್ ಏನ್ ಸಿಕ್ಕಾಕೊಂಡಿದೀವಿ, ಈ ಆತ್ಮ ಈ ದೇಹದಲ್ಲಿ ಸಿಕ್ಕಾಕೊಂಡಿದೆ, ಈ ಒಂದು ಮೊಟ್ಟೆಯಲ್ಲಿ ಸಿಕ್ಕಾಕೊಂಡಿದೆ ಅಲ್ವಾ? ಇದರಿಂದ ನಾವು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಏನು ಒಂದು ಮಾರ್ಗನೂ ಇಲ್ಲ. ನಾನು ಎಷ್ಟೇ ಭೌತಿಕವಾಗಿ ಮುಂದುವರಿಬಹುದು, ಆಧ್ಯಾತ್ಮಿಕವಾಗಿ ಮುಂದುವರೆದ್ರು ಯಜ್ಞ ದಾನ ತಪ ವೇದಾಧ್ಯಯನ
ಏನೇ ನೇಮ ನಿಷ್ಠೆ ಏನೇ ಮಾಡಿದ್ರು ಸಹ ಈ ಒಂದು ಬಂಧನದಿಂದ ನಾವು ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇರೋದು ಒಂದೇ ಮಾರ್ಗ, ಏಕೈಕ ಮಾರ್ಗ. ಸೊ ಅದನ್ನೇ ನಮ್ಗೆ ಇಲ್ಲಿ ಉಪದೇಶಾಮೃತ ನಮ್ಗೆ ಅರ್ಥ ಮಾಡಿಸ್ತಾ ಇದೆ ಅಲ್ವಾ. ನೀವ್ ಇದನ್ನ ಮಾಡ್ಬೇಡಿ, ಇದನ್ನ ಮಾಡಿ, ಮತ್ತೆ ಅದಾದ್ಮೇಲೆ ಹೇಗೆ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ ಅಲ್ವಾ. ಮತ್ತೆ ನೀವು ಮುಂದುವರಿಯೋದು, ಒಂದ್ ಕಡೆ ಸ್ಟಕ್ ಆಗ್ಬಿಡಿ ಅಂತ ಹೇಳ್ತಿಲ್ಲ ಅಲ್ವಾ. ನೀವು ಮುಂದುವರಿರಿ. ಸೊ ನೀವು ಕನಿಷ್ಠ ಒಂದು ಅಧಿಕಾರಿ ಎಲ್ಲ ಇರ್ಬೇಡಿ, ಮಧ್ಯಮ ಅಧಿಕಾರಿಗೆ ಬನ್ನಿ, ಉತ್ತಮ ಅಧಿಕಾರಿಗೆ ಬನ್ನಿ ಅಲ್ವಾ. ಸೊ ನೀವು ಬರೇ ಇಲ್ಲಿ ಏನು ಸಾಧನಾ ಭಕ್ತಿಯೆಲ್ಲ ಇರ್ಬೇಡಿ ಅಲ್ವಾ. ಸೊ ನೀವು ರಾಗಾನುಗ ಭಕ್ತಿ, ಭಾವ ಭಕ್ತಿ, ಪ್ರೇಮ ಭಕ್ತಿಯ ಹಂತಕ್ಕೆ ಬನ್ನಿ ಅಂತ ಹೇಳ್ತಾ ಇದಾರೆ ಅಲ್ವಾ. ಇಲ್ಲ ಪ್ರೇಮ ಭಕ್ತಿ ಅಂತ ನೀವು ಮಾಡ್ಕೂಡ್ದು, ನೀವೆಲ್ಲ ಸಾಮಾನ್ಯ ಮನುಷ್ಯರು, ಇದು ತುಂಬಾ ಸಾಧು ಸತ್ಪುರುಷರು ಮಾತ್ರನೇ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ ಅಲ್ವಾ. ಯಾರ್ ಬೇಕಾದ್ರೂ ಇದನ್ನ ಅಚೀವ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದಾರೆ ನಮ್ಗೆ. ಅಮೃತತ್ವವನ್ನ ಪಡಿಬಹುದು ಅಲ್ವಾ. ಈಗ ನಮ್ಗೆ ಭೌತಿಕ ಪ್ರಪಂಚದಲ್ಲಿ ನನ್ಗೆ ಏನೇನೋ ಆಸೆ ಇದ್ರೆ ನಾನು ಇವಾಗ ಬ್ಯೂಟಿ ಕಾಂಟೆಸ್ಟ್ ಹೋಗಕ್ಕಾಗಲ್ಲ, ನನ್ನಲ್ಲಿ ಆರ್ಮಿಗೆ ಸೇರಕ್ಕಾಗಲ್ಲ ಅಲ್ವಾ. ನನ್ಗಂತಹ ಒಂದು ದೇಹ ದಾರ್ಢ್ಯತೆ ಅಂತ ಏನ್ ಹೇಳ್ತಾರೋ ಅದ್ ನನ್ನ ಹತ್ರ ಇಲ್ಲ ಅಲ್ವಾ. ನಾನ್ ಬ್ಯೂಟಿ ಕಾಂಟೆಸ್ಟ್ ಹೋಗ್ಬೇಕಂದ್ರೆ ಅಂತಹ ಸೌಂದರ್ಯ ಇಲ್ಲ ಅಲ್ವಾ. ಆದ್ರೆ ಇಲ್ಲಿ ಭಕ್ತಿಯಲ್ಲಿ ಆತರ ಅಲ್ಲ, ಏನೇ ಇಲ್ಲ, ಅಹೈತುಕಿ ಅಪ್ರತಿಹತ, ಯಾರು ಬೇಕಾದ್ರೂ ಬರ್ಬೋದು, ನಿರಂತರವಾಗಿ ನಾವು ಮಾಡ್ಬೋದು, ಯಾವುದೇ ತಡೆಗಳು ಇಲ್ಲ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಮ್ಗೆ 8ನೇ ಶ್ಲೋಕ ಏನ್ ಹೇಳ್ಕೊಡ್ತಾ ಇದ್ದಾರೆ, ಉಪದೇಶಾಮೃತದ ಸಾರ. ನಮ್ಮ ಕೊನೆಯ ಗುರಿ ಏನಾಗಿರ್ಬೇಕು ಈ ಜೀವನದಲ್ಲಿ ನಾವ್ ಏನನ್ನ ಅಭ್ಯಾಸ ಮಾಡ್ಕೋಬೇಕಂದ್ರೆ 24 ಗಂಟೆಗಳ ಕಾಲ ಹರಿನಾಮವನ್ನ ನಾವು ಭಗವಂತನ ನಾಮ ರೂಪ ಗುಣ ಲೀಲೆಗಳನ್ನ ನಾವು ಸ್ಮರಿಸ್ಬೇಕು, ಅಂತಹ ಒಂದು ಹಂತಕ್ಕೆ ಬರ್ಬೇಕು ಅಲ್ವಾ. ಸೊ ಅದು ನಾವು ತಿಳ್ಕೊಬೇಕಾಗಿರೋದು. ಈ ಇಡೀ ಉಪದೇಶಾಮೃತದ ಸಾರ ಏನು, 24 ಗಂಟೆಗಳ ಕಾಲ ಅನವರತ ಸದಾ ಅಲ್ವಾ. ಸದಾ ನಾವು ಆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ಬೇಕು. ಅವಾಗಷ್ಟೇ ನಾವು ನಮ್ಮ ಸಾಯುವ ಸಮಯದಲ್ಲಿ ಆ ಭಗವಂತನ ನೆನಪು ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ನಾವು ಅನವರತ ನಾವ್ ಹೇಗೆ ಈ ಭಗವಂತನನ್ನ ಸ್ಮರಿಸ್ಲಿಕ್ಕೆ ಸಾಧ್ಯ ಅಂದ್ರೆ ನಾವು ಇದನ್ನ ಮಾಡ್ಬೇಕು, ಇದನ್ನ ಮಾಡಬಾರ್ದು, ಅದನ್ನೇ ನಮ್ಗೆ ಹೇಳ್ಕೊಟ್ಟಿರೋದು ಅಲ್ವಾ. ನೀವ್ 24 ಗಂಟೆಗಳ ಕಾಲ ಆ ಒಂದು ಸ್ಮರಣೆ ಬರ್ಬೇಕಂತಂದ್ರೆ ಹೇಗ್ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದಾರೆ ನಮ್ಗೆ, ನೀವ್ ಇದನ್ನ ಮಾಡಿ ಇದನ್ನ ಮಾಡಬಾರ್ದು ಅಂತ. ಸೊ ಅದಕ್ಕೆ ನೀವೆಲ್ಲಾನು ಇವಾಗ ಫಸ್ಟ್ 3 ಶ್ಲೋಕದಲ್ಲಿ ಏನನ್ನ ಹೇಳ್ಕೊಟ್ಟಿದ್ರೆ ಅದನ್ನೆಲ್ಲ ನೀವು ಬರ್ಕೊಳ್ಳಿ, ಒಂದು ಪುಸ್ತಕದಲ್ಲಿ ಬರ್ಕೊಂಡು ಡೈಲಿ ನೀವು ರಾತ್ರಿ ಮಲ್ಕೊಳ್ಳಿಕ್ಕಿನ ಮುಂಚೆ ನಾನು ಇದ್ರಲ್ಲಿ ಯಾವ್ದನ್ನ ನಾನು ಮಾಡಿದೀನಿ ಮತ್ತೆ ಮಾಡಕ್ ಆಗಿಲ್ಲ, ಸೊ ಒಳ್ಳೇದ್ ಏನ್ ಹೇಳಿದಾರೋ ಅದನ್ನ ಯಾವ್ದು ಮಾಡಕ್ ಆಗಿಲ್ಲ, ಮತ್ತೆ ಯಾವ್ದು ಕೆಟ್ಟದನ್ನ ಹೇಳಿದಾರೋ ಮಾಡಬಾರ್ದು ಅಂತ ಹೇಳಿದಾರೋ ಅದನ್ನ ನಾನು ಮಾಡಿಲ್ಲ ಅಂತ ನೀವು ಟಿಕ್ ಮಾಡ್ಕೊಂಡ್ ಬನ್ನಿ. ಸೊ ನಿಮ್ಗೆ ಇದೊಂದು ಎಕ್ಸರ್ಸೈಸ್, ಯಾಕಂದ್ರೆ ಇದು ಪ್ರಾಕ್ಟಿಕಲ್ ಅಪ್ಲಿಕೇಶನ್, ಇದು ಉಪದೇಶಾಮೃತ ಅನ್ನೋದು ಬರೇ ಜ್ಞಾನ ಅಲ್ಲ. ಸೊ ನಮ್ಗೆ ಫಸ್ಟ್ ಇದ್ರಲ್ಲಿ ಏನ್ ಹೇಳಿದ್ದಾರೆ, 1ನೇ ಶ್ಲೋಕದಲ್ಲಿ ವಾಚೋ ವೇಗಂ ಮನಸ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರ ಉಪಸ್ಥ ವೇಗಂ ಅಲ್ವಾ. ನೀವು ಬರ್ಕೊಳ್ಳಿ ಅಲ್ವಾ, ಯಾರಲ್ಲಿ ನಾನು ಇವತ್ತು ಯಾವ್ದಾದ್ರು ಮೀರಿದಿನ ಅಂತ, ಸಿಕ್ಕಾಪಟ್ಟೆ ತಿಂದಿದಿನ, ಬೇರೆಯವ್ರ ಜೊತೆ ಮಾತಾಡಿದಿನ, ಸೊ ಈ ತರ 6 ನೀವು ಬರ್ಕೊಳ್ಳಿ, ಯಾವ ವೇಗವನ್ನ ನಾನು ಇವತ್ತು ಅತಿಕ್ರಮಿಸಿದೀನಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಇದ್ರಲ್ಲಿ ನೆಕ್ಸ್ಟ್ನು ಸಹ ಮಾಡಬಾರ್ದು ಅನ್ನೋದನ್ನೇ ಫಸ್ಟ್ ಹೇಳ್ತಾ ಇದಾರೆ ಅಲ್ವಾ. ಸೊ ನಮ್ಗೆ ಈ ಭಕ್ತಿ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಅಡಚಣೆ ಆಗಿರುವಂತಹ ಒಂದು ವಿಚಾರಗಳು ಯಾವ್ದಂತ ಹೇಳಿದ್ರು, ನಮ್ಗೆ ಏನ್ ಹೇಳಿದ್ರು 2ನೇ ಶ್ಲೋಕದಲ್ಲಿ, ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮ ಜನಸಂಘಶ್ಚ ಲೌಲ್ಯಂ. ಇದನ್ನ ಬರ್ಕೊಳ್ಳಿ, ನೀವು ಈ 6 ಬರ್ಕೊಳ್ಳಿ, ಒಟ್ಟು 18 ಆಗುತ್ತೆ ಅಲ್ವಾ. ಸೊ ಇವಾಗ ನೀವು ಈ 2ನೇದ್ರಲ್ಲಿ ಈ 6 ಬರ್ಕೊಳ್ಳಿ. ಇದ್ರಲ್ಲಿ ನಾನು ಇವತ್ತೇನಾದ್ರೂ ಅತ್ಯಾಹಾರ ಮಾಡಿದಿನ, ಪ್ರಯಾಸ ಮಾಡಿದಿನ ಅಲ್ವಾ, ಅನ್ನೆಸೆಸರಿಯಾಗಿ ನಾನು ಶ್ರಮಿಸಿದಿನ, ಭಗವಂತನನ್ನ ಪಡಿಲಿಕ್ಕೆ ಲೌಲ್ಯಂ ಇರ್ಬೇಕು, ಬಟ್ ಈ ಭೌತಿಕ ವಸ್ತುವನ್ನ ಪಡಿಲಿಕ್ಕೆ ಏನಾದ್ರೂ ಪ್ರಯಾಸ ಪಟ್ಟಿದಿನ ಅಲ್ವಾ. ಸೊ ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪ ಮಾಡಿದಿನ, ನಿಯಮ ಆಗ್ರಹ ಏನಾದ್ರು ಮಾಡಿದಿನ, ಆಗ್ರಹ ಏನಾದ್ರು ಮಾಡಿದಿನ, ಮತ್ತೆ ಜನಸಂಘ ಅಲ್ವಾ, ಯಾರು ಭಕ್ತರಲ್ವೋ ಅವ್ರ ಜೊತೆ ನಾನು ಹೆಚ್ಚು ಬೆರ್ತಿದಿನ, ಜನಸಂಘಶ್ಚ ಲೌಲ್ಯ ಅಲ್ವಾ. ಸೊ ಈ ವಸ್ತುಗಳಿಗೆ ನಾನು ಅತಿಯಾಗಿ ನಾನು ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನವನ್ನ ಪಟ್ಟಿದಿನ. ಸೊ ಇದೆಲ್ಲವನ್ನ ಸಹ ನೀವು ಬರ್ಕೊಂಡು ಹೋಗಿ. ಸೊ 6 + 6 12 ಆಯ್ತು ಅಲ್ವಾ. ಇದು ಮಾಡಬಾರ್ದು. ಸೊ ಮಾಡ್ಬೇಕು, ಏನನ್ನ ಮಾಡ್ಬೇಕು, ಉತ್ಸಾಹಾತ್ ನಿಶ್ಚಯಾತ್ ಧೈರ್ಯಾತ್ ತತ್ ಕರ್ಮ ಪ್ರವರ್ತನಾತ್ ಅಲ್ವಾ. ಸಂಗತ್ಯಾಗೋ ಸತ್ತೋರುತ್ತೆ, ಈ 6 ನಾನು ಮಾಡದ್ನ ಅಲ್ವಾ, ಇಲ್ಲಿ ಏನಾದ್ರೂ ಎಡುವುದ್ನ ನಾನು, ಅಥವಾ ಮಾಡ್ಲಿಕ್ಕೆ ಆಯ್ತಾ, ನಾನು ನಮ್ಮ ಆಚಾರ್ಯ ಹೇಳಿದನ್ನ ಫಾಲೋ ಮಾಡಕ್ ಆಯ್ತಾ, 4 ಗಂಟೆಗೆ ಎದ್ದೊಳಿ ಅಂತ ಹೇಳಿದ್ರೆ ನನ್ಗೆ 4 ಗಂಟೆಗೆ ಎದ್ದೊಳಕ್ ಆಗಿಲ್ಲ, ಸೊ ನನ್ಗೆ ಇಂಟು ಮಾರ್ಕ್, ಅವತ್ತಿನ ದಿವಸ ನಾನು ಫೇಲ್ ಆ ಒಂದು ಅದನ್ನ ಫಾಲೋ ಮಾಡೋದ್ರಲ್ಲಿ ಅಲ್ವಾ. ಸೊ ಮತ್ತೆ ಜನಸಂಘ ಅಲ್ವಾ, ನಾವು ಭಕ್ತರ ಸಂಘದಲ್ಲಿ ಇರ್ಬೇಕು, ಅದನ್ನ ನಾನು ಮಾಡ್ಲಿಕ್ಕೆ ಆಯ್ತಾ, ಅಸೋಸಿಯೇಷನ್ ಆಫ್ ಡಿವೋಟೀಸ್ ನಾನು ತಗೊಳ್ಲಿಕ್ಕೆ ಆಯ್ತಾ, ಇಲ್ಲ. ಸೊ ಮತ್ತೆ ಇನ್ಯಾವ್ದಿದೆ, ಉತ್ಸಾಹವಾಗಿ ನಾನು ಮುಂದೋಡಿದ, ಅಯ್ಯೋ ಇದೇನಪ್ಪ ಬೆಳಗ್ಗೆ 4 ಗಂಟೆಗೆ ಎದ್ದು ಇದೇನಿದು 16 ರೌಂಡ್ ಜಪ ಮಾಡ್ಬೇಕಾ, ಇದೇನಿದು ಹೋಮ್ ವರ್ಕ್ ಹೇಳಿದಾರ, ಇದು ಹೋಮ್ ವರ್ಕ್ ಮಾಡದ ಉತ್ಸಾಹ ಇತ್ತಾ ಇಲ್ಲ. ಮತ್ತೆ ನನಗೆ ಏನಾದ್ರೂ ಒಂದು ಒಳ್ಳೇದಾಗುತ್ತಾ ಅಂತ ನಮ್ಗೆ ಯಾವಾಗ್ಲೂ ಕ್ವಶನ್ ಮಾರ್ಕ್ ಆಗ್ತಾ ಇರುತ್ತೆ ಅಲ್ವಾ.
ಸೊ ನಾವ್ ಅದಕ್ಕೇನೆ ನಮ್ಗೆ ಪ್ರಭುಪಾದರು ಅದನ್ನ ಅರ್ಥ ಮಾಡಿಸಿದ ದೃಢ ನಿಶ್ಚಯದಿಂದ ನೀವು ಮುಂದುವರಿಬೇಕು. ಯಾಕಂದ್ರೆ ನಮ್ಮ ಆಚಾರ್ಯರ ಒಂದು ಪಾದದಲ್ಲಿ ಅವರ ಪಾದ ಹೆಜ್ಜೆಗಳಲ್ಲೇ ನಾವು ನಡೀತಾ ಇದೀವಿ. ಯಾಕಂದ್ರೆ ಅವರು ಯಶಸ್ಸನ್ನ ಪಡೆದಿದ್ದಾರೆ ಅಂದ್ರೆ ನಮ್ಗೂ ನಂಬಿಕೆ ಇರ್ಬೇಕು. ಅದಕ್ಕೆ ಈ ಒಂದು 9 ಹಂತ ಶುರುವಾಗದೆ ಆ ಶ್ರದ್ಧೆ ನಂಬಿಕೆಯಿಂದ. ಶ್ರದ್ಧೆ ನಂಬಿಕೆ ಇಲ್ಲ ಅಂದ್ರೆ ನಾವು ಆ ಪ್ರೇಮ ಹಂತವನ್ನ ಮುಟ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಯಾವ್ದು ಕಾಣಲ್ಲ ಕಣ್ಣಿಗೆ ಅಲ್ವಾ. ಸೊ ಅದಕ್ಕೆ ಅದು ತುಂಬಾ ಮುಖ್ಯವಾಗಿರೋದು. ಸೊ ಈ 18 ಬರ್ಕೊಳ್ಳಿ. ಇದನ್ನ ನೀವು ಒಂದು ಪೇಪರ್ ಅಲ್ಲಿ ಬರ್ಕೊಳ್ಳಿ. ಡೈಲಿ ಇದನ್ನ ನಿಮ್ಗೇನೆ ಯಾರೋ ಒಬ್ರು ನಿಮ್ಮನ್ನ ಏನೋ ಶಿಕ್ಷಿಸೋದೋ ಅಥವಾ ಏನೋ ಶ್ಲಾಘಿಸ್ಲಿಕ್ಕೆ ಅಂತಲ್ಲ, ನಿಮ್ಮನ್ನ ನೀವು ಭಕ್ತಿಲಿ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಇದನ್ನ ನೀವು ಬರ್ಕೊಳ್ಳಿ. ಯಾವ್ದೆಲ್ಲ ನಿಮ್ಗೆ ಮಾಡ್ಲಿಕ್ಕೆ ಆಗ್ತಿದೆ ಅಂತ ನೀವು ಒಂದ್ ಸ್ವಲ್ಪ ದಿವಸ ಮಾಡಿ ನೋಡಿ. ನಿಮ್ಗೆ ಇದು ಸಹಾಯ ಮಾಡುತ್ತಾ? ನಿಮ್ಗೆ ಅದೇ ಏನಾಗುತ್ತೆ ಅಂದ್ರೆ ಇದು ಮಾಡ್ತಿಲ್ಲ ಅಂದಾಗ ಇದನ್ನ ನಾನು ಮಾಡೋಣ ಅಂತ ನಮ್ಗೆ ಅನ್ಸುತ್ತೆ. ಮತ್ತೆ ನೀವು ನಿಮ್ಮ ಭಕ್ತಿ ವೃಕ್ಷದಲ್ಲಿ ಚರ್ಚೆ ಮಾಡಿ. ಸೊ ನಿಮ್ಗೆಲ್ಲ ಎಷ್ಟಾಯ್ತು ಮಾಡ್ಲಿಕ್ಕೆ, ನಾನು ಇಲ್ಲಿ ಎಡವಿದೀನಿ, ಇಲ್ಲಿ ತಪ್ಪಾಯ್ತು ಅಂತ ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ ಮುಂದುವರಿಲಿಕ್ಕೆ ಭಕ್ತಿಯಲ್ಲಿ. ಇಲ್ಲ ನಾನು ಹಿಂಗೆ ಸ್ಟಕ್ ಆಗಿ ಇಲ್ಲೇ ಇರ್ತೀನಪ್ಪ, ಇಷ್ಟೇ ಸಾಕು ಅಂದ್ರೆ ಸೊ ಯಾರು ಏನು ಸಹಾಯ ಮಾಡ್ಲಿಕ್ಕೆ ಆಗಲ್ಲ. ನಿಮಗ್ ನೀವೇ ಫಸ್ಟ್ ಸಹಾಯ ಮಾಡ್ಕೋಬೇಕು ಅಲ್ವಾ. ಇವಾಗ ಮಗು ಹಸುವಾಯ್ತು ಅಂತ ಹತ್ರನೇ ಅಮ್ಮ ಬಂದು ಹಾಲು ಕೊಡ್ತಾಳೆ ಅಲ್ವಾ. ಇಲ್ಲಾಂದ್ರೆ ಅಲ್ಲಿ ಕೆಲಸ ಮಾಡ್ಕೊಂಡು ಅಡಿಗೆ ಮನೇಲಿ ಇರ್ತಾಳೆ ಅಲ್ವಾ. ಮಗು ಆರಾಮಾಗಿ ಆಟ ಆಡ್ಕೊಂಡಿದ್ದೆ ಸಹಾಯ ಸಹ ನಮ್ಗೆ ಸಹಾಯ. ಅದಾದ್ಮೇಲೆ ನಮ್ಗೆ ಭಕ್ತಿಯಲ್ಲಿ ನಾವು ಒಂದ್ ಹೆಜ್ಜೆ ಇಡ್ತಾ ಇದೀವಿ ಅಂದಾಗ್ಲೇನೆ ನಮ್ಗೆ ಅವಾಗ ಈ ಭಕ್ತರ ನಡುವೆ ಹೇಗ್ ನಡ್ಕೋಬೇಕು ಅನ್ನೋದನ್ನ ನಾವು ಕಲ್ತ್ಕೋಬೇಕಾಗತ್ತೆ ಅಲ್ವಾ. ಸೊ ನಮ್ಗೆ ಇವಾಗ ಏನಂದ್ರೆ ನಾವು ಆನ್ಲೈನ್ ಮಾಡ್ತಾ ಇದೀವಿ. ನಾವು ಆಫ್ಲೈನ್ ಹೋದಾಗ ನಮ್ಗೆ ಗೊತ್ತಾಗುತ್ತೆ ನಾವ್ ಎಷ್ಟು ಕಲ್ತ್ಕೊಂಡಿದೀವಿ, ಎಷ್ಟನ್ನ ಅಪ್ಲೈ ಮಾಡಕ್ ಸಾಧ್ಯ ಅಂತ. ಎಷ್ಟು ಕಷ್ಟ ಅಂದ್ರೆ ಅಷ್ಟು ಕಷ್ಟ. ನನ್ಗಂತೂ ಒಂದು ಪರೀಕ್ಷೆ ತರನೇ ಅನ್ಸ್ಬಿಡುತ್ತೆ. ಎಲ್ಲರ ಜೊತೆ ಸೇರಿದಾಗ ಟೆಂಪಲ್ಗೆ ಹೋದಾಗ ಏನ್ ಕಲ್ತ್ಕೊಂಡಿದೀನಿ, ಆ ಜ್ಞಾನ ವಿಜ್ಞಾನ ಎಷ್ಟು ಮಾಡ್ತಾ ಇದೀನಿ ಅಂತ ತುಂಬಾ ಬೇಜಾರಾಗೋಗುತ್ತೆ. ಆಕ್ಚುಲಿ ತುಂಬಾನೇ ಕಷ್ಟ ಇದೆ. ಸೊ ಇದೇನನ್ನ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರನೇ ಆ 4ನೇದು ಎಕ್ಸ್ಚೇಂಜ್ ಆಫ್ ಲವಿಂಗ್ ಅಫೇರ್ಸ್. ಸೊ ನಾವು ಭಕ್ತರ ನಡುವೆ ಆ ಒಂದು 6 ರೀತಿಯಾದಂತಹ ಆ ಒಂದು ಏನ್ ಹೇಳ್ತಾರೆ ಎಕ್ಸ್ಚೇಂಜ್, ಪ್ರೇಮ ವಿನಿಮಯವಾದಂತಹ ಚಟುವಟಿಕೆ ಇರ್ಬೇಕು ಅಲ್ವಾ. ಸೊ ಅವಾಗಷ್ಟೇ ನಾವು ಮುಂದುವರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅದಾದ್ಮೇಲೆ ನಮ್ಗೆ ಗುರ್ತಿಸ್ಬೇಕು ಯಾರು ಕನಿಷ್ಠ, ಯಾರು ಮಧ್ಯಮ, ಯಾರು ಉತ್ತಮಾಧಿಕಾರಿ, ಅವ್ರ ಜೊತೆ ನಾನು ಹೇಗ್ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿರ್ಬೇಕು ಅಲ್ವಾ. ಇಲ್ಲಾಂದ್ರೆ ನಾವು ಮಾತಾಜಿ ಹೇಳ್ದಂಗೆ ಅಪರಾಧ ಮಾಡ್ಬಿಡ್ತೀವಿ ಅಲ್ವಾ. ಮೊದ್ಲೇ ನಮ್ಗೆ ಮುಂದುವರಿಯಲಿಕ್ಕೆ ಆಗ್ತಾ ಇಲ್ಲ ಈ ಭಕ್ತಿ ಮಾರ್ಗದಲ್ಲಿ. ಸೊ ಇವಾಗ ನಾವ್ ಯಾರ ಜೊತೆ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ಲ ಅಂದ್ರೆ ನಾವು ಅಪರಾಧಗಳನ್ನ ಮಾಡ್ಬಿಡ್ತೀವಿ ಅಲ್ವಾ. ಯಾವ್ದೋ ಒಂದು ಪುಣ್ಯದಿಂದ ನಮ್ಗೆ ಈ ಜನ್ಮದಲ್ಲಿ ಆ ಒಂದು ಭಕ್ತಿ ಲತಾ ಬೀಜ ಹುಟ್ಟಿದೆ ಅಲ್ವಾ. ಸೊ ಅದನ್ನ ನಾವು ಧ್ವಂಸ ಮಾಡ್ಬಿಡ್ತೀವಿ. ಅದನ್ನ ನಾವು ತುಂಬಾ ಜಾಗರೂಕತೆಯಿಂದ ಪೋಷಿಸ್ಬೇಕು ಅಲ್ವಾ. ಸೊ ಅದನ್ನ ನಮ್ಗೆ ಹೇಳ್ಕೊಟ್ರು. ಸೊ ಅದಾದ್ಮೇಲೆ ನಮ್ಗೆ ಕೊನೆಗೆ ಹೇಳ್ತಾ ಇದಾರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನೀವು ಮತ್ತೆ ಇನ್ನ ಒಂದು ಮುಖ್ಯವಾದದ್ದು, ಸೊ ನಮ್ಗೆ ಭಗವಂತನ ನಾಮದಲ್ಲಿ ತುಂಬಾ ರುಚಿ ಇದೆ, ಆದ್ರೆ ನಮ್ಗೆ ಆ ರುಚಿನೇ ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ? ನಮ್ಗೆ ರೋಗ ಇದೆ. ಫಸ್ಟ್ ರೋಗ ಇದೆ ಅಂತ ನಾವ್ ಅರ್ಥ ಮಾಡ್ಕೋಬೇಕು ಅಲ್ವಾ. ಸೊ ನಮ್ಗೆ ರೋಗನೇ ಇಲ್ಲ ಅಂದ್ರೆ ನಾವೇನು ಟ್ರೀಟ್ಮೆಂಟ್ ತಗೊಳೋದಿಲ್ಲ. ನಮ್ಗೆ ಇವಾಗ ಭವರೋಗ ಬಂದಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ನಾವ್ ಅದನ್ನ ಟ್ರೀಟ್ಮೆಂಟ್ ತಗೊಳ್ಲಿಕ್ಕೆ ಯಾವ್ದೇ ಒಂದು ಆಸ್ಪತ್ರೆ ಇಲ್ಲ ಅಲ್ವಾ. ನಾವು ಸದ್ಗುರುವಿನ ಹತ್ರ ಹೋಗ್ಬೇಕು. ಗುರು ಪರಂಪರೆಯಲ್ಲಿ ಬಂದಿರುವಂತಹ ಗುರುವಿನ ಹತ್ರ ಹೋದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೆ ಅಲ್ವಾ. ಸೊ ಇವಾಗ ನನ್ಗೇನಾದ್ರು ಕ್ಯಾನ್ಸರ್ ಬಂತು ಅಂತಂದ್ರೆ ನಾನು ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಲ್ವಾ. ಸೊ ನಾವು ಬೇರೆ ಹೆರಿಗೆ ಆಸ್ಪತ್ರೆಗೆ ಹೋದ್ರೆ ಅವ್ರೇನು ಸಹಾಯ ಮಾಡುದಿಲ್ಲ ಅಲ್ವಾ. ಯಾವ ತೊಂದರೆ ಇದ್ದಾಗ ಎಲ್ಲಿಗೆ ಹೋದ್ರೆ ಆ ಟ್ರೀಟ್ಮೆಂಟ್ ಕೊಟ್ರೆ ನನಗೆ ಒಳಿತಾಗುತ್ತೆ ಅಂತ ಗೊತ್ತಾಗ್ಬೇಕು. ನನಗೆ ಇವಾಗ ಭವರೋಗ ಬಂದಿದೆ, ಆ ಭವರೋಗ ಬಂದಿದೆ ಅಂತ ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು ಅಲ್ವಾ. ಯಾಕಂದ್ರೆ ನಮ್ಗೆ ಮನುಷ್ಯ ಜನ್ಮ ಕೊಟ್ಟಿರೋದ್ರಿಂದ ಅಷ್ಟು ಜ್ಞಾನ ಇದೆ. ಅಥತೋ ಬ್ರಹ್ಮ ಜಿಜ್ಞಾಸು ಮಾಡ್ಬೇಕು ಅಲ್ವಾ. ಅವಾಗ ನಾವು ಸದ್ಗುರುವಿನ ಬಳಿಗೆ ಹೋದ್ರೆ ಅಷ್ಟೇ ಅವ್ರಿಗೆ ನಮ್ಮ ಭವರೋಗವನ್ನ ಹೋಗ್ಲಾಡಿಸ್ತಾರೆ. ನಮ್ಗೆ ರೋಗ ವಾಸಿ ಆದಂಗೆ ಈ ಒಂದು ಹರಿನಾಮದ ಸವಿ ನಮ್ಗೆ ಗೊತ್ತಾಗ್ತಾ ಬರುತ್ತೆ ಅಲ್ವಾ. ಸೊ ನಮ್ಗೆ ಕೊನೆಗೆ ಏನ್ ಹೇಳ್ತಾ ಇದಾರೆ, ಆ ಭಕ್ತಿ ಯೋಗದಿಂದ ಅಷ್ಟೇನೆ ನಮ್ಗೆ ಈ ಒಂದು ರೋಗವನ್ನ ಹೋಗ್ಲಾಡಿಸ್ಕೊಳ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಯಾಕೆ ಹರಿನಾಮವನ್ನ ಹೇಳ್ಬೇಕು? ಹೌದು, ಇದು ಯುಗ ಧರ್ಮ. ಮತ್ತೆ ನಾವು ಹರಿನಾಮವನ್ನ ಹೇಳ್ತಾ ನಾವ್ ಈ ದೇಹವನ್ನ ತ್ಯಾಗ ಮಾಡಿದ್ರೆ ಅಷ್ಟೇನೆ ನಾವು ಈ ಒಂದು ಬಂಧನ ನಾವು ಬೇರ್ಪಟ್ಟು ನಾವು ಭಗವಂತ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಇನ್ ಯಾವುದೇ ಒಂದು ಮಾರ್ಗ ಇಲ್ಲ ಅಲ್ವಾ. ನೋಡಿ, ನಾವು 50 ವರ್ಷದಿಂದ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಅಂದ್ರೆ 50 ವರ್ಷ ಅಂದ್ರೆ ನಮ್ಮ 50 ವರ್ಷ ಅಲ್ಲ, ಬ್ರಹ್ಮನ 50 ವರ್ಷದಿಂದ ನಾವ್ ಇಲ್ಲೇನೆ ಮೇಲೆ ಕೆಳಗಡೆ ಎಷ್ಟೋ ಒಂದು ಯೋನಿಯಲ್ಲಿ ಹುಟ್ಟಿದೀವಿ ಅಂತ ನಾವು ನೆನಪಿಸ್ಕೊಂಡ್ರೆ ಎಷ್ಟು ಮೈ ಜುಮ್ ಅನ್ಸುತ್ತೆ, ಅಸಹ್ಯ ಅನ್ಸುತ್ತೆ ಅಲ್ವಾ. ಏನಪ್ಪಾ ಯಾವಾಗ ನಮ್ಗೆ ಬಿಡುಗಡೆ ಇದೆ? ಬ್ರಹ್ಮನಿಗೆ 50 ವರ್ಷ ಆಗೋಗ್ತಾ ಇದೆ ಅಲ್ವಾ. ಅಷ್ಟು ಸಮಯ ನಾವು ಮಾಡಿದೀವಿ, ಜಗ್ದಿದೀವಿ ಅಲ್ವಾ. ಪುನಶ್ಚರ್ವಿತ ಚರ್ವಿಣಾನ ಅಲ್ವಾ. ನಮ್ಗೆ ಇನ್ನ ಗೊತ್ತಾಗ್ತಿಲ್ವಲ್ಲ ಎಂತ ಅಸಹ್ಯಕರ ಬದುಕನ್ನ ನಾವು ಅನುಭವಿಸ್ತಾ ಇದೀವಿ, ನಾವು ನಡೆಸ್ತಾ ಇದೀವಿ ಅಂತ ನಮ್ಗೆ ಇನ್ನ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ ಅಲ್ವಾ. ಅಷ್ಟು ನೋಡಿ ಮಾಯೆಗೆ ಭ್ರಾಂತಿಗೆ ನಾವು ಒಳಗಾಗಿದೀವಿ ಅಲ್ವಾ.
ಸೊ ಇಷ್ಟೆಲ್ಲ ನಮ್ಗೆ ಜ್ಞಾನವನ್ನ ಯಾಕೆ ಕೊಡ್ತಿದ್ದಾರೆ ಅಂದ್ರೆ ನಾವು 24 ಗಂಟೆಗಳ ಕಾಲ ನಾವು ಆ ಭಗವಂತನ ನಾಮಸ್ಮರಣೆಯನ್ನ ಮಾಡೋದನ್ನ ನಾವು ಕಲ್ತ್ಕೋಬೇಕು, ಅಭ್ಯಾಸ ಮಾಡ್ಬೇಕು. ಯಾಕೆ ಅವಾಗಷ್ಟೇ ನಾವು ಅಂತೆ ನಾರಾಯಣ ಸ್ಮೃತಿ ಆ ಒಂದು ಹಂತಕ್ಕೆ ನಾವು ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ನಾವು ನಮ್ಮ ಆ ಪೂರ್ವ ಆಚಾರ್ಯರ ಆ ಒಂದು ಜಾಡನ್ನೇ ನಾವು ಅನುಸರಿಸ್ಬೇಕು. ಅವಾಗಷ್ಟೇ ನಮ್ಗೆ ಯಶಸ್ಸು ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನಮ್ಗೆ ಹೇಳಿದ್ರು ಅಲ್ವಾ. ಸೊ ಅದಾದ್ಮೇಲೆ ನಮ್ಗೆ ಇದಿಷ್ಟನ್ನೇ ನಮ್ಗೆ ಈ ಸಾಧನಾ ಭಕ್ತಿಯಿಂದ ನಾವು ಆ ಏನು ರಾಗಾನುಗ ಭಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಸೊ ರಾಗಾನುಗ ಭಕ್ತಿಗೆ ಹೋದ್ರೆ ಅಷ್ಟೇ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಇನ್ ಮಿಕ್ಕಿದ್ದೆಲ್ಲನೂ ಸಹ ಈ ಪ್ರೇಮ ಭಕ್ತಿ ಭಾವ ಭಕ್ತಿ ತುಂಬಾ ಕಷ್ಟ ನಮ್ಗೆ ಅರ್ಥ ಮಾಡ್ಕೊಳೋದು ಅಲ್ವಾ. ಸೊ ನಮ್ಗೆ ಈ ಕೊನೆಯ 3 ಶ್ಲೋಕದಲ್ಲಿ ನಮ್ಗೆ ಆ ಪ್ರೇಮ ಭಕ್ತಿ ಭಾವ ಭಕ್ತಿಯನ್ನೇ ನಮ್ಗೆ ಅರ್ಥ ಮಾಡಿಸ್ತಾ ಇರೋದು ಅಲ್ವಾ. ಭಗವಂತ ಲೀಲೆ ಮಾಡಿರುವಂತಹ ಎಲ್ಲ ಜಾಗಗಳು ಸಹ ಪರಮ ಪವಿತ್ರವಾದದ್ದು. ಆದ್ರೆ ಅದ್ರಲ್ಲಿ ಯಾವ್ದು ಉತ್ತಮ, ಒಂದಕ್ಕಿನ್ನ ಇನ್ನೊಂದಕ್ಕಿನ್ನ ಯಾವ್ದು ಉತ್ತಮ ಅಂತ ಹೇಳ್ಬಿಟ್ಟು ನಮ್ಗೆ ಸೊ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಯಾವ್ದು ತುಂಬಾ ಉತ್ತಮ ಅಂತ ಹೇಳ್ತಿದ್ದಾರೆ. ಸೊ ಮತ್ತೆ ಅದಾದ್ಮೇಲೆ ಈ ಭಕ್ತರಲ್ಲಿ ಭಕ್ತಿ ಅಂದ್ರೆ ಈ ಒಂದು ಜನಗಳಲ್ಲಿ ಅಲ್ವಾ, ಈ ಜನರಲ್ಲಿ ಅಥವಾ ಮನುಷ್ಯರಲ್ಲಿ ಯಾರು ಉತ್ತಮ? ವಿಕರ್ಮಿ, ಕರ್ಮಿ, ಕರ್ಮಕಾಂಡಿಗಳು, ಜ್ಞಾನಿಗಳು, ಭಕ್ತರಲ್ಲಿ ಗೋಪಿಕಾಸ್ತ್ರೀಯರಲ್ಲಿ ಶ್ರೀಮತಿ ರಾಧಾರಾಣಿ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಅದಾದ್ಮೇಲೆ ನೋಡಿ ಇವಾಗೆಲ್ಲ ಭಕ್ತರ ಬಗ್ಗೆ ಹೇಳಿದ್ರು. ಅದಾದ್ಮೇಲೆ ಕೊನೆಗೆ ಎಂಡಲ್ಲಿ ಬರ್ತಾ ಇದ್ದಾಗ ನಮ್ಗೆ ರಾಧಾಕುಂಡವನ್ನೇ ಹೇಳ್ತಾ ಇದಾರೆ ಅವರು. ರಾಧಾಕುಂಡವೇ ತುಂಬಾ ಶ್ರೇಷ್ಠ. ಯಾಕಂದ್ರೆ ಶ್ರೀಮತಿ ರಾಧಾರಾಣಿನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಈ ಭೌತಿಕ ಪ್ರಪಂಚದಲ್ಲಿ ಅಲ್ವಾ. ಸೊ ಅವರ ಪ್ರತಿನಿಧಿ ಯಾವುದು? ಈ ರಾಧಾಕುಂಡ ಅಲ್ವಾ. ನೋಡಿ ಅದು ತುಂಬಾ ಶ್ರೇಷ್ಠ ಅಂತ ಹೇಳ್ತಿದ್ದಾರೆ. ಅದ್ರಲ್ಲಿ ಒಂದು ಸತಿ ಮಿಂದ್ರೆ ಸಾಕು ನಿಮ್ಗೆ ಆ ಭಗವಂತನ ಪ್ರೇಮ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಾವ್ ಇವಾಗ ಇಷ್ಟೊತ್ತು ನಾವ್ ಏನಕ್ಕೆ ಕಾಪಾಡಿದ್ದು, ಏನ್ ಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಪಟ್ವಿ ಅಲ್ವಾ. ನಾವು ಗೋಲೋಕ ವೃಂದಾವನಕ್ಕೆ ಹೋಗಿ ಮಾಡೋದಾದ್ರೂ ಏನು ಅಲ್ವಾ, ಹೋಗಿ ಆರಾಮಾಗಿ ಅಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಸೋಫಾ ಮೇಲೆ ಮಲ್ಕೋತೀವ? ಇಲ್ಲ ಅಲ್ವಾ. ಅಲ್ಲಿ ಅನವರತ ಭಗವಂತನ ಪ್ರೇಮ ಸೇವೆಯಲ್ಲಿ ನಾವು ತೊಡ್ಕೋಬೇಕು ಅಲ್ವಾ. ಆ ಪ್ರೇಮ ಸೇವೆ ಮಾಡಿದಾಗ ನಮ್ಗೆ ಆ ರಸದಲ್ಲಿ ನಮ್ಗೆ ಭಗವಂತನ ಪ್ರೇಮವನ್ನ ನಾವು ಪಡಿತೀವಿ ಅಲ್ವಾ. ಸೊ ನಾವು ನೆಕ್ಟರ್ ಆಫ್ ಡಿವೋಷನ್ ಅಲ್ಲಿ ಅರ್ಥ ಮಾಡ್ಕೊಂಡಂಗೆನೆ, ಭಕ್ತಿ ರಸಾಮೃತದಿಂದಲೇ ಅರ್ಥ ಮಾಡ್ಕೊಂಡಂಗೆನೆ ಆನಂದ ಅಲ್ವಾ. ಈ ಭೌತಿಕ ಪ್ರಪಂಚದಲ್ಲಿ ಸಿಗುವಂತಹ ಆನಂದ, ಮತ್ತೆ ಆ ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗುವಂತಹ ಆನಂದ, ಈ ಎಲ್ಲಾ ಆನಂದಗಳಿಗೆ ನಾವು ಹೋಲಿಸ್ಕೊಂಡ್ರೆ ಅಲ್ವಾ, ಅದು ಪ್ರೇಮಾನಂದ. ಅದು ಸಾಗರದಷ್ಟು ವಿಶಾಲ ಅಲ್ವಾ, ಸಾಗರದಷ್ಟು ಆಳ. ಅಷ್ಟು ಅದನ್ನ ನಾವ್ ಯಾರು ಮೆಜರೇ ಮಾಡಕ್ ಆಗಲ್ಲ. ಅಷ್ಟು ವಿಶಾಲವಾಗಿದೆ ಭಗವಂತನ ಒಂದು ಪ್ರೇಮ. ಬೇರೆದೆಲ್ಲನೂ ಸಹ ಒಂದು ಬಿಂದುಗೂ ಸಹ ಅದು ಸಮ ಆಗೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಮತ್ತೆ ಅದು ಆ ಕರುವಿನ ಆ ಒಂದು ಹೆಜ್ಜೆ ಗುರುತಲ್ಲಿ ಇರುವಂತಹ ನೀರಿನಷ್ಟು ಸಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಮತ್ತೆ ಆ ದಾರಿಯಲ್ಲಿ ಅಥವಾ ಬೀದಿಯಲ್ಲಿ ಬಿದ್ದಿರುವಂತಹ ಹುಲ್ಲಿಗೆ ಸಮಾನ ಅಂತ ಹೇಳ್ತಾರೆ ಆ ಬೇರೆ ಆನಂದಗಳು ಅಲ್ವಾ. ಸೊ ಅದಕ್ಕೆ ಆ ಪ್ರೇಮಾನಂದವನ್ನ ನಾವು ಪಡಿಲಿಕ್ಕೆ ಹೊರಟಿದೀವಿ. ಸೊ ಆ ಪ್ರೇಮಾನಂದವನ್ನ ನೋಡಿ ಇಲ್ಲಿ ನಾವು ಆ ಒಂದು ಮನಸ್ಥಿತಿ, ಆ ಕಾನ್ಶಿಯಸ್ನೆಸ್ ತುಂಬಾ ಇಂಪಾರ್ಟೆಂಟ್. ಅಂತಹ ಕಾನ್ಶಿಯಸ್ನೆಸ್ ಅಲ್ಲಿ ನಾವು ಹೋಗಿ ರಾಧಾಕುಂಡದಲ್ಲಿ ಮಿಂದ್ರೆ ಅಷ್ಟೇ ನಮ್ಗೆ ಆ ಪ್ರೇಮ ಒಮ್ಮೆ ಮಿಂದ್ರೂ ಸಾಕು. ಇದು ತುಂಬಾ ದುರ್ಲಭ ಅಂತ ಹೇಳ್ತಿದ್ದಾರೆ. ಹೇಗೆ ಭಕ್ತಿ, ಶುದ್ಧ ಭಕ್ತಿ ಅನ್ನೋದು ದುರ್ಲಭ, ಸುದುರ್ಲಭ ಅಂತ ಅರ್ಥ ಮಾಡಿಸಿದ್ರು, ಅದೇ ತರನೇ ಈ ರಾಧಾಕುಂಡದಲ್ಲಿ ಅದ್ರಲ್ಲಿ ಮಿಂದೋದೇ ಆಗ್ಲಿ ಅಥವಾ ರಾಧಾಕುಂಡದ ಸಮೀಪ ಹೋಗೋದೇ ಆಗ್ಲಿ ತುಂಬಾ ದುರ್ಲಭ. ಈವನ್ ಮಹಾತ್ಮರಿಗೂ ಸಿಗೋದಿಲ್ಲ ಅಂತ ಹೇಳ್ತಾರೆ. ನಾರದ, ಸನತ್ ಕುಮಾರರು ಅಂತವ್ರಿಗೂ ಸಹ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನೋಡಿ ಅದನ್ನ ನಮ್ಗೆ ಈ ವೃಂದಾವನದಲ್ಲಿ ನಮ್ಗೆ ಭಗವಂತ ಬಿಟ್ಟು ಹೋಗಿದ್ದಾರೆ ಅಲ್ವಾ. ರಾಧಾರಾಣಿ ನಮ್ಗೆ ಕೊಟ್ಟಿದ್ದಾರೆ ಆ ಒಂದು ರಾಧಾಕುಂಡವನ್ನ ಅಲ್ವಾ. ಸೊ ಇವಾಗ ನಾವ್ ಅದ್ರ ಬಗ್ಗೆ ನಾವ್ ಇವಾಗ ತಿಳ್ಕೊತಾ ಇದೀವಿ. ಅಂದ್ರೆ ಕೊನೆಗೆ ಇಲ್ಲಿ ಏನರ್ಥ, ಈ ಉಪದೇಶಾಮೃತ ಸುಮ್ನೆ ಏನೋ ಒಂದು ಜ್ಞಾನ ಅಲ್ಲ, ಇದನ್ನ ನಾವು ಅಪ್ಲೈ ಮಾಡ್ಬೇಕು. ಇದನ್ನೆಲ್ಲ ನೀವು ಇಲ್ಲಿ 18 ತತ್ವಗಳನ್ನ ಕೊಟ್ಟಿದ್ದಾರೆ ನಮ್ಗೆ ಸ್ಟಾರ್ಟಿಂಗ್ 3 ಶ್ಲೋಕದಲ್ಲೇನೆ. ಅದೆಲ್ಲ ನಾವು ಡೈಲಿ ಫಾಲೋ ಮಾಡ್ತಾ ಇದೀವ. ರಾತ್ರಿ ಮಲ್ಕೊಳ್ಳಿಕ್ಕೆ ಮುಂಚೆ ನೀವು ಟಿಕ್ ಮಾರ್ಕು ಇಂಟು ಮಾರ್ಕು ಹಾಕೊಂಡು ನೀವು ಹೋಗ್ಬೇಕು. ನೀವ್ ಎಷ್ಟು ಪ್ರೋಗ್ರೆಸ್ ಆಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮನ್ನ ನೀವೇ ಎವ್ಯಾಲ್ಯೂಯೇಟ್ ಮಾಡ್ಕೋಬಹುದು. ನಿಮ್ಗೆ ಭಕ್ತಿಯಲ್ಲಿ ಸೀರಿಯಸ್ ಆಗಿ ಮುಂದುವರಿಬೇಕು ಅಂತ ಇದ್ರೆ. ಮತ್ತೆ ಇವಾಗ ಶ್ಲೋಕ 11ಕ್ಕೆ ಹೋಗೋಣಂತೆ. ಹರೇ ಕೃಷ್ಣ. ಶ್ಲೋಕ 11. ಕೃಷ್ಣಸ್ಯೋಚ್ಚೈಃ ಪ್ರಣಯ ವಸತಿಃ ಪ್ರೇಯಸೀಭ್ಯೋऽಪಿ ರಾಧಾ ಕುಂಡಂ ಚಾಸ್ಯ ಮುನಿಭಿರ ಬಿತಾಸ್ತಾದೃಗೇವ ವ್ಯಧಾಯಿ ಯತ್ಪ್ರೇಷ್ಟೈರಪ್ಯಲಮ ಸುಲಭಂ ಕಿಂ ಪುನರ್ಭಕ್ತಿ ಬಾಜಾಂ ತತ್ಪ್ರೇಮೇದಂ ಸಕೃದಪಿ ಸರಹ ಸ್ನಾತುರಾವಿಷ್ಕರೋತಿ. ಶ್ಲೋಕ 11. ಕೃಷ್ಣಸ್ಯೋಚ್ಚೈಃ ಪ್ರಣಯ ವಸತಿಃ ಪ್ರೇಯಸೀಭ್ಯೋऽಪಿ ರಾಧಾ ಕುಂಡಂ ಚಾಸ್ಯ
ಮುನಿಭಿರಭಿತಸ್ತಾದೃಗೇವ ವ್ಯದಾಯಿ ಯತ್ಪ್ರೇಷ್ಟೈರಪ್ಯಲಮಸುಲಭಂ ಕಿಂ ಪುನರ್ಭಕ್ತಿಭಾಜಾಂ ತತ್ಪ್ರೇಮೇದಂ ಸಕೃದಪಿ ಸರಹ ಸ್ನಾತುರಾವಿಷ್ಕರೋತಿ. ಶ್ಲೋಕ 11. ಕೃಷ್ಣಸ್ಯೋಚ್ಚೈಃ ಪ್ರಣಯವಸತಿಃ ಪ್ರೇಯಸೀಭ್ಯೋऽಪಿ ರಾಧಾ ಕುಂಡಂ ಚಾಸ್ಯ ಮುನಿಭಿರಭಿತಸ್ತಾದೃಗೇವ ವ್ಯದಾಯಿ ಯತ್ಪ್ರೇಷ್ಟೈರಪ್ಯಲಮಸುಲಭಂ ಕಿಂ ಪುನರ್ಭಕ್ತಿಭಾಜಾಂ ತತ್ಪ್ರೇಮೇದಂ ಸಕೃದಪಿ ಸರಹ ಸ್ನಾತುರಾವಿಷ್ಕರೋತಿ. ಹರೇ ಕೃಷ್ಣ. ಓದಿ ಮಾತಾಜಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣಸ್ಯೋಚ್ಚೈ ಪ್ರಣಯವಸತಿ ಪ್ರೇಯಸೀಭ್ಯೋऽಪಿ ರಾಧಾ ಕುಂಡಂ ಚಾಸ್ಯ ಮುನಿಭಿರಭಿತಸ್ತಾದೃಗೇವ ವ್ಯಧಾಯಿ ಯತ್ಪ್ರೇಷ್ಟೈರಪ್ಯಲಮಸುಲಭಂ ಕಿ ಪುನರ್ಭಕ್ತಿಂ ಭಾಜಂ ತತ್ಪ್ರೇಮೇದಂ ಸಕೃದಪಿ ಸರ ಸ್ನಾತುರಾವಿಷ್ಕರೋತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣಸ್ಯೋಚ್ಚೈ ಪ್ರಣಯವಸತಿ ಪ್ರೇಯಸೀಭ್ಯೋऽಪಿ ರಾಧಾ ಕುಂಡಂ ಚಾಸ್ಯ ಮುನಿಭಿರಭಿತಸ್ತಾದೃಗೇವ ವ್ಯಧಾಯಿ ಯತ್ಪ್ರೇಷ್ಟೈರಪ್ಯಲಮಸುಲಭಂ ಕಿಂ ಪುನರ್ಭಕ್ತಿಭಾಜಾಂ ತತ್ಪ್ರೇಮೇದಂ ಸುಕೃದಪಿ ಸರಸ್ನಾತುರಾವಿಷ್ಕರೋತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಈಗ ವರ್ಡ್ ಟು ವರ್ಡ್ ಮೀನಿಂಗ್ ಅನ್ನು ಓದೋಣಂತೆ. ಹರೇ ಕೃಷ್ಣ. ಓದಿ ಮಾತಾಜಿ. ಹರೇ ಕೃಷ್ಣಸ್ಯ ಶ್ರೀಕೃಷ್ಣನ ಉಚ್ಛೈ ಶ್ರೇಷ್ಠವಾದ ಪ್ರಣಯ ವಸತಿ ಪ್ರಣಯ ವಸ್ತುವು ಪ್ರೇಯಸೀಭ್ಯ ಅನೇಕ ಗೋಪಿಯರಲ್ಲಿ ಅಪಿ ಖಂಡಿತವಾಗಿ ರಾಧಾ ಶ್ರೀಮತಿ ರಾಧಾರಾಣಿ ಕುಂಡಂ ಸರೋವರವನ್ನು ಚ ಮತ್ತು ಅಸ್ಯ ಅವಳ ಮುನಿಭಿ ಮಹರ್ಷಿಗಳಿಂದ ಅಭಿತಃ ಎಲ್ಲ ಅಂಶಗಳಲ್ಲಿ ತಾದೃಕ್ ಏವ ಅದೇ ಪುನಃ ಮತ್ತೆ ಭಕ್ತಿ ಮಾತಾಜಿ ಅದೇ ರೀತಿ. ಹರೇ ಕೃಷ್ಣ. ಮತ್ತೆ ಅದೇ ರೀತಿ ವ್ಯಧಾಯಿ ವಿವರಿಸಲಾಗಿದೆ. ಯತ್ ಯಾವ ಶ್ರೇಷ್ಠೈ ಭಕ್ತೋತ್ತಮರಿಂದ ಅಪಿ ಕೂಡ ಅಲಂ ಸಾಕು ಅಸುಲಭಂ ಪಡೆಯಲು ಕಷ್ಟ ಕಿಂ ಯಾವುದು ಪುನಃ ಮತ್ತೆ ಭಕ್ತಿ ಭಾಜಂ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರಿಗೆ ತತ್ ಅದು ಪ್ರೇಮ ಭಗವಂತನ ಬಗೆಗೆ ಪ್ರೇಮವು ಇದಂ ಇದು ಸಕೃತ್ ಒಮ್ಮೆ ಅಪಿ ಕೂಡ ಸರಹ ಸರೋವರದಲ್ಲಿ ಸ್ನಾನ ಮಾಡಿದವನ ಆವಿಷ್ಕರೋತಿ ಜಾಗೃತಿಗೊಳಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಅನುವಾದ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಂತೋಷದಾಯಕ ವಸ್ತುಗಳಲ್ಲೆಲ್ಲ ವ್ರಜಭೂಮಿಯ ಪ್ರೇಯಸಿಯರಲ್ಲೆಲ್ಲ ಶ್ರೀಮತಿ ರಾಧಾರಾಣಿಯೇ ಕೃಷ್ಣನಿಗೆ ಅಚ್ಚುಮೆಚ್ಚು. ಎಲ್ಲ ಅಂಶಗಳಲ್ಲೂ ಅವಳ ದಿವ್ಯ ಕುಂಡವು ಕೃಷ್ಣನಿಗೆ ಅವಳಷ್ಟೇ ಪ್ರಿಯವೆಂದು ಮಹರ್ಷಿಗಳು ಹೇಳಿದ್ದಾರೆ. ರಾಧಾ ಕುಂಡವು ಮಹರ್ಷಿಗಳಿಗೆ ದುರ್ಲಭ. ಆದ್ದರಿಂದ ಅದು ಸಾಧಾರಣ ಭಕ್ತರಿಗೆ ದೊರಕುವುದು ಇನ್ನೂ ಕಷ್ಟ. ಒಬ್ಬನು ಒಮ್ಮೆ ಈ ಪುಣ್ಯ ಜಲದಲ್ಲಿ ಮಿಂದರೆ ಸಾಕು, ಅವನ ಶುದ್ಧ ಕೃಷ್ಣ ಪ್ರೇಮ ಜಾಗೃತವಾಗುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಇಲ್ಲಿ ವ್ರಜಭೂಮಿಯಲ್ಲಿ ಎಲ್ಲಾ ಒಂದು ಸಖ್ಯರು ಇರ್ತಾರೆ. ಅವರಿಗೆಲ್ಲರ ಸಖ್ಯರಿಗಿಂತಲೂ ರಾಧಾರಾಣಿ ಅವರ ಕೃಷ್ಣನಿಗೆ ಅಚ್ಚುಮೆಚ್ಚು ಅಂತ ಹೇಳ್ತಿದ್ದಾರೆ. ಮತ್ತೆ ಅವರ ದಿವ್ಯ ಕುಂಡ ಅಂದ್ರೆ ಕೃಷ್ಣನಿಗೆ ಬಹಳ ಇಷ್ಟ ಅಂತ ಅದನ್ನು ಮಹರ್ಷಿಗಳು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರಾಧಾಕುಂಡವು ಮಹರ್ಷಿಗಳಿಗೆ ದುರ್ಲಭ. ಈ ರಾಧಾಕುಂಡ
ಯಾವ ಮಹರ್ಷಿಗಳಿಗೇನೆ ದುರ್ಲಭ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅದರಲ್ಲಿ ಅದು ಅರ್ಥ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ ಮಾತಾಜಿ. ಅದಕ್ಕೆ ಹೇಳಿ ಮಾತಾಡಿ, ಟ್ರೈ ಮಾಡಿ. ಹರೇ ಕೃಷ್ಣ ಮಾತಾಜಿ. ಭಕ್ತರಿಗೆ ಅಂದ್ರೆ ನಮ್ಮಂತ ಅವರಿಗೆ ಮಹರ್ಷಿಗಳಿಗೇನೆ ಸಿಗುದಿಲ್ಲ, ನಮ್ಮಂತ ಸಾಧಾರಣ ಭಕ್ತರಿಗೆ ದೊರಕುವುದು ಮತ್ತು ಕಷ್ಟ ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾತಾಜಿ. ಈ ಪುಣ್ಯ ಜಲದಲ್ಲಿ ನಾವು ಸ್ನಾನ ಮಾಡಿದ್ರೆ ಸಾಕು, ನಾವು ಅವರ ಶುದ್ಧ ಕೃಷ್ಣ ಪ್ರೇಮ ಜಾಗೃತ ಆಗ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಸರಿ. ಹೌದು, ನಾವಿವಾಗ ಒಂದ್ ಪ್ರಶ್ನೆನ ಕೇಳ್ತೀನಿ ನಾನು ಇವಾಗ. ಯಾಕೆ ನಾವು ಅಲ್ಲಿ ಒಂದು ಪುಣ್ಯ ತೀರ್ಥನೆ ಆಗ್ಲಿ ಅಥವಾ ಒಂದು ನೀರಲ್ಲೇ ನಾವು ಮಿಂದಬೇಕು ಅಥವಾ ನಾವಲ್ಲಿ ಸ್ನಾನ ಮಾಡ್ಬೇಕು ಅಂತ ಯಾಕೆ ಹೇಳ್ತಾರೆ? ಹರೇ ಕೃಷ್ಣ ಮಾತಾಜಿ. ಹೇಳಿ ಮತ್ತೆ. ಹರೇ ಕೃಷ್ಣ. ಅಂದ್ರೆ ಯಾಕಂದ್ರೆ ನಾವು ನಮ್ಮದಂದ್ರೆ ನಮ್ಮ ಏನಂದ್ರೆ ಇನ್ನು ಹೇಳ್ತಾರೆ ಮಾತಾಜಿ, ಅಂತ ಪುಣ್ಯದಲ್ಲಿ ನಾವು ಸ್ನಾನ ಮಾಡಿದ್ರೆ ನಮ್ಮ ಎಲ್ಲ ಇದು ಕೃಷ್ಣ ಪ್ರೇಮ ಜಾಸ್ತಿ ಆಗ್ತದೆ, ಜಾಗೃತ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಅಂದ್ರೆ ಕೃಷ್ಣನ ಮಾತಾಜಿ ರಾಧಾರಾಣಿ ಅಷ್ಟು ಸೇವೆ ಮಾಡ್ತಾರೆ, ಕ್ಷಣನ ಬಿಡ್ದಂಗೆ ಸೇವೆ ಹೆಚ್ಚುತ್ತದೆ. ಪ್ರೀತಿ ನಮಗೂ ಸಿಗ್ಲಿ ಅಂತ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಅವರು ಅದನ್ನ ಕಂಡು ಹಿಡಿದು ಅಲ್ಲಿ ಅವ್ರು ಮೊದಲು ಸ್ನಾನ ಮಾಡಿದ್ರೆ ಅದರಿಂದ ಭಕ್ತಿ ಹೆಚ್ಚಿಗೆ ಆಗುತ್ತೆ ಅಂತ. ಏಕೆಂದ್ರೆ ಇದು ಅಲ್ಲಿ ದೇವ್ರ ಎಲ್ಲಾರು ಬಂದ್ ಅಲ್ಲಿ ಸ್ನಾನ ಮಿಂದ್ ಹೋಗಿರ್ತಾರ, ಅದೊಂದು ಅವ್ರಿಗೆ ಪವಿತ್ರವಾಗಿರುತ್ತೆ. ಅಂತ ಒಂದು ಸ್ಥಳದಲ್ಲಿ ನಾವು ಹೋಗಿ ಮಿಂದ್ರು ನಮ್ದು ಪಾಪಗಳೆಲ್ಲ ಕಳೀತವೆ, ಮತ್ತೆ ನಮ್ಗೊಂದು ಜಾಗೃತಿನೂ ಸ್ಟಾರ್ಟ್ ಆಗುತ್ತೆ. ಹಿಂದಿಂದ ಎಷ್ಟೋ ವರ್ಷದಿಂದ ಕೊಳೆಯಾಗಿದ್ದೆಲ್ಲ ಅಷ್ಟು ಒಂದು ಕ್ಷೇತ್ರ ತೀರ್ಥಕ್ಷೇತ್ರಗಳಲ್ಲಾಗ್ಲಿ ಇಂಥ ಒಂದು ಕೊಂಡಗಳಲ್ಲಿ ನಾವು ಮಾಡಿದ್ರೆ ನಾವು ಇನ್ನೂ ಸ್ವಲ್ಪ ಇದಾಗ್ಬೋದು ಅಂತ. ಅಲ್ಲಿ ಶುದ್ಧ ಭಕ್ತರು ಎಲ್ಲಾ ಮಿಂದ್ ಬಂದಿರ್ತಾರೆ. ಸೊ ಅದರಿಂದ ನಾವು ಅಲ್ಲಿ ಹೋದ್ರೆ, ಅಲ್ಲಿ ಹೋಗಿ ಮಿಂದ್ ಬಂದ್ರೆ ನಾವು ನಮ್ಮಲ್ಲಿರೋ ಅನರ್ಥ ನಿವೃತ್ತಿ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದಗಳು ಮಾತಾಜಿ. ಮತ್ತೆ ಯಾರಾದ್ರು? ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಅದು ರಾಧಾರಾಣಿಯವರ ಇದು ಪ್ರೀತಿ ಮತ್ತು ಕೃಷ್ಣನ ಆಳವಾದ ಪ್ರೇಮಮಯವಾದ ಲೀಲೆಯ ಪ್ರತೀಕವಾಗಿದೆ ಮಾತಾಜಿ. ಓಕೆ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಎಲ್ಲರೂ ಟ್ರೈ ಮಾಡಿ ಅಲ್ವಾ. ಇವಾಗ ನೋಡಿ, ನಿಮ್ಗೆ ಒಂದ್ ಪ್ರಶ್ನೆ ಕೇಳ್ತಾರೆ, ಇವಾಗ ನನಗೆ ಕೇಳ್ತಾರೆ ಅನ್ಕೊಳ್ಳಿ, ನನಗೇನೆ ಆನ್ಸರ್ ಇಲ್ಲ ಅಲ್ವಾ. ಇವಾಗ ನೋಡಿ, ಹಾಗಾದ್ರೆ ನಾವಿವಾಗ ಹೋಗಿ ಅಲ್ಲಿ ಮಿಂದು ಬರ್ಬೇಕು ಅಂತ ಹೇಳ್ತಾ ಇದಾರೆ. ಆದ್ರೆ ಅಲ್ಲಿ ಎಷ್ಟೊಂದು ಜಲಚರಗಳಿದೆ ಅಲ್ವಾ. ಈ ತರ ಜಲಚರಗಳಿದಾರೋ ಇಲ್ವೋ, ಅಲ್ಲಿ ಜೀವಿಗಳಿದ್ದಾರೆ ಎಷ್ಟೊಂದು. ಏನು ಮರ ಗಿಡಗಳು ಸಹ ಇದೆ, ನೀರಿನಲ್ಲಿ ಬೆಳೆಯುವಂತಹ ಮರ ಗಿಡ ಸಸ್ಯಗಳೆಲ್ಲಾನು ಇದೆ ಅಲ್ವಾ. ಸೊ ಅವ್ರು ನೀರಲ್ಲೇ ಇದ್ದಾರೆ. ಸೊ ಹಾಗಾದ್ರೆ ಅವ್ರಿಗೆಲ್ಲರಿಗೂ ಸಹ ಆ ಕೃಷ್ಣ ಪ್ರೇಮ ಬರುತ್ತಾ? ಆ ಪ್ರಶ್ನೆ ಕೇಳ್ತಾರೆ ಈಗ ಅಲ್ವಾ. ನಾವ್ ಏನ್ ಆನ್ಸರ್ ಅನ್ನ ಕೊಡ್ತೀವಿ? ಬರಲ್ಲ. ನಾವು ಭಕ್ತಿಯಿಂದ ಅಂದ್ರೆ ಆ ಪ್ರೇಮ ಭಕ್ತಿನ ಅರ್ಥ ಮಾಡ್ಕೊಂಡ್ ಮಿಂದ್ರೆ ಮಾತ್ರ ಮಾತಾಜಿ ಅದ್ ನಮಗ್ ಸಿಗೋದು, ಇಲ್ಲ ಅಂದ್ರೆ ಸಿಗೋದಿಲ್ಲ. ಆ ಭಕ್ತಿ ಏನು ಸಿಗಲ್ಲ ನಮ್ಗೆ. ಸುಮ್ನೆ ನಾವು ಆಟ ಆಡಿ ಬಂದಂಗೆ ಖುಷಿ ಅಷ್ಟೇ ಸಿಗೋದು, ಆದ್ರೆ ಆಧ್ಯಾತ್ಮಿಕ ರುಚಿ ನಮ್ಗೆ ಏನು ಸಿಗಲ್ಲ, ನಾವು ಸೇವೆ ಮಾಡಕ್ ಆಗಲ್ಲ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಸೊ ನೋಡಿ, ಅಲ್ಲಿ ನಾವಿವಾಗ ಜಸ್ಟ್ ಇವಾಗ ಮಾಮೂಲಿ ಮನೇಲೂ ಸ್ನಾನ ಮಾಡ್ತೀವಿ ಅಲ್ವಾ, ಸ್ನಾನ ಮಾಡ್ತೀವಿ. ಸೊ ಅವಾಗ ನಮ್ಗೆ ಕೃಷ್ಣ ಪ್ರೇಮ ಬರಲ್ವಾ? ಇಲ್ಲ ಮಾತಾಜಿ, ಬರಲ್ಲ ಮಾತಾಜಿ. ನಾವು ಮನೇಲಿ ಒಂದು ಕೆಲಸ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಒಂದು ಹಾಕೋಬೇಕು ಮಾಡ್ಬೇಕು ಒಂದು ಆತುರದಲ್ಲಿ ನಾವು ಮಾಡ್ಕೊಂಡ್ ಬರ್ತೀವಿ. ಅಲ್ಲಿ ಹೋದಾಗ ನಮ್ ಕಾನ್ಶಿಯಸ್, ಓ ಇದು ಭಗವಂತಂದು ಇದೆಲ್ಲ ತೀರ್ಥ ಯಾತ್ರೆ ಅಲ್ಲ ಅಂತ ಒಂದು ಭಾವನೆ, ಒಂದು ಪ್ರೀತಿ ಒಂದ್ ಏನಿರ್ತಲ್ಲ ಅಲ್ಲಿ ಒಂದು ಹುಟ್ಟುತ್ತ ನಮ್ಗೆ ಒಳಗಿಂದ. ನಾವ್ ಇಲ್ಲಿ ಮಾಡ್ಬೇಕು, ಮಾಡಿದ್ರೆ ಒಳ್ಳೇದು ಅಂತಂದ್ರೆ ಅದೊಂದು ದೊಡ್ಡವರೆಲ್ಲ ಇವಾಗ ನಾವ್ ಇದು ತಿಳ್ಕೊಂಡ್ಮೇಲೆ ಹೌದು ನಾವ್ ಅಲ್ಲಿ ಮಾಡ್ಲೇಬೇಕು ಅಂತ. ಮತ್ತೆ ಧನ್ಯವಾದಗಳು ಮಾತಾಜಿ, ಹರೇ ಕೃಷ್ಣ. ಮತ್ತೆ ಯಾರಾದ್ರು? ಎಲ್ಲರೂ ಟ್ರೈ ಮಾಡಿ. ಇದನ್ನ ನಾವ್ ಹೇಳಿ ಮತ್ತೆ. ಹರೇ ಕೃಷ್ಣ ಮಾತಾಜಿ, ಮನೆಯಲ್ಲಿ ನಾವು ಸ್ನಾನ ಮಾಡುವಾಗ ಗಂಗೆಚ ಯಮುನೇಚ ಇದನ್ನೆಲ್ಲ ಮಂತ್ರ ಹೇಳ್ಕೊಂಡು ಮಾಡ್ತೀವಿ. ಅದೇ ರೀತಿ ಕೃಷ್ಣ ಕರುಣೆಯಿಂದ ಮಾಡಿದ್ರೆ ಖಂಡಿತ ಮನೆಯಲ್ಲೂ ನಮಗೆ ಒಳ್ಳೇದಾಗತ್ತೆ ಮಾತಾಜಿ. ಸೊ ಅಲ್ಲಿ ಇವಾಗ ಮುಖ್ಯ ಆಗ್ತಿರೋದು ಏನು ಮಾತಾಜಿ? ನಮ್ಮ ಭಾವನೆ, ನಾವು ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ನಾವ್ ಎಷ್ಟ್ರ ಮಟ್ಟಿಗೆ ಇರ್ತೀವಿ ಅನ್ನೋದು.
ಮಂತ್ರ ಹೇಳ್ತೀವಿ ಮಾತಾಡಿ ಕಾನ್ಶಿಯಸ್ ಇರೋದಿಲ್ಲ ನಾವು ಆ ಹಾ ಒಂದು state ಅದೇ ಆ ಅಲ್ಲಿ ಕಾನ್ಶಿಯಸ್ ತುಂಬಾ ಇಂಪಾರ್ಟೆಂಟ್. ಆ ಯಾವ ಒಂದು ಪ್ರಜ್ಞೆಯಲ್ಲಿ ನಾವು ಏನನ್ನ ಮಾಡ್ತಾ ಇದೀವಿ ಅಲ್ವಾ, ನಾವು ಅದಕ್ಕೆ ನಮ್ಗೆ ಏನ್ ಹೇಳಿದ್ದಾರೆ, ನಾವೆಲ್ಲರೂ ಹೋಗಿ ವೃಂದಾವನದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಹೋಗಿ ರಾಧಾಕುಂಡದಲ್ಲಿ ಎಲ್ಲಿ ವಾಸ ಮಾಡ್ಲಿಕ್ಕೆ ಆಗತ್ತೆ ಅಲ್ವಾ. ಹೌದು ಸೊ ಅದಕ್ಕೆ ನಿಮ್ಮ ಮನೆಯನ್ನೇ ನೀವು ವೃಂದಾವನವನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಹೌದು ಅಲ್ವಾ. ಸೊ ಹೌದು ಅದು ಕಾನ್ಶಿಯಸ್ನೆಸ್ ತುಂಬಾ ಇಂಪಾರ್ಟೆಂಟು ಅಲ್ವಾ. ಎಲ್ಲರೂ ಹೋಗಿ ಅಲ್ಲಿ ವೃಂದಾವನದಲ್ಲಿ ಅಲ್ಲಿ ಜಾಗ ಇದೆಯಾ? ಇವಾಗ ಓಕೆ, ನಾವೆಲ್ಲನೂ ಹೋದ್ರೆ ಬೇರೆಯವ್ರು ಯಾರು ಬೇಡ ಬಿಡಿ. ಕೃಷ್ಣ ಪ್ರಜ್ಞೆಯಲ್ಲಿ ನಾವ್ ಇವಾಗ ಎಷ್ಟು ಜನ ಇದೀವೋ ಅಷ್ಟು ಜನನು ನಾವ್ ಇವಾಗ ವೃಂದಾವನಕ್ಕೆ ಹೋಗಿ ರಾಧಾಕುಂಡ ಹತ್ರ ನಾನು ಇರ್ಬೇಕಪ್ಪ ಅಂದ್ರೆ ಅಲ್ಲಿ ಜಾಗ ಇದೆಯಾ? ಇಲ್ಲ ಇಲ್ಲ ಅಲ್ವಾ. ಸೊ ಮತ್ತೆ ಹೇಗೆ ಸಾಧ್ಯ ಆಗತ್ತೆ? ಮತ್ತೆ ನಮ್ಗೆಲ್ಲ ಅವಕಾಶ ಇಲ್ವಾ? ನಮ್ಗೆ ಮಿಸ್ ಆಗ್ತಿದ್ಯಾ? ನಮ್ಗೆ ನಾಲೆಡ್ಜ್ ಗೊತ್ತಾಗೋಗಿದೆ ಆದ್ರೆ ಮಿಸ್ ಆಗ್ತಾ ಇದೆಯಾ? ಹರೇ ಕೃಷ್ಣ ಮಾತಾಜಿ. ನಾವ್ ಇರೋವಂತ ಜಾಗನೇ ಭಕ್ತಿ ಮಾಡ್ಬೇಕು ಮಾತಾಜಿ. ನಮ್ಮ ಮನೇನೆ ನಾವು ವೃಂದಾವನ ತರ ಸೊ ನಮ್ಗೆ ಸಾಧ್ಯ ಆದ್ರೆ ನಾವು ಹೋಗ್ಬೋದು ಅಲ್ವಾ. ಸಾಧ್ಯ ಆದ್ರೆ ನೀವು ಹೋಗಿ ನಾವಲ್ಲಿ ಇರಬಹುದು. ನಮ್ಮ ಜೀವನವನ್ನೆಲ್ಲ ಮಿಕ್ಕಿದ ಜೀವನ ಎಲ್ಲ ಅಂತ ಅಂದ್ರೆ ಈ ಜ್ಞಾನ ಗೊತ್ತಾಗಿದ ತಕ್ಷಣನೇ ಅಲ್ಲಿ ಹೋಗಿ ನಾವು ಇರ್ಬೋದು. ಆದ್ರೆ ತುಂಬಾ ಮುಖ್ಯವಾಗಿ ಏನು, ನಾವ್ ಇದಕ್ಕಿಂತ ಮುಂಚೆ ಚರ್ಚೆ ಮಾಡಿರೋ ಹಾಗೇನೆ ಆ ಕಾನ್ಶಿಯಸ್ನೆಸ್ ತುಂಬಾ ಇಂಪಾರ್ಟೆಂಟ್. ಎಷ್ಟೊಂದ್ ಜನಕ್ಕೆ ಇವಾಗ ರಾಧಾಕುಂಡದಲ್ಲಿ ಒಮ್ಮೆ ಮಿಂದ್ರೆ ಸಾಕಾ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡು ಅವ್ರಲ್ಲಿ ಹೋಗಿ ಬಾಬಾಗಳಾಗಿ ಎಷ್ಟೊಂದ್ ಜನ ಇದ್ದಾರೆ. ಆದ್ರೆ ಅವ್ರು ಏನ್ ಮಾಡಿದ್ದಾರೆ, ರಾಧಾಕುಂಡವನ್ನ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಏನ್ ಹೇಳಿದ್ರು, ರಾಧಾಕುಂಡವನ್ನ ಅವರೆಲ್ಲ ನರಕ ಕುಂಡವಾಗಿ ಮಾಡಿದ್ದಾರೆ ಅಲ್ವಾ. ಯಾಕಂದ್ರೆ ಅಲ್ಲಿ ಕಾನ್ಶಿಯಸ್ನೆಸ್ ಇಲ್ಲ. ಅದಕ್ಕೆ ಮಿಥ್ಯಾಚಾರಸ್ಯ ಉಚ್ಯತೆ. ಕೃಷ್ಣ ಅದನ್ನೇ ಹೇಳಿರೋದು ಭಗವದ್ಗೀತೆಯಲ್ಲಿ ಅಲ್ವಾ. ಸೊ ನಾವ್ ಇವಾಗ ಏನಾದ್ರೂ ಸಹ ಪ್ರಿಮೆಚೂರ್ ಆಗಿ ನಾವು ಸನ್ಯಾಸತ್ವವನ್ನ ತಗೊಂಡ್ಬಿಟ್ರೆ ಅಲ್ವಾ, ಏನು ಬರೇ ವೇಷಭೂಷಣದಲ್ಲಿ ಮಾತ್ರ ನಾವು ಆ ಒಂದು ಸನ್ಯಾಸತ್ವವನ್ನ ನಾವು ತೋರಿಸ್ತಾ ಇದೀವಿ ಅಲ್ವಾ. ಆದ್ರೆ ನಮ್ಮ ಮನಸ್ಸಲ್ಲಿ ಎಲ್ಲ ಬಯಕೆಗಳು ಇದೆ ಅಲ್ವಾ. ನಮ್ಮ ಮನಸ್ಸು ಆ ಒಂದು ಇಂದ್ರಿಯ ಸುಖದ ಬಗ್ಗೆನೇ ಆಲೋಚನೆ ಮಾಡ್ತಾ ಇದೆ. ಆದ್ರೆ ನೋಡಿದ್ರೆ ಇಲ್ಲಿ ವೇಷಭೂಷಣ ನೋಡಿದ್ರೆ ಒಂದು ಸಾಧು ಸನ್ಯಾಸಿಯ ವೇಷಭೂಷಣ ಇದೆ ಅಲ್ವಾ. ಸೊ ಅವಾಗ ಅಂತವ್ರನ್ನ ಮಿಥ್ಯಾಚಾರಸ ಉಚ್ಯತೆ ಅಂತ ಹೇಳಿದ್ರು ಅಲ್ವಾ. ಸೊ ಅದ್ರ ಬದಲು ಆ ಜಾಡಮಾಲಿನೇ ಎಷ್ಟೋ ಮೇಲು, ಅವನು ತನ್ನ ಕರ್ಮವನ್ನ ಮಾಡ್ಕೊಂಡು ಅವನು ಇದ್ದಾನೆ, ಇಂತಹ ಮಿಥ್ಯಾಚಾರಿಗಿನ್ನ ಅಂತ ಹೇಳಿದ್ರು ಅಲ್ವಾ. ಸೊ ಅದಕ್ಕೆ ಆ ಕಾನ್ಶಿಯಸ್ನೆಸ್ ಅನ್ನೋದು ತುಂಬಾ ಮುಖ್ಯ. ನಾವಿಲ್ಲಾಂದ್ರೆ ಆ ರಾಧಾಕುಂಡದ ಹತ್ರ ಹೋಗಿ ಸಾಮಾನ್ಯ ಮನುಷ್ಯರು ನಮ್ಮ ಮನಸ್ಸಲ್ಲಿ ಏನೂ ಬದಲಾವಣೆ ಆಗಿಲ್ಲ, ಆ ಕಲ್ಮಶವೆಲ್ಲ ಹೋಗಿಲ್ಲ ಅಂದ್ರೆ ನಾವಂತ ಜಾಗಕ್ಕೆ ಹೋಗಿ ಅದನ್ನ ನಾವು ನರಕ ಕುಂಡ ಮಾಡ್ಬಿಡ್ತೀವಿ ಅಲ್ವಾ. ಸೊ ಅದನ್ನ ನಮ್ಗೆ ಎಚ್ಚರಿಕೆಯನ್ನ ನಮ್ಗೆ ಕೊಟ್ಟಿದ್ದಾರೆ ಆಚಾರ್ಯರು ಅಲ್ವಾ. ಸೊ ಮತ್ತೆ ಯಾರಾದ್ರೂ ಹೇಳ್ತೀರಾ? ಸೊ ಮಾತಾಜಿ ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಈಗ ಇನ್ನ ಏನಾದ್ರು ಹೇಳ್ತೀರಾ ಯಾರಾದ್ರೂನು? ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಗೌರಿ ಮಾತಾಜಿ. ಶ್ರೀಲ ಪ್ರಭುಪಾದರು ಹೇಳ್ತಾರೆ ಮಾತಾಜಿ, ನಾವು ಅಲ್ಲೇ ಜಾಸ್ತಿ ದಿನ ಇರಕ್ಕಾಗಲ್ಲ, ನಾವು ಅಟ್ಲೀಸ್ಟ್ ಇಯರ್ ಅಲ್ಲಿ 5 ದಿನ ಅಷ್ಟೇ ಇರಬಹುದು, ವಾಸ ಮಾಡ್ಬೇಕು, ಯಾಕಂದ್ರೆ ನಾವಿನ್ನೂ ಅಷ್ಟು ಶುದ್ಧರಿಲ್ಲ ಅಂತ ಹೇಳ್ತಾರೆ ಮಾತಾಜಿ. ಅಲ್ವಾ. ಸೊ ಶ್ರೀಲ ಪ್ರಭುಪಾದ್ರು ಏನಂತ ಹೇಳಿದ್ದಾರೆ, ಸೊ ನೀವು ಇವಾಗ ಆಯ್ತು ನೀವು ರಾಧಾಕುಂಡಕ್ಕೆ ಹೋಗ್ಬೋದು, ಆದ್ರೆ ನೀವು ಎಂತಹ ಒಂದು ಹಂತಕ್ಕೆ ಬರ್ಬೇಕು ಅಂತಂದ್ರೆ ರಘುನಾಥ ದಾಸ ಗೋಸ್ವಾಮಿ ಇದಾರಲ್ಲ ಅವರ ಹಂತಕ್ಕೆ ಬಂದಾಗ ನೀವು ಹೋಗಿರಿ ಅಂತಾನೆ ಹೇಳಿದ್ದಾರೆ ಅಲ್ವಾ. ಶ್ರೀಲ ಪ್ರಭುಪಾದ್ರು ಅದನ್ನೇ ಹೇಳಿರೋದು ನಮ್ಗೆ. ಸೊ ಅವಾಗ ನೀವು ಹೋಗಿ ನೀವು ರಾಧಾಕುಂಡದಲ್ಲಿ ವಾಸ ಮಾಡ್ಬೋದು. ಸೊ ಇಲ್ಲ ಅಂತಂದ್ರೆ ನೀವು ಇವಾಗ ಮಾತಾಜಿ ಹೇಳಿದ್ರಲ್ಲ, ಸೊ ವರ್ಷಕ್ಕೋ 2 ವರ್ಷಕ್ಕೋ ಒಮ್ಮೆ ಹೋಗಿ ನೀವು ಅದರದ್ದು ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಅಲ್ವಾ. ಸೊ ಇವಾಗ ನಮ್ಮ ಆಚಾರ್ಯರು ಏನನ್ನ ಹೇಳಿದ್ರೋ ನಾವು ಫಾಲೋ ಮಾಡ್ಬೇಕು. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಿದಾರೆ ಇದು ಸತ್ಯ, ಇದು ನಡೆಯುತ್ತೆ. ಆದ್ರೆ ಯಾವಾಗ ನಡೆಯುತ್ತೆ, ಇಲ್ಲಿ ಏನನ್ನ ರೂಪ ಗೋಸ್ವಾಮಿ ಹೇಳಿದಾರೋ ಅದು ಅವರು ಮಿಥ್ಯವನ್ನ ಹೇಳಿಲ್ಲ, ಅವರು ಸತ್ಯವನ್ನೇ ಹೇಳಿದ್ದಾರೆ. ಅದು ಯಾವಾಗ ನಡೆಯುತ್ತೆ ಅಂತಂದ್ರೆ, ಸೊ ನಾವು ಸಹ ಆ ಒಂದು ಹಂತಕ್ಕೆ ಬರ್ಬೇಕು. ಅವಾಗ ಅಷ್ಟೇನೆ ನಾವು ಒಮ್ಮೆ ಮಿಂದ್ರೇನೆ ಸಾಕು. ಸೊ ನಾವು ಆ ಕೃಷ್ಣ ಪ್ರೇಮವನ್ನ ನಾವು ಪಡಿತೀವಿ. ನಮ್ಮಲ್ಲಿ ಆಲ್ರೆಡಿ ಕೃಷ್ಣ ಪ್ರೇಮ ಇದೆ, ಅದು ಜಾಗೃತವಾಗತ್ತೆ ಅಲ್ವಾ. ಸೊ ನಮ್ಗೆ ಏನನ್ನ ಹೇಳಿದ್ರು ಪ್ರಭುಪಾದ್ರು ಅಲ್ವಾ, ಹೊಸದನ್ನ ನಾನು ಏನನ್ನೂ ಕಲಿಸ್ಲಿಕ್ಕೆ ಬಂದಿಲ್ಲ, ಆಲ್ರೆಡಿ ನಿಮ್ಮಲ್ಲಿ ಇದೆ. ಆದ್ರೆ ಅದಕ್ಕೆ ಮಾಯೆ ಅನ್ನೋ ಒಂದು ಹೊದಿಕೆ ಇದೆ ಅಲ್ವಾ, ಅದನ್ನ ನಾನು ಹೋಗ್ಲಾಡ್ಸಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ಅಲ್ವಾ. ಆ ಕೃಷ್ಣ ಪ್ರೇಮ ಅನ್ನೋದು ಎಲ್ಲರಲ್ಲೂ ಇದೆ, ಬರೇ ಮನುಷ್ಯರೊಂದ್ರಲ್ಲೇ ಅಲ್ಲ, ಎಲ್ಲ ಜೀವರಾಶಿಗಳಲ್ಲೂ ಇದೆ. ಸೊ ಅದು ಜಾಗೃತವಾಗ್ಬೇಕು ಅಷ್ಟೇನೆ ಅಲ್ವಾ. ಮನುಷ್ಯರಲ್ಲಿ ತುಂಬಾ ಈಸಿ ಅದು ಜಾಗೃತಗೊಳಿಸ್ಲಿಕ್ಕೆ ಅಲ್ವಾ ಭಗವಂತ, ಯಾಕಂದ್ರೆ ಹೆಚ್ಚಿನ ಒಂದು ಜ್ಞಾನವನ್ನ ಅವ್ರಿಗೆ ಕೊಟ್ಟಿದ್ದಾನೆ. ಮತ್ತೆ ಆ ಕಾಮ ಅನ್ನೋ ಹೊದಿಕೆ ಏನಿದೆ ಅದನ್ನು ಸಹ ತುಂಬಾ ಗಾಢವಾಗಿಲ್ಲ ಅಲ್ವಾ. ಅದನ್ನ ಏನಕ್ಕೆ ಹೋಲಿಸ್ತಾರೆ ಭಗವದ್ಗೀತೆಯಲ್ಲಿ ಕೃಷ್ಣ, ಕಾಮದ ಹೊದಿಕೆ, ಅದಕ್ಕೆ ಏನಕ್ಕೆ ಹೋಲಿಸ್ತಾರೆ? ಮನುಷ್ಯರಲ್ಲಿ ಎಷ್ಟಿದೆ ಅದು ಆ ಕಾಮ ಅನ್ನೋದು? ಹರೇ ಕೃಷ್ಣ ಮಾತಾಜಿ. ಕುಂತಿ ಮಹಾರಾಣಿ ಸ್ತೋತ್ರದಲ್ಲಿ ಮಾಯಾ ಅವಜಾನಿಕ ಚಿನ್ನ ಅಂತ ನಂದು ಹೊದಿಕೆ, ಆ ಹೊದಿಕೆಯನ್ನ ದಪ್ಪವಾದ ಒಂದು ಮಾಯೆಯ ಹೊದಿಕೆ ಅಂತ ಅಂತಾರೆ ಮಾತಾಜಿ. 3ನೇ ಅಧ್ಯಾಯದಲ್ಲಿ ಮಾತಾಜಿ, 3ನೇ ಅಧ್ಯಾಯ ಕರ್ಮಯೋಗದಲ್ಲಿ ಏನನ್ನ ಹೇಳಿದ್ದಾರೆ, ಏನಕ್ಕೆ ಹೋಲಿಸಿದ್ದಾರೆ? ಮನುಷ್ಯರಲ್ಲಿ ಕಾಮ ಎಷ್ಟಿದೆ ಅಂತ ಹೇಳಿದ್ದಾರೆ?
ಬೆಂಕಿ ಮೇಲೆ ಇರೋ ಬೆಂಕಿ ಮೇಲೆ ಒಂದು ಹೊಗೆ ಇರುತ್ತೆ ಅಲ್ವಾ, ಅಷ್ಟು ಗಾಢವಾಗಿದೆ ಅಂತ ಹೇಳಿದ್ದಾರೆ ಅಲ್ವಾ. ಆ ಹೊಗೆಯನ್ನ ನಾವು ಜಸ್ಟ್ ಒಂದ್ ಸ್ವಲ್ಪ ಹಿಂಗೆ ಫ್ಯಾನ್ ಮಾಡ್ಬಿಟ್ರೇನೆ ಆ ಹೊಗೆ ಹೊರಟೋಗುತ್ತೆ. ಅಲ್ಲಿ ಕೆಳಗಡೆ ಆ ಒಂದು ಬೆಂಕಿನಿದದು ದುತ್ ಅಂತ ಒತ್ಕೊಂಡು ಉರಿಯುತ್ತೆ ಅಲ್ವಾ. ಸೊ ಅದು ತುಂಬಾ ಈಸಿ, ಜಸ್ಟ್ ಒಂದ್ ಫ್ಯಾನ್ ಮಾಡಿದ್ರೆ ಸಾಕು. ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ, ನಾವು ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ ಗುರು ಕೃಷ್ಣ ಪ್ರಸಾದ ಪಾಯೆ ಭಕ್ತಿಲತಾ ಬೀಜ ಅಲ್ವಾ. ಸೊ ಜಸ್ಟ್ ನಾವು ಆ ಒಂದು ಗುರುವಿನ ಸಂಪರ್ಕಕ್ಕೆ ಬರ್ಬೇಕು, ಶುದ್ಧ ಭಕ್ತರ ಸಂಪರ್ಕಕ್ಕೆ ಬರ್ಬೇಕು. ಸೊ ಅವಾಗ ಏನಾಗುತ್ತೆ, ನಮ್ಮಲ್ಲಿರುವಂತಹ ಕೃಷ್ಣ ಪ್ರಕೃತಿ ಕೃಷ್ಣ ಪ್ರೇಮ ಅದು ಜಾಗೃತವಾಗ್ಬಿಡುತ್ತೆ ಅಂತ ಹೇಳಿದ್ದಾರೆ ಅಲ್ವಾ. ಆದ್ರೆ ಅದೇನೇನೆ ಈ ಒಂದು ಏನು ಮೃಗಗಳಲ್ಲಿ ಅದು ಎಷ್ಟಿದೆ, ಅದರ ಕಾಮ ಎಷ್ಟಿದೆ ಆ ಮೃಗಗಳಲ್ಲಿ ಅಥವಾ ಜೀವ ಜಂತುಗಳಲ್ಲಿ ಎಷ್ಟಿದೆ ಅಂತ ಹೇಳಿದರೆ, ಏನಕ್ಕೆ ಹೋಲಿಸಿದ್ರು? ಹರೇ ಕೃಷ್ಣ ಭಕ್ತಿ ಶಾಸ್ತ್ರಿ ಲಾಸ್ಟ್ ಇನ್ನೂ ಜಾಸ್ತಿ ಮಾತಾಜಿ, ಪ್ರಾಣಿಗಳಲ್ಲಿ ಇನ್ನೂ ಜಾಸ್ತಿ. ಎಷ್ಟು ಜಾಸ್ತಿ ಮಾತಾಜಿ? ಹೋಲಿಕೆ ಏನನ್ನ ಕೊಟ್ಟಿದ್ದಾರೆ ನಮ್ಗೆ ಅರ್ಥ ಆಗ್ಬೇಕಲ್ವಾ, ಅದಕ್ಕೆ ಹೋಲಿಕೆ ಕೊಡ್ತಾರಲ್ಲ ಪ್ರಭುಪಾದರು, ಎಲ್ಲದಕ್ಕೂ ಸಾಮ್ಯತೆ ಕೊಡ್ತಾರೆ. ಏನಕ್ಕೆ ಸಾಮ್ಯತೆ ಕೊಟ್ಟಿದ್ದಾರೆ, ಹೋಲಿಕೆ ಕೊಟ್ಟಿದ್ದಾರೆ? ಮಾತಾಜಿ ಭ್ರೂಣ ಭ್ರೂಣ ಇರುವಂತಹ ಒಂದು ಗರ್ಭಾಶಯದ ಹೊದಿಕೆ ಏನಿದೆ ಅದನ್ನ ಸಸ್ಯಗಳಿಗೆ ಹೇಳಿದ್ದಾರೆ ಮಾತಾಜಿ. ಸಸ್ಯಗಳಲ್ಲಿ ಅಷ್ಟು ಕಾಮ ಗಾಢವಾಗಿದೆ ಅದು. ಸೊ ಪಶು ಪ್ರಾಣಿ ಪಕ್ಷಿ ಕ್ರಿಮಿಕೀಟದಲ್ಲಿ ಎಷ್ಟಿದೆ? ಕನ್ನಡಿ ಮೇಲೆ ಧೂಳು ಕೂತಿರುತ್ತಲ್ವಾ, ಗಟ್ಟಿ ಧೂಳು, ಅದಕ್ಕೆ ಹೋಲಿಸ್ತಾ ಇದ್ದಾರೆ ಅಲ್ವಾ. ಅದನ್ನ ಸ್ವಲ್ಪ ಕಷ್ಟ ತೆಗಿಲಿಕ್ಕೆ. ಇವಾಗ ಫ್ಯಾನ್ ಆಡಿಸಿದಷ್ಟು ಈಸಿ ಅಲ್ಲ ಅಲ್ವಾ. ಹೊಗೆನ ಹೋಗ್ಲಾಡ್ಸಿ ನಾವು ಫ್ಯಾನ್ ಆಡಿಸ್ತೀವಿ ಅಲ್ವಾ, ಫ್ಯಾನ್ ಹಾಕ್ತಿವಿ, ಅಷ್ಟು ಈಸಿ ಇಲ್ಲ. ಸೊ ಅಲ್ಲಿ ತುಂಬಾ ಗಾಢವಾಗಿದೆ, ಅದನ್ನ ಕೆರಿಬೇಕು ನೀವು ಕುತ್ಕೊಂಡು ಅಲ್ವಾ. ಆ ಕನ್ನಡಿ ಮೇಲೆ ಇರುವಂತಹ ಗಟ್ಟಿ ಧೂಳು ಅಲ್ವಾ, ಅದನ್ನ ಅಷ್ಟು ಈಸಿ ಇಲ್ಲ ಅದನ್ನ ಹೋಗ್ಲಾಡ್ಸ್ಲಿಕ್ಕೆ. ಅಷ್ಟು ಕಾಮ ಈ ಪ್ರಾಣಿಗಳಲ್ಲಿ ಇದೆ ಅಂತ ಹೇಳಿದ್ರು ಅಲ್ವಾ. ನೋಡಿ ನಮ್ಮಲ್ಲಿ ಅದು ತುಂಬಾ ಈಸಿ ಕಾಮದ. ಅದಕ್ಕೆ ನಾವ್ ಅನ್ಕೊಂಡಿದ್ವಿ ಕಾಮ ನಮ್ಮಲ್ಲೇ ಜಾಸ್ತಿ ಮನುಷ್ಯರಲ್ಲಿ ಅಂತ. ಇಲ್ಲ, ಕಡಿಮೆ ಇದೆ. ಈ ಎಲ್ಲ 84 ಲಕ್ಷ ಜೀವರಾಶಿಗಳಲ್ಲಿ ಹೋಲಿಸಿದ್ರೆ ಆ ಕಾಮ ಕಡಿಮೆ ಆಗ್ತಾ ಬಂದಿದೆ. ಯಾಕಂದ್ರೆ ನಾವು ಎಲ್ಲವನ್ನ, ನಮ್ಮೆಲ್ಲ ಆಸೆಗಳನ್ನ ಈ 84 ಲಕ್ಷ ಜೀವರಾಶಿಗಳಲ್ಲಿ ಆ ಯೋನಿಗಳಲ್ಲಿ ಹುಟ್ಟುತ್ತಾ ನಮ್ಮ ದೇಹ ಅಂತಹ ದೇಹದೊಂದಿಗೆ ನಾವು ಅನುಭವಿಸ್ತಾ ನಾವು ಬಂದು ಈಗ ಮನುಷ್ಯ ಜನ್ಮಕ್ಕೆ ನಾವು ಬಂದಿದೀವಿ. ಈಗ ನಾವು ಅತತ ಬ್ರಹ್ಮ ಜಿಜ್ಞಾಸು ಮಾಡ್ಬೇಕು, ಈ ಹಂತಕ್ಕೆ ಬಂದಿದೀವಿ ಅಲ್ವಾ. ಸೊ ನಾವು ಸುಕೃತಿ ಮಾಡಿದ್ರೆ, ಸೊ ನಾವು ಯಾಕೆ ನಾನು ಹುಟ್ಟಿದೀನಿ ಅಲ್ವಾ, ನಾನು ಯಾಕೆ ನನಗೆ ವಯಸ್ಸಾಗಬೇಕು, ನನ್ಗೆ ಯಾಕೆ ಕಾಯಿಲೆ ಬರ್ಬೇಕು, ನಾನು ಯಾಕೆ ಸಾವನ್ನ ಅಪ್ಬೇಕು, ನಾನು ಏನನ್ನ ತಪ್ಪು ಮಾಡಿಲ್ಲ, ನಾನು ಯಾಕೆ ಕಷ್ಟಗಳನ್ನ ಅನುಭವಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲಾ ಪ್ರಶ್ನೆಗಳನ್ನ ನಾವು ಕೇಳ್ಕೋಬೇಕು. ಯಾರು ಈ ಸೃಷ್ಟಿ ಮಾಡಿದರೆ, ಎಷ್ಟು ಅದ್ಭುತವಾಗಿದೆ ಈ ಸೃಷ್ಟಿ, ಆ ಸೃಷ್ಟಿಕರ್ತ ಯಾರು, ಹೇಗಿದೆಲ್ಲ ಸರಿಯಾಗಿ ನಡೀಲಿಕ್ಕೆ ಸಾಧ್ಯ, ನನ್ಗೊಂದು ಚಿಕ್ಕ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ತಪ್ಪುಗಳನ್ನ ಮಾಡ್ತೀನಿ, ಹೇಗೆ ಇದು ಸೂರ್ಯ ಕರೆಕ್ಟ್ ಸಮಯದಲ್ಲಿ ಹುಟ್ಟುತ್ತಾ ಇದ್ದಾನೆ, ಕರೆಕ್ಟ್ ಸಮಯಕ್ಕೆ ಮುಳುಗ್ತಾ ಇದ್ದಾನೆ, ಈ ಗ್ರಹಗಳೆಲ್ಲನೂ ಸಹ ಹೇಗೆ ತನ್ನ ಪಥದಲ್ಲಿ ಅದು ತಿರುಗ್ತಾ ಇದೆ ಅಲ್ವಾ. ಎಷ್ಟು ಅಗಾಧವಾದ ಸಮುದ್ರವನ್ನ ಸೃಷ್ಟಿಸಿದ್ದಾನೆ, ಎಷ್ಟು ಅಗಾಧವಾದ ಆಕಾಶವನ್ನ ಸೃಷ್ಟಿಸಿದ್ದಾನೆ. ನಾವ್ ಯಾವ್ದನ್ನು ಒಂದು ಬೆಟ್ಟವನ್ನು ಏನನ್ನು ನಾವು ಸೃಷ್ಟಿಸ್ಲಿಕ್ಕೆ ಸಾಧ್ಯ ಅಲ್ವಲ್ಲ. ಯಾರು ಇದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆಯನ್ನ ಕೇಳ್ಬೇಕು ಈ ಮನುಷ್ಯ ಜನ್ಮದಲ್ಲಿ ಬಂದಾಗ ಅಲ್ವಾ. ನಾವೇನ್ ಮಾಡ್ತಾ ಇದೀವಿ, ಮತ್ತೆ ಆಹಾರ ನಿದ್ರಾ ಭಯ ಮೈಥುನ, ಆಹಾರ ನಿದ್ರಾ ಭಯ ಮೈಥುನ 84 ಲಕ್ಷ ಯೋನಿಗಳಲ್ಲಿ ಇದನ್ನೇ ಮಾಡಿರೋದು. ಮತ್ತೆ ಮನುಷ್ಯ ಜನ್ಮದಲ್ಲೂ ಅದನ್ನೇ ಮಾಡಿದ್ರೆ ನಾವು ಮನುಷ್ಯರೇ ಆಗಿಲ್ಲ, ನಾವಿನ್ನ ಪ್ರಾಣಿಗಳೇ ಆಗಿದೀವಿ ಅಂತ ಅಲ್ವಾ. ನಾವು ಆ ಒಂದು ಅದಕ್ಕೆ ಏನ್ ಹೇಳ್ತಾರೆ, ಆ ಬ್ರಹ್ಮಪುಚ್ಛ ಅಲ್ವಾ, ಆ ಬ್ರಹ್ಮಪುಚ್ಛವನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ಪ್ರಾಣಿಗಳು ಯಾವಾಗ್ಲೂ ಸಹ ಆ ಒಂದು ದೇಹದ ಹಂತದಲ್ಲೇ ಇರುತ್ತೆ. ಆಹಾರ ನಿದ್ರಾ ಭಯ ಮೈಥುನ, ಮತ್ತೆ ಅದಕ್ಕೊಂದು ಮನೆ ಮಾಡ್ಕೊಳೋದು ಅಲ್ವಾ, ಭದ್ರತೆನ ಒದಗಿಸ್ಕೊಳುತ್ತೆ. ಸೊ ಇದನ್ನ ಮೀರಿ ನಾವು ಆ ಮನಸ್ಸಿನ ಒಂದು ಹಂತಕ್ಕೆ ಬಂದ್ರೆ ಅಲ್ವಾ, ಆ ಮನಸ್ಸಿನ ಹಂತಕ್ಕೆ ಬಂದ್ರೆ ನಾವು ಮನುಷ್ಯರಾಗಿದ್ದೀವಿ ಅಂತ. ಸೊ ಅಂದ್ರೆ ಏನರ್ಥ, ನಾವು ಈ ಒಂದು ಧರ್ಮವನ್ನ ಏನು ಧರ್ಮೇ ವಿಹೀನ ಪಶುಭಿ ಸಮಾನ. ಸೊ ನಾವು ಧರ್ಮವನ್ನ ಪಾಲನೆ ಮಾಡ್ಲಿಲ್ಲ ಅಂದ್ರೆ ನಾವು ಪಶುಗಳ ತರನೇ. ಸೊ ಧರ್ಮ ಅಂದ್ರೆ ಏನನ್ನ ಪಾಲನೆ ಮಾಡ್ಲಿಕ್ಕೆ ಹೇಳಿದಾರೆ ಈಗ ನಮ್ಗೆ ಪ್ರಭುಪಾದ್ರು, ಈ 4 ಏನಿದೆ ಇದನ್ನ ಮಾಡಬಾರ್ದು ಅಂತ ನಿಯಂತ್ರಕ ತತ್ವಗಳನ್ನ ಹೇಳಿದಾರಲ್ಲ, ಅದನ್ನ ನಾವು ಪಾಲನೆ ಮಾಡಿದ್ರೆ ಅಷ್ಟೇ ನಾವು ಮನುಷ್ಯರಾಗ್ತೀವಿ ಅಂತ ಹೇಳಿದ್ದಾರೆ. ಸೊ ಮೊದ್ಲು ನಾವು ಮನುಷ್ಯರಾಗ್ಬೇಕು. ನಾವ್ ಈ 4 ತತ್ವಗಳನ್ನ ನಾವು ಫಾಲೋ ಮಾಡ್ಲಿಲ್ಲ ಅಂದ್ರೆ ನಾವು ಪ್ರಾಣಿಗಳು ಅಂತಾನೆ. ನಾವ್ ಈ 4 ತತ್ವಗಳನ್ನ ಫಾಲೋ ಮಾಡ್ತಿದೀವಿ ಅಂದ್ರೆ ನಾವು ಮನುಷ್ಯ ಹಂತಕ್ಕೆ ಬರ್ತೀವಿ. ಮನುಷ್ಯ ಹಂತಕ್ಕೆ ಬಂದ್ಮೇಲೆ ಯಾವಾಗ ನಾವು ಈ ABCD ಆಫ್ ಕೃಷ್ಣ ಕಾನ್ಶಿಯಸ್ ನಾವು ಫಾಲೋ ಮಾಡ್ತೀವೋ ಆಗ ನಾವು ಆ ಬ್ರಾಹ್ಮಣರಾಗ್ತೀವಿ. ಸೊ ಆಗ ನಾವು ಬ್ರಾಹ್ಮಣರಾಗ್ತೀವಿ. ಆಮೇಲೆ ನಾವು ಯಾವಾಗ ಕೃಷ್ಣ ಪ್ರೇಮ, ಕೃಷ್ಣನಿಗೆ ಸರೆಂಡರ್ ಆಗ್ತೀವೋ ಆಗ ನಾವು ವೈಷ್ಣವರಾಗ್ತೀವಿ. ಅದೇ ಉನ್ನತವಾದದ್ದು ಅಲ್ವಾ. ಸೊ ಇದನ್ನ ನಾವು
ಅರ್ಥ ಮಾಡ್ಕೋಬೇಕು. ನಾವು ಮನುಷ್ಯರಾಗಿದೀವ ಇಲ್ವಾ ಅನ್ನೋದಕ್ಕೆ ಆ 4 ನಿಯಂತ್ರಕ ತತ್ವಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದೀವ, ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿದೀವ ಇಲ್ವಾ ಅಂತ. ಸೊ ಆಮೇಲೆ ನಮ್ಗೆ ಈ ಭಕ್ತಿಯನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದನ್ನ ನಮ್ಗೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇಲ್ಲಿ ನಾವು ಏನನ್ನ ಚರ್ಚೆ ಮಾಡ್ತಿದ್ವಿ, ಆ ನೀರಲ್ಲಿ ಮುಳುಗಿದ್ರೆ ಅಲ್ವಾ ನಮ್ಮ ಎಲ್ಲಾ ಪಾಪಗಳು ಹೋಗುತ್ತಾ, ಏನಕ್ಕೆ ನಾವು ಮುಳುಗ್ಬೇಕು ಅಲ್ವಾ? ಯಾರಾದ್ರೂ ಒಂದು ಪ್ರಶ್ನೆನ ಕೇಳಿದ್ರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅದನ್ನ ಆನ್ಸರ್ ಮಾಡಕ್ಕೆ. ಯಾಕಂದ್ರೆ ಕಣ್ಣಿಗೆ ಏನು ಕಾಣಿಸ್ತಿಲ್ಲ ಅಲ್ವಾ? ನಾವು ಸಾಬೂನ್ ಹಾಕೊಂಡು ಉಜ್ಕೊಂಡ್ರೆ ಫ್ರೆಶ್ ಆಗಾದ್ರೂ ಇರೋದು ಗೊತ್ತಾಗತ್ತೆ ಅಲ್ವಾ? ಬ್ರಷ್ ಮಾಡ್ಕೊಂಡ್ರೆ ಹಲ್ಲೆಲ್ಲ ನೀಟ್ ಆಗಿರೋದಾದ್ರೂ ಗೊತ್ತಾಗತ್ತೆ, ತಲೆ ಬಾಚ್ಕೊಂಡ್ರೆ ಅವ್ರು ನೀಟಾಗಿದ್ದಾರೆ, ಶುಭ್ರವಾಗಿದ್ದಾರೆ ಅಂತನಾದ್ರೂ ನಮ್ಗೆ ಗೊತ್ತಾಗತ್ತೆ ಅಲ್ವಾ? ಆದ್ರೆ ಈ ಕೊಳೆ ಹೋಗಿರೋದು, ಮನಸ್ಸಿನ ಕೊಳೆ, ಹೃದಯದ ಕೊಳೆ ಹೋಗಿರೋದು, ಕಲ್ಮಶ ಹೋಗಿರೋದು ಏನಾದ್ರೂ ಕಾಣುತ್ತಾ ನಮ್ಗೆ? ಕಾಣಿಸುತ್ತಾ? ಇಲ್ಲ ಮಾತಾಜಿ. ಇಲ್ಲ. ಮತ್ತೆ ಹೇಗೆ ನೀವು ಪ್ರೂವ್ ಮಾಡ್ತೀರಾ ಅಲ್ವಾ? ನಾನ್ ನೀರಲ್ಲಿ ಹೋಗಿ ಅಲ್ಲಿ ಮುಳ್ಕೊಂಡ್ ಬಂದೆ, ಈ ಒಂದು ಯಾತ್ರಾ ಸ್ಥಳಕ್ಕೆ ಹೋಗಿ ನಾನು ಮುಳ್ಕೊಂಡ್ ಬಂದೆ, ಆ ಒಂದು ಯಾತ್ರಾ ಸ್ಥಳಕ್ಕೆ ಹೋಗಿ ನಾನು ಮುಳ್ಕೊಂಡ್ ಬಂದೆ ಅಂದ್ರೆ ಹೇಗೆ ಗೊತ್ತಾಗುತ್ತೆ ನಾವು ಭಕ್ತಿಯಲ್ಲಿ ಮುಂದುವರಿತಾ ಇದೀವಿ ಅಂತ ಅಲ್ವಾ? ನಾವು ಪ್ರೂವ್ ಮಾಡಕ್ಕೆ ಆಗಲ್ಲ, ಎಷ್ಟು ಕಷ್ಟ ಇದೆ ಅಲ್ವಾ? ಸೊ ಎಷ್ಟೊಂದು ವಿಷಯಗಳು ನಮ್ಗೆ ಯಾವ್ದನ್ನ ನಮ್ಗೆ ಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇರೆಯವ್ರು ಇವಾಗ ಯಾರಾದ್ರೂ ಸಾಮಾನ್ಯ ಜನರು ಹೇಳಿದ್ರೆ ನಾವು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಇವಾಗ ಬೈತೀನಿ ನಿಮ್ಗೆ ಅಲ್ವಾ? ಬೈದಾಗ ನಾನೇನು ನಿಮ್ಗೆ ಅಲ್ಲಿ ನನ್ನ ಫಿಸಿಕಲಿ ನಾನು ಏನು ನಿಮ್ಗೆ ತೊಂದರೆ ಕೊಟ್ಟಿಲ್ಲ ಅಲ್ವಾ? ನಾನೇನು ದೊಣ್ಣೆ ತಗೊಂಡು ಹೊಡೆದಿಲ್ಲ ಅಥವಾ ಏನೋ ಒಂದು ಬಾರ್ಕೋಲ್ ತಗೊಂಡು ಹೊಡೆದಿಲ್ಲ ಅಲ್ವಾ? ಆದ್ರೂ ನಿಮ್ಗೆ ಏನಾಗ್ತಿದೆ? ನೋವಾಗ್ತಿದೆ ಅಲ್ವಾ? ಹೇಗ್ ನೋವಾಯ್ತು? ನಾನೇನಾದ್ರೂ ನಿಮ್ಗ್ ಬಂದು ಹೊಡೆದ್ನಾ? ಕೈಯಿಂದ ಹೊಡೆದ್ನಾ ಅಥವಾ ಏನಾದ್ರು ಕೋಲಿಂದ ಹೊಡೆದ್ನಾ? ಇಲ್ಲ. ಮನಸ್ಸಿಗೆ ನೋವಾಯ್ತು ಮಾತಾಜಿ. ಮನಸ್ಸಿಗೆ ನೋವಾಯ್ತು ಅಂದ್ರೆ ಏನ್ ಅರ್ಥ? ಇದೆಲ್ಲವೂ ಸಹ ಈಗ ಹೇಗೆ ನಾವಿವಾಗ ಏನು ಆಹಾರ ಅಲ್ವಾ, ಪ್ರಸಾದವನ್ನ ಸ್ವೀಕರಿಸಿದ್ರೆ ನಮ್ಗೆ ಏನ್ ಹೇಳಿದ್ರು? ಪ್ರಸಾದ ಸ್ವೀಕರಿಸಿದ್ರೆ ಏನಾಗತ್ತೆ ಅಂತ ಹೇಳಿದ್ರು? ಮುಚ್ಚಂತೆ ಸರ್ವ ಕಿಲ್ಬಿಷೆ ಮಾತಾಜಿ, ಎಲ್ಲಾ ಪಾಪಗಳೆಲ್ಲ ಇದಾಗುತ್ತೆ ಮಾತಾಜಿ. ಮತ್ತೆ ನಾಲಿಗೆ ಶುದ್ಧ ಆಗುತ್ತೆ. ನಮ್ಮ ಸೂಕ್ಷ್ಮ ಆ ಮನಸ್ಸು ಮತ್ತೆ ಆ ಸೂಕ್ಷ್ಮವಾದಂತಹ ಆರ್ಗನ್ಸ್ ಅಂತ ನಾವೇನ್ ಹೇಳ್ತೀವೋ ಅದೆಲ್ಲವೂ ಸಹ ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ನಮ್ಗೆ ಯಾವ್ದು ಕಾಣಿಸ್ತಿಲ್ಲ ಅಲ್ವಾ? ಇಲ್ಲಾಂದ್ರೆ ಯಾಕೆ ಈ ಪ್ರಸಾದಕ್ಕೆ ಅಷ್ಟು ಒತ್ತನ ಕೊಡ್ಬೇಕಾಗಿತ್ತು ಅಲ್ವಾ? ಬೇರೆ ತರ ಆಹಾರ ನೋಡಿದ್ರೆ ಏನಾದ್ರು ಅಲ್ಲಿ ಡಿಫ್ರೆನ್ಸ್ ಇದೆಯಾ? ಪ್ರಸಾದನ ಮತ್ತೆ ಇನ್ನೊಬ್ರದ್ದು ಹೊರಗಡೆ ಫುಡ್ ತಗೊಂಬಂದ್ ಇಟ್ರೆ, ಏನಾದ್ರು ಈರುಳ್ಳಿ ಬೆಳ್ಳುಳ್ಳಿ ಆಗ್ದಲೇ ಇರೋ ಫುಡ್ ಅನ್ನ ಪಕ್ಕದಲ್ಲಿ ಇಟ್ರೆ ಏನಾದ್ರು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗತ್ತಾ? ಇದು ಪ್ರಸಾದ, ಇದು ಮಾಮೂಲಿ ಫುಡ್ ಅಂತ ನೋಡಿದ್ರೆ ಗೊತ್ತಾಗಲ್ಲ, ಮತ್ತೆ ಏನು ಗೊತ್ತಾಗಲ್ಲ. ಆದ್ರೆ ನೀವು ಪ್ರಸಾದವನ್ನ ತಿಂತಾ ಇದ್ರೆ ಏನಾಗುತ್ತೆ? ಏನ್ ಹೇಳಿದ್ದಾರೆ ನಮ್ಗೆ ಆಚಾರ್ಯರು ಅಲ್ವಾ? ಸೊ ಅದು ನಮ್ಮ ಆ ಒಂದು ಮೆದುಳಿನ ಆ ಒಂದು ಆ ಕೋಶಗಳ ಮೇಲೆ, ಸೂಕ್ಷ್ಮ ಕೋಶಗಳ ಮೇಲೆ ಅದು ಕೆಲಸ ಮಾಡುತ್ತೆ. ನಮ್ಗೆ ಹರಿನಾಮವನ್ನ ಹೇಳ್ಕೋಬೇಕು ಅಂತ ಅನ್ಸುತ್ತೆ. ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ನಮ್ಗೆ ಮನಸ್ಸು ಬರುತ್ತೆ, ಇಲ್ಲ ಅಂದ್ರೆ ಬರದೇ ಇಲ್ಲ ಅಂತ ಹೇಳಿದ್ರು ಅಲ್ವಾ? ಅದೇ ತರನೇ ಈಗ ಈ ಒಂದು ಸ್ನಾನ ಮಾಡೋದು ಅಷ್ಟೇನೆ. ಸೊ ನಮ್ಗೆ ಆ ಪುಣ್ಯ ಕ್ಷೇತ್ರದಲ್ಲಿ ಎಲ್ಲಿ ಭಗವಂತನ ಆ ಲೀಲೆಗಳು ನಡೆದಿದೆ, ಎಲ್ಲಿ ಆ ಒಂದು ಶುದ್ಧ ಭಕ್ತರು ಅಲ್ಲಿ ಮಿಂದಿದ್ದಾರೆ, ಸೊ ಆ ಒಂದು ಜಾಗದಲ್ಲೆಲ್ಲ ನಾವು ಸ್ನಾನ ಮಾಡಿದ್ರೆ ಏನಾಗತ್ತೆ? ಅವಾಗ ನಮ್ಮ ಮನಸ್ಸಿನ ಕಲ್ಮಶ ಹೋಗುತ್ತೆ, ನಮ್ಮ ಪಾಪಗಳು ಅಲ್ವಾ? ನಮ್ಗೆ ಗೊತ್ತಿರೋ ಗಂಗೆಯಲ್ಲಿ ಮಿಂದ್ರೆ ಏನಾಗತ್ತೆ ಅಲ್ವಾ? ಜನ್ಮ ಜನ್ಮಾಂತರಗಳ ಪಾಪಗಳೆಲ್ಲ ನಾಶ ಆಗತ್ತೆ ಅಂತ ಹೇಳಿದ್ರು ಅಲ್ವಾ? ಸೊ ನಾಶ ಆಗತ್ತೆ. ಸೊ ನಾವೇನ್ ಮಾಡ್ತೀವಿ? ಹೊರಗಡೆ ಬಂದ ತಕ್ಷಣ ಏನ್ ಮಾಡ್ತೀವಿ? ಸೊ ಇವಾಗ ನಾನು ಹೋಗಿ ಅಲ್ಲಿ ಸಮುದ್ರ ಸ್ನಾನನೇ ಆಗ್ಲಿ ಅಥವಾ ಬೇರೆ ಇನ್ಯಾವುದೋ ಒಂದು ಕುಂಡದಲ್ಲಿ ಅಥವಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಹೊರಗಡೆ ಬಂದ ತಕ್ಷಣ ಏನ್ ಮಾಡ್ತೀನಿ ನಾನು? ಮತ್ತೆ ಮೋಜು ಮಸ್ತಿ ಮಾಡ್ತೀನಿ, ಮತ್ತೆ ಕುಂಜರ ಶೌಚವ ಅಲ್ವಾ? ಏನಾದ್ರೂ ಪ್ರಯೋಜನ ಇದೆಯಾ? ಇಲ್ಲ. ಮತ್ತೆ ಯಾವಾಗ ಅದು ಒಳ್ಳೇದಾಯ್ತು? ಹೌದು, ಅದು ಕೆಲಸ ಮಾಡ್ತಿದೆ. ಇವಾಗ ಯಾರಿಗಾದ್ರೂ ಒಬ್ರು ಜ್ವರ ಬಂತು ಅಂದ್ರೆ ಆ ಪ್ಯಾರಾಸಿಟಮಾಲ್ ಅನ್ನ ನಾವು ಕೊಡ್ತೀವಿ. ಆ ಒಂದು 100 ಅದೆಷ್ಟು ಹೇಳಿದ್ದಾರೆ ಡಾಕ್ಟರು ಅಲ್ವಾ? 100 mg ಕೊಡ್ಬೇಕು ಅಥವಾ 500 mg ಕೊಡ್ಬೇಕು ಈ ಮಗುಗೆ, ಈ ಒಂದು ತೂಕಕ್ಕೆ ಅಥವಾ ಈ ಒಂದು ಏನು ಡಿಗ್ರಿ ತಾಪಮಾನಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟು ಡೋಸ್ ಅನ್ನ ಕೊಟ್ಟಿರ್ತಾರೆ ಅಲ್ವಾ? ಆ ಡೋಸ್ ಅನ್ನ ಕೊಟ್ಟಾಗ ಮಗುಗೆ ಏನಾದ್ರು ಗೊತ್ತಾಗತ್ತಾ? ನನಗೆ ಹಿಂಗೆ ಪ್ಯಾರಾಸಿಟಮಾಲ್ ಕೊಟ್ಟಿದ್ದಾರೆ, ಇದು ಹಿಂಗೆ ಆಕ್ಷನ್ ಮಾಡುತ್ತೆ ಅಂತ ಅದಕ್ಕೆ ಏನಾದ್ರು ಜ್ಞಾನ ಇದೆಯಾ? ಇಲ್ಲ ಬಟ್ ಇಟ್ ವರ್ಕ್ಸ್, ಅದ್ ಕೆಲಸ ಮಾಡುತ್ತೆ ಅಲ್ವಾ? ಆ ಡೋಲೋ 650 ಪ್ಯಾರಾಸಿಟಮಾಲು ಆ ಜ್ವರವನ್ನ ಹೋಗ್ಲಾಡ್ಸುತ್ತೆ. ಅದು ನಿಮ್ಗೆ ತುಂಬಾ ನಂಬಿಕೆ ಇದ್ರೆ ಅದು ತುಂಬಾ ಬೇಗ ಅಥವಾ ತುಂಬಾ ಚೆನ್ನಾಗಿ ವಾಸಿ ಆಗ್ಬೋದು. ಇಲ್ಲಾಂದ್ರೆ ಅದ್ರ ಕೆಲಸ ಅದ್ ಮಾಡೇ ಮಾಡುತ್ತೆ. ಅದೇ ತರನೇ ಇವೆಲ್ಲವೂ ಅಷ್ಟೇ, ಅದ್ರ ಕೆಲಸ ಅದು ಮಾಡುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಮತ್ತೆ ಆ ಪಾಪದ ಕೆಲಸವನ್ನ ಮಾಡ್ತಾ ಇದೀವಿ ಅಲ್ವಾ? ನಮ್ಗೆ ನೆಕ್ಟರ್ ಆಫ್ ಡಿವೋಷನ್ ಏನನ್ನ ಹೇಳಿದ್ರು? ನಮ್ಗೆ ಮೊದಲನೇ ಚಾಪ್ಟರ್ ಅಲ್ಲೇ ಹೇಳಿದ್ರು ಅಲ್ವಾ? ಶುದ್ಧ ಭಕ್ತರ ಲಕ್ಷಣ ಏನು? ಅವರು ತುಂಬಾ ಜಾಗರೂಕತರಾಗಿರ್ತಾರೆ, ಮತ್ತೆ ಪಾಪದ ಕೆಲಸಗಳನ್ನ ಮಾಡ್ಕೂಡ್ದು ಅಂತ ಹೇಳ್ಬಿಟ್ಟು ಅಲ್ವಾ? ಅಲ್ಲೇ ವ್ಯತ್ಯಾಸ ಆಗೋದು ಬೇರೆಯವ್ರಿಗೂ, ಸಾಮಾನ್ಯ ಜನರಿಗೂ, ಶುದ್ಧ ಭಕ್ತರಿಗೂ ಅಲ್ವಾ? ಶುದ್ಧ ಭಕ್ತರು ಇವಾಗ ಏನೆಲ್ಲ ನಮ್ಗೆ ನಮ್ಮ ಆಚಾರ್ಯರು ಹೇಳಿದಾರೋ ಅದೆಲ್ಲ ಆಧ್ಯಾತ್ಮಿಕ ಕರ್ಮಗಳನ್ನ ಮಾಡ್ತಾ ಇದ್ದಾರೆ ಅವರು
ಅಲ್ವಾ? ಮಾಡ್ತಾ ಇದ್ದಾಗ ಏನಾಗ್ತಿದೆ, ಅವರ ಪಾಪಗಳೆಲ್ಲ ಕ್ಷಯಿಸ್ತಾ ಬರ್ತಾ ಇದೆ. ಮತ್ತೆ ಅವರು ಹೊಸ ಹೊಸ ಪಾಪವನ್ನ ಅವ್ರು ಮಾಡ್ತಾ ಇಲ್ಲ ಅಲ್ವಾ? ಸೊ ಇವಾಗ ನಾವೇನ್ ಮಾಡ್ತಾ ಇದೀವಿ? ಹೌದು, ಹೇಳಿರೋದೆಲ್ಲ ಮಾಡ್ತಾ ಇದೀವಿ, ಮತ್ತೆ ಒಂದ್ ಸ್ವಲ್ಪನೂ ನಾವು ಜಾಗರೂಕತರಾಗ್ತಿಲ್ಲ. ಮತ್ತೆ ಬೆಳಗ್ಗೆಯಿಂದ ರಾತ್ರಿ ತನಕ ಮತ್ತೆ ಪಾಪಗಳನ್ನ ಮಾಡಿ ಮತ್ತೆ ನಮ್ಮ ಚೀಲವನ್ನ ನಾವು ತುಂಬ್ಕೋತಾ ಇದೀವಿ ಅಲ್ವಾ? ಸೊ ನಮ್ಗೆ ಇಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಸೊ ಇವಾಗ ಗಂಗೆಯಲ್ಲಿ ಮಿಂದ್ರೆ ಖಂಡಿತ ಅದ್ರ ಕೆಲಸವನ್ನ ಮಾಡುತ್ತೆ. ಆದ್ರೆ ಎಷ್ಟು ಎಫೆಕ್ಟಿವ್ ಆಗಿ ಮಾಡುತ್ತೋ ಅದು ತುಂಬಾ ಮುಖ್ಯ ಅಲ್ವಾ? ಇವಾಗ ನಮ್ಗೆ ಹರಿನಾಮಕ್ಕೆ ಎಷ್ಟು ಭಗವಂತ ತನ್ನೆಲ್ಲ ಶಕ್ತಿಯನ್ನ ಕೊಟ್ಟಿದ್ದಾನೆ, ಅದರಲ್ಲಿ ಇಟ್ಟಿದ್ದಾನೆ. ಪ್ರತಿಯೊಂದು ನಾಮದಲ್ಲಿ ನಾವು ದಿನ ಇವಾಗ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊತಾ ಇದೀವಿ. ಆದ್ರೆ ಹೇಗೆ ಹೇಳ್ಕೊತಾ ಇದೀವಿ? ಮೆಕ್ಯಾನಿಕಲ್ ಚಾಂಟಿಂಗ್ ಮಾಡ್ತಿದೀವಿ. ಅದ್ರ ಕೆಲಸ ಅದ್ ಮಾಡೇ ಆದ್ರೆ ತುಂಬಾ ಸಮಯ ಬೇಕು ಅದಕ್ಕೆ ಅಲ್ವಾ? ಅದಕ್ಕೆ ಹೇಗೆ ಅರ್ಥ ಮಾಡ್ಕೊಳ್ಳಿ, ಇವಾಗ ನಲ್ಲಿ ಕೆಳಗಡೆ ನಾವ್ ಯಾವ್ದಾದ್ರು ಒಂದು ಗಲೀಜಾಗಿರೋ ಪಾತ್ರೆನ ಇಟ್ರೆ ಖಂಡಿತ ಅದು ಶುಭ್ರ ಆಗತ್ತೆ. ಆದ್ರೆ ಅದು ಇಮಿಡಿಯೇಟ್ ಆಗಿ ಶುಭ್ರ ಆಗೋದಿಲ್ಲ. ಅದನ್ನ ನಾವೇ ಕೈಯಲ್ಲಿ ಅದನ್ನ ನಾವು ತಿಕ್ಕಿ ಉಜ್ಜಿ ತೊಳೆದ್ರೆ ಇಮಿಡಿಯೇಟ್ ಆಗಿ ಅದು ಶುಭ್ರವಾಗೋಗುತ್ತೆ ಅಲ್ವಾ? ಸೊ ಅದೇ ತರನೇ ಆ ಪ್ರಯತ್ನ ಏನಿದೆ, ಆ ಮನಸ್ಸಿನಿಂದ ನಾವು ಅದರಲ್ಲಿ ನಮ್ಮ ಮನಸ್ಸನ್ನ, ಆ ಬುದ್ಧಿಯನ್ನ ಅದರಲ್ಲಿ, ಅದಕ್ಕೆ ಭಗವಂತ ಹೇಳೋದು ಅಲ್ವಾ? ಸೊ ನಿಮ್ಮ ಮನಸ್ಸು ಬುದ್ಧಿಯನ್ನ ಅಲ್ಲಿ ನನ್ನಲ್ಲಿ ಇಡು, ನನ್ನ ನಾಮದಲ್ಲಿ ಇಡು ಅಂತ ಅದನ್ನೇ ಅವ್ರು ಹೇಳ್ತಾ ಇರೋದು. ಕೇಳಿಸ್ಕೊಳ್ಳಿ, ನನ್ನ ನಾಮವನ್ನ ನೀವು ಕೇಳಿಸ್ಕೊಳ್ಳಿ, ಆಗ ಅದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸೋದು ಅಲ್ವಾ? ಸೊ ಅದಕ್ಕೆ ನಮ್ಗೆ ಏನ್ ಹೇಳಿದ್ರು, ನಮ್ಗೆ ಭಾಗವತಮಲ್ಲೂ ಸಹ ಅದನ್ನೇ ಹೇಳ್ತಿದ್ದಾರೆ. ಸೊ ನೀವು ಹೋಗಿ ಅಲ್ಲಿ ನದಿಗಳಲ್ಲಿ ಮಿಂದು ಬಂದ್ರೆ ಅದನ್ನ ಗೋಕರಹ ಅಲ್ವಾ? ಒಂದು ಹಸುನು ಹೋಗಿ ಮಿಂದು ಬರುತ್ತೆ, ಮತ್ತೆ ಒಂದು ಕತ್ತೆನೂ ಹೋಗಿ ಸ್ನಾನ ಮಾಡುತ್ತೆ ಅಲ್ವಾ? ಏನ್ ವ್ಯತ್ಯಾಸ ಆಯ್ತು? ಸೊ ನೀವು ಹೇಗೆ ಅಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಏನನ್ನ ಮಾಡ್ಬೇಕು ಅಂತ ನಮ್ಗೆ ಹೇಳಿದ್ರು ಅಲ್ವಾ? ಸೊ ನಾವು ವೃಂದಾವನಕ್ಕೆ ಹೋದಾಗ ನಾವು ತಪ್ಪೇ ಮಾಡಿದ್ವಿ ಅಲ್ವಾ? ಅಲ್ಲಿ ಎಷ್ಟೊಂದಿದೆ ನೋಡ್ಲಿಕ್ಕೆ. ನಮ್ಗೆ ಇದ್ದಿದ್ದೇ ಸಮಯ 2 ದಿನ ಅಲ್ವಾ? ನಮ್ಗೆ ಅಲ್ಲಿ ಅವರು ಏನು ಶುದ್ಧ ಭಕ್ತರು ಬಂದಿದ್ದಾರೆ, ಪ್ರಭುಪಾದರ ಜೊತೆ ಶಿಷ್ಯರಾಗಿರೋರು ಅಲ್ಲಿ ಬಂದಿದ್ದಾರೆ. ಕೃಷ್ಣ ಬಲರಾಮ ಟೆಂಪಲ್ ಇಂದ ಕರ್ಸಿದ್ದಾರೆ ಅಷ್ಟು ದೊಡ್ಡ ಆಚಾರ್ಯರನ್ನೆಲ್ಲ. ನಾವೇನ್ ಮಾಡಿದ್ವಿ? ಸೊ ನಮ್ಗೆ ಅಲ್ಲಿ ಇನ್ನ ಯಾವ್ದಾವ್ದೋ ಟೆಂಪಲ್ಸ್ ಅನ್ನ ನೋಡ್ಬೇಕು, ಅಷ್ಟೊಂದು ತೋರಿಸ್ತಾ ಇಲ್ಲ ಅವರು. ಬೆಳಿಗ್ಗೆ ಮಾತ್ರನೇ ತೋರ್ಸೋದು, ಮತ್ತೆ ಅಲ್ಲೂ ಅಷ್ಟೇ 12 ಗಂಟೆ ಕ್ಲೋಸ್ ಆಗ್ಬಿಡುತ್ತೆ, ಮತ್ತೆ ತೆಗಿಯೋದು 4 ಗಂಟೆ ಮೇಲೆನೆ ಅಲ್ವಾ? ನಾವ್ ಇವಾಗ ಏನಾದ್ರೂ 12 ಗಂಟೆಗೆ ನಾವು ವಾಪಸ್ ಬಂದು ನಾವು ಇವಾಗ ಸಮಯ ಇದೆಯಲ್ವಾ, ಈ ಸಮಯದಲ್ಲಿ ನಾವು ಏನೋ ಶಾಪಿಂಗೋ ಅಥವಾ ಬೇರೆ ಏನೋ ಮಾಡ್ಕೊಂಡು ಬೇರೆ ಎಲ್ಲಾ ಕೆಲ್ಸಗಳನ್ನ, ಅಂದ್ರೆ ಬೇರೆ ಎಲ್ಲಾ ದೇವಸ್ಥಾನಗಳನ್ನ ಮುಗಿಸ್ಕೊಂಡು ವಾಪಸ್ ಬರೋ ಅಷ್ಟೊತ್ತಿಗೆ ಅಲ್ಲಿ ಆಲ್ರೆಡಿ ಆಚಾರ್ಯರು ಬಂದಿರ್ತಾರೆ, ಅಲ್ಲಿ ಪ್ರವಚನ ಸ್ಟಾರ್ಟ್ ಆಗೋಗಿರುತ್ತೆ ಅಲ್ವಾ? ಇವಾಗ ನಾವೇನ್ ಮಾಡ್ತಾ ಇದೀವಿ? ಅಲ್ಲಿ ಆ ಶುದ್ಧ ಭಕ್ತರ ಬಾಯಿಂದ ಆ ಒಂದು ಧಾಮದ ಒಂದು ಮಹಾತ್ಮೆನ ನಾವು ಕೇಳ್ತಾ ಇಲ್ಲ ಅಲ್ವಾ? ಇವಾಗ ವೃಂದಾವನಕ್ಕೆ ಹೋಗಿದೀವಿ ಅಂತ ಹೆಸರಿಗಷ್ಟೇ, ಕೊನೆಗೆ ಅಲ್ಲಿ ಏನಾಯ್ತು? ಗೋಕರಹ ಅದನ್ನೇ ಮಾಡಿರೋದು. ಸೊ ಅದಕ್ಕೆ ನೋಡಿ ನಾಮನಿಷ್ಠ ಪ್ರಭುಜಿ ಏನ್ ಮಾಡಿದ್ರು, ನೆಕ್ಸ್ಟ್ ಅವರು ದ್ವಾರಕಾ ಟ್ರಿಪ್ ಹಾಕಿದಾಗ ಅವ್ರು ಯಾವ ಶುದ್ಧ ಭಕ್ತರನ್ನು ಕರೆಸ್ಲೇ ಇಲ್ಲ ಅವರು. ಯಾಕಂದ್ರೆ ನಾನ್ ಕರ್ಕೊಂಡು ಹೋಗ್ತಿರೋಂತ ಭಕ್ತರು ಆ ಒಂದು ಹಂತದಲ್ಲಿ ಇಲ್ಲ. ಸೊ ಇವ್ರು ಅದಕ್ಕೆಲ್ಲ ಲಾಯಕ್ಕಲ್ಲ, ಸರಿ ನಿಮ್ಗೆ ಬೇಡ, ನಾನು ಕರ್ಸೋದಿಲ್ಲ, ಕರ್ಸಿದ್ರೆ ಅವ್ರಿಗೆ ಅವಮಾನ ಆಗತ್ತೆ, ಮತ್ತೆ ನಿಮ್ಗೆ ಇನ್ನ ತಪ್ಪಾಗತ್ತೆ, ನೀವು ತಪ್ಪನ್ನ ಮಾಡ್ದಂಗ ಆಗತ್ತೆ, ಧಾಮ ಅಪರಾಧ ಆಗತ್ತೆ, ಮತ್ತೆ ವೈಷ್ಣವ ಅಪರಾಧ ಆಗತ್ತೆ. ನೀವ್ ಇಲ್ಲಿ ಬಂದು ನೀವು ಪುನೀತರಾಗಿ ಹೋಗ್ಬೇಕು, ಆದ್ರೆ ನೀವಿಲ್ಲಿ ಇನ್ನ ಪಾಪದ ಮೂಟೆನ ಜಾಸ್ತಿ ಮಾಡ್ಕೊಂಡು ಹೋಗ್ತೀರಾ. ಸೊ ನಾನು ಅಂತ ಹೇಳ್ಬಿಟ್ಟು ಅವರು ನೆಕ್ಸ್ಟ್ ಕರೆಸ್ಲೇ ಇಲ್ಲ. ಕೊನೆಗೆ ಅವರು ಆ ನಾಟಕವನ್ನ, ಅಂದ್ರೆ ನಾಟಕಕ್ಕೋಸ್ಕರನಾದ್ರೂ ಅದಾದ್ರೂ ನೋಡ್ತಾರಲ್ಲ ಅಂತ ಹೇಳ್ಬಿಟ್ಟು ಅವರು ಕೊನೆಗೆ ಅಂದ್ರೆ ಊಟಕ್ಕಿನ, ಅಂದ್ರೆ ರಾತ್ರಿ ಪ್ರಸಾದಕ್ಕಿಂತ ಮುಂಚೆ ಅವರು ಆ ಒಂದು ನಾಟಕವನ್ನ ಅರೇಂಜ್ ಮಾಡಿದ್ರು. ಆಕ್ಚುಲಿ ನೆಕ್ಸ್ಟ್ ಅವರು ಹೋದಾಗ ನಾಮನಿಷ್ಠ ಪ್ರಭುಜಿ. ಅಂದ್ರೆ ಇದರಿಂದ ನಾವ್ ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಸುಮ್ನೆ ಇಲ್ಲಿ ಮಾಡ್ತಾ ಇಲ್ಲ ಈ ಒಂದು ಧಾಮಕ್ಕೆ ಹೋಗೋದು ಯಾತ್ರೆ. ವರ್ಷದಲ್ಲಿ 1-2-3 ಸತಿ ನಾವೇನ್ ಹೋಗ್ತಾ ಇದೀವಿ, ಆ ಯಾತ್ರೆ ಅನ್ನೋದು ಹೋಗ್ಲೇಬೇಕು ಅಂತ ಏನ್ ಹೇಳಿದಾರೆ ನಮ್ಗೆ ಆಚಾರ್ಯರು. ಹೋದಾಗ ಹೇಗೆ ನಾವು ಆ ಒಂದು ಯಾತ್ರೆಯನ್ನ ಮಾಡ್ಬೇಕು, ಮತ್ತೆ ಆ ಧಾಮ ಅಪರಾಧ ಮಾಡ್ಬಾರ್ದು ಅನ್ನೋದನ್ನ ಅವರು ನಮ್ಗೆ ಸರಿಯಾಗಿ ಹೇಳ್ಕೊಡ್ತಾ ಇದಾರೆ. ಆದ್ರೆ ನಾವ್ ಇನ್ನೂ ಸಹ ಆ ಒಂದು ಹಂತಕ್ಕೆ ಬಂದಿಲ್ಲ. ಎಷ್ಟು ಚೆನ್ನಾಗಿ ಗೊತ್ತಾಗೋಗ್ಬಿಡುತ್ತೆ ಅಲ್ವಾ? ನಮ್ಮ ಮನಸ್ಸು ಎಳಿತಾ ಇರುತ್ತೆ, ಅಯ್ಯೋ ನಾನು ಯಾವಾಗ ಮತ್ತಿನೊಂದ್ಸತಿ ವೃಂದಾವನಕ್ಕೆ ಬರ್ತೀನಾ, ಎಷ್ಟು ದೂರ ಬರ್ತೀನಾ, ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಹೋಗಿಲ್ವಲ್ಲ, ಆ ಒಂದು ಶಾಪಿಂಗ್ ಹೋಗಿಲ್ವಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸು ಆ ಕಡೆನೆ ಎಳಿತಾ ಇರುತ್ತೆ ಹೊರತು ಆ ಭಗವಂತನ ಏನು ಅವರ ಲೀಲೆಗಳ ಎಷ್ಟ್ ಸತಿ ಕೇಳಿದೀವಿ ಅಲ್ವಾ? ನಾವು ಆನ್ಲೈನ್ ಅಲ್ಲೆಲ್ಲ ಎಷ್ಟ್ ಸತಿ ಕೇಳಿದೀವಿ, ಮತ್ತೆ ಇಲ್ಲೇನ್ ಕೇಳೋದು ಅಂತ ಅಲ್ವಾ? ಸೊ ನಾವು ಅಷ್ಟು ಅದನ್ನ ಮಿಸ್ ಮಾಡ್ಕೋತಾ ಇದೀವಿ. ನಾವ್ ಇವಾಗ ಆ ಒಂದು ನಮ್ಮ ಆಚಾರ್ಯರ ಹೆಜ್ಜೆ ಜಾಡಲ್ಲಿ ನಡೀತಾ ಇಲ್ಲ. ಅವ್ರು ನಮ್ಗೆ ಹೇಳಿದ್ದಾರೆ ಇದೇ ತರ ನೀವ್ ಯಾತ್ರೆಗೆ ಹೋಗ್ಬೇಕು ಅಂತ, ಅದನ್ನ ನಾವು ಮಾಡ್ತಾ ಇಲ್ಲ ಅಲ್ವಾ? ಸೊ ಇದೆಲ್ಲವೂ ಸಹ ತುಂಬಾ ಮುಖ್ಯ ಆಗತ್ತೆ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಪ್ರಭುಪಾದ್ರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಏನನ್ನ ಮಾಡ್ಬೇಕು ಅಂತ ಇದನ್ನ ತುಂಬಾ ಸಿಂಪಲ್ ಆಗಿ ಅವರು ಕೊಟ್ಟಿದ್ದಾರೆ. ಆಕ್ಚುಲಿ ಇದ್ರಲ್ಲಿ ಇನ್ನ ಗಾಢವಾದಂತಹ ಮೀನಿಂಗ್ ಇದೆ. ಸೊ ನಾವ್ ಅದನ್ನ ಇನ್ನ ಅರ್ಥ ಮಾಡ್ಕೊಳ್ಳೋಂತಹ ಒಂದು ಹಂತಕ್ಕೂ ಸಹ ನಾವು ಬಂದಿಲ್ಲ. ಸೊ ಇವಾಗ ನಾವು ಭಾವಾರ್ಥವನ್ನ ಓದೋಣಂತೆ. ಯಾರಾದ್ರೂ ಓದಿ ಭಾವಾರ್ಥ. ಹರೇ ಕೃಷ್ಣ ಮಾತಾಜಿ.
ಭಾವಾರ್ಥ ಓದ್ತೀನಿ. ಏಕೆಂದರೆ ಅದು ಶ್ರೀಕೃಷ್ಣನಿಗೆ ಪರಮ ಪ್ರೀತಿ ಪಾತ್ರಳಾದ ಶ್ರೀಮತಿ ರಾಧಾ ರಾಣಿಯದು. ಗೋಪ್ಯರಲ್ಲೆಲ್ಲ ಅವಳೇ ಅವನಿಗೆ ಪರಮ ಪ್ರೀತಿ ಪಾತ್ರಳು. ಅದೇ ರೀತಿ ಅವಳ ಸರೋವರವಾದ ರಾಧಾಕುಂಡವು ಶ್ರೀಕೃಷ್ಣನಿಗೆ ರಾಧೆಯಷ್ಟೇ ಪ್ರಿಯವಾದುದು ಎಂದು ಮಹರ್ಷಿಗಳು ಹೇಳಿದ್ದಾರೆ. ನಿಜವಾಗಿ ರಾಧಾಕುಂಡದ ಬಗೆಗೆ ಮತ್ತು ರಾಧಾ ರಾಣಿಯ ಬಗೆಗೆ ಕೃಷ್ಣನ ಪ್ರೇಮ ಎಲ್ಲ ವಿಧಗಳಲ್ಲೂ ಒಂದೇ ಆಗಿದೆ. ರಾಧಾಕುಂಡವು ಪೂರ್ತಿಯಾಗಿ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವ ಶ್ರೇಷ್ಠ ವ್ಯಕ್ತಿಗಳಿಗೆ ದುರ್ಲಭವಾಗಿರುವಾಗ ವೈದಿ ಭಕ್ತಿಯಲ್ಲಿ ತೊಡಗಿರುವ ಸಾಮಾನ್ಯ ಭಕ್ತರ ಬಗೆಗೆ ಹೇಳುವುದೇನಿದೆ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಹೇಳಿ ಮಾತಾಜಿ. ಮಾತಾಜಿ ಇಲ್ಲಿ ರಾಧಾಕುಂಡದ ಶ್ರೇಷ್ಠತೆ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಮತ್ತೆ ವೈದಿ ಭಕ್ತಿ ಅಂದ್ರೆ ಈಗ ನಾವು ಈಗ ಅಂದ್ರೆ ನಾವೀಗ ಮಾಡ್ತಾ ಇರೋದು ವೈದಿ ಭಕ್ತಿನೇ. ಅಂದ್ರೆ ಸಾಮಾನ್ಯ ಭಕ್ತರ ಅಂದ್ರೆ ಸಾಮಾನ್ಯವಾಗಿ ಅಂದ್ರೆ ಸಾಮಾನ್ಯ ವ್ಯಕ್ತಿಗಳ ಬಗ್ಗೆ ಹೇಳೋದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮಹರ್ಷಿಗಳಿಗೆ ಅದು ದುರ್ಲಭ, ಮತ್ತೆ ನಾವು ಅದೇ ವೈದಿ ಭಕ್ತಿಯಲ್ಲಿ ತೊಡಗಿರುವಂತ ಸಾಮಾನ್ಯ ಭಕ್ತರ ಬಗ್ಗೆ ಹೇಳೋದೇನಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರಾಧಾಕುಂಡದ ಶ್ರೇಷ್ಠತೆ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಮಾತಾಡ್ತಾ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಇಲ್ಲಿ ಅಂದ್ರೆ ರಾಧಾರಾಣಿ ಕೃಷ್ಣನ್ಗೆ ತುಂಬಾ ಪ್ರೀತಿ ಪಾತ್ರಳದ, ಅಂದ್ರೆ ಎಲ್ಲಾ ಗೋಪಿಯರಿಗಿಂತ ಅವಳು ತುಂಬಾ ಪ್ರೀತಿ ಪಾತ್ರಳದವಳು ಅಂತ ಹೇಳ್ತಿದ್ರು ಮಾತಾಜಿ. ಅವಳು ಎಷ್ಟು ಪ್ರೀತಿ ಪಾತ್ರವಳು ಅಷ್ಟೇ ರಾಧಾಕುಂಡ ತುಂಬಾ ಶ್ರೇಷ್ಠವಾಗಿದ್ದು ಅಂತ. ಅಂದ್ರೆ ಈ ಅಷ್ಟು ಪ್ರೀತಿನ ಮಹರ್ಷಿಗಳು ಹೇಳಿದಾರೆ. ಅಂದ್ರೆ ನಾವ್ ಹೇಳ್ತಾ ಇಲ್ಲ ಇದನ್ನ, ಮಹರ್ಷಿಗಳೇ ಅದನ್ನ ಹೇಳ್ತಾ ಇದ್ದಾರೆ ಅಂತ, ಪರಂಪರೆಯಲ್ಲೇ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತೆ ರಾಧಾಕುಂಡ ಬಗ್ಗೆ, ರಾಧಾರಾಣಿಯ ಬಗ್ಗೆ ನಾವು ಕೃಷ್ಣ ಪ್ರೇಮ ಎಲ್ಲೇ ಅಂದ್ರೆ ಅಷ್ಟು ಪವಿತ್ರವಾಗಿದ್ದು ಅಂತ ಪೂರ್ತಿಯಾಗಿ ನಾವು ಭಕ್ತಿ ಸೇವೆಯಲ್ಲಿ ತಿಳ್ಕೊಂಡ್ಮೇಲಿರುವಂತ ಅಂದ್ರೆ ಮಹರ್ಷಿಗಳು, ಋಷಿಮುನಿಗಳು ಇವರೇ ತಿಳ್ಕೊಂಡಿರೋರಿಗೆ ಅದು ದುರ್ಬಲ ಅಂತಂದ್ರೆ ನಮ್ಮಂತ ಸಾಮಾನ್ಯ ಭಕ್ತರಿಗೆ ಹೇಳೋದು ಏನಿದೆ ಅಂತ ಹೇಳಿ. ಓಕೆ ಮಾತಾಜಿ, ಧನ್ಯವಾದಗಳು. ಒಳ್ಳೆದು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರಾಧಾರಾಣಿ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರಳು. ಮತ್ತೆ ರಾಧಾರಾಣಿಗೆ ಸಂಬಂಧಪಟ್ಟದ್ ಯಾವ್ದನ್ನೇ ಆದ್ರೂ ಅದನ್ನು ಕೂಡ ಭಗವಂತನಿಗೆ ಅಷ್ಟೇ ಪ್ರೀತಿ ಪಾತ್ರವಾಗಿರುತ್ತೆ. ಮತ್ತೆ ಅದು ಒಂದು ಭಕ್ತಿ ಸೇವೆಯ ಅತ್ಯುನ್ನತ ಒಂದು ಉದಾಹರಣೆ ಅಂದ್ರೆ ಅದಕ್ಕೆ ಶ್ರೀಮತಿ ರಾಧಾರಾಣಿ ಅಂತ ಹೇಳ್ತಾರೆ. ಮತ್ತೆ ಇಂಥ ಒಂದು ರಾಧಾರಾಣಿ ಭಕ್ತಿ ಶ್ರೇಷ್ಠ ವ್ಯಕ್ತಿಗಳು, ಮಹರ್ಷಿಗಳು ಯಾರಿಗೇ ಆದ್ರೂ ಇದು ದುರ್ಲಭ. ಅದರಲ್ಲೂ ವೈಷ್ಣವರಲ್ಲಿ ತೊಡಗಿರುವಂತ ಸಾಮಾನ್ಯ ಭಕ್ತರು ಅಂದ್ರೆ ಕನಿಷ್ಠ ಅಧಿಕಾರಿಗಳ ಬಗ್ಗೆ ಹೇಳುವಂತದ್ದು ಏನಿದೆ ಅಂತ ಹೇಳ್ತಾರೆ ಮಾತಾಜಿ. ಅಂದ್ರೆ ಭಕ್ತಿ ಅತ್ಯುನ್ನತ ಹಂತದಲ್ಲಿರೋರಿಗೆ ಅದು ದುರ್ಲಭವಾಗಿರ್ಬೇಕಾದ್ರೆ ಸಾಮಾನ್ಯ ಭಕ್ತರಿಗೆ ಅದ್ರ ಬಗ್ಗೆ ಹೇಳೋದೇನಿದೆ, ಅವ್ರಿಗೆ ಇನ್ನೂ ಕಠಿಣ ಆಗುತ್ತೆ ಅದು ಗೋಚರವಾಗೋದು ಅಂತ ಹೇಳ್ತಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಹೇಳಿ ಪ್ರಭುಜಿ, ಯಾರೋ ಸ್ಟಾರ್ಟ್ ಮಾಡಿದ್ರೆ ಅನ್ಸುತ್ತೆ. ಅನಂತ್ ಕುಲಕರ್ಣಿ ಪ್ರಭುಜಿನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಹರ್ಷಿಗಳು ಏನ್ ಹೇಳ್ತಾ ಇದ್ದಾರೆ, ಇವರು ನಿಜವಾಗ್ಲೂ ರಾಧಾಕುಂಡ ಮತ್ತು ಬಗೆಗೆ ಮತ್ತು ರಾಧಾರಾಣಿಯರ ಬಗೆಗೆ ಕೃಷ್ಣ ಪ್ರೇಮ ಎಲ್ಲಾ ವಿಧಿಗಳಲ್ಲಿಯೂ ಒಂದೇ ಆಗಿದೆ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಇನ್ನೊಮ್ಮೆ ಹೇಳಿ ಪ್ರಭುಜಿ, ಇನ್ನೊಂದ್ಸತಿ ರಿಪೀಟ್ ಮಾಡಿ. ಮಹರ್ಷಿಗಳು ಹೇಳ್ತಾ ಇದ್ದಾರೆ, ನಿಜವಾಗ್ಲೂ ರಾಧಾಕುಂಡದ ಬಗೆಗೆ ಮತ್ತು ರಾಧಾರಾಣಿಯರ ಬಗೆಗೆ ಕೃಷ್ಣ ಪ್ರೇಮ ಎಲ್ಲ ವಿಧದಲ್ಲಿ ಒಂದೇ ಆಗಿದೆ. ಓಕೆ ಪ್ರಭುಜಿ. ಹರಿ ಬೋಲ್. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರಾಧಾಕುಂಡ ಎಷ್ಟು ಶ್ರೇಷ್ಠ ಅಂತಂದ್ರೆ ಅದು ಕೃಷ್ಣನ್ಗೂ ಅಷ್ಟೇ ಪ್ರೀತಿ ರಾಧಾಕುಂಡ. ಮತ್ತೆ ರಾಧಾ ಪತಿತಾತ್ಮರನ್ನು ಅವರು ಇದು ಮಾಡ್ಬಿಟ್ಟು ಕೃಷ್ಣನ ಹತ್ರ ಸೇವೆಗೆ ಅಂತಾನೆ ಕಳಿಸ್ತಾರ ಮಾತಾಜಿ. ಮತ್ತೆ ಅಲ್ಲೆಲ್ಲ ಏನದು ಇದು ಮಾತಾಜಿ ಶಾಮಕುಂಡಕ್ಕಿಂತ ಅದು ರಾಧಾಕುಂಡ ಶ್ರೇಷ್ಠ. ಅಲ್ಲಿ ಗೋವರ್ಧನ್ ಇದು ನೆನಪಾಗ್ತಾರ ಹೇಳಿ ಮಾತಾಜಿ. ಪ್ರೇಮ ತುಂಬಿ ಮಾತಾಜಿ, ಇದು ರಾಧಾಕುಂಡ ಎಷ್ಟು ಗ್ರೇಟ್ ಅಂತಂದ್ರೆ ಸ್ವತಃ ಕೃಷ್ಣನೇ ಅದ್ರ ಆಳ
ತಿಳ್ಕೊಳ್ಳೋಕೋಸ್ಕರ ಅವರು ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಮತ್ತೆ ಜನ್ಮ ತಾಳಿ ಬರ್ತಾರೆ. ಓಕೆ, ಅವತಾರ. ಹಾ. ಆ ಒಂದು ಅವತಾರದಲ್ಲಿ ಅವರು ಬರ್ತಾರೆ. ಹಾ ಮಾತಾಜಿ. ಹರೇ ಕೃಷ್ಣ. ಓಕೆ, ಅದನ್ನೇ ನಮ್ಗೆ ಹಿಂದಿನ ಒಂದು ಅಧ್ಯಾಯದಲ್ಲಿ ಹೇಳಿದ್ದಾರೆ. ಧನ್ಯವಾದಗಳು ಮಾತಾಜಿ. ಹರಿ ಬೋಲ್. ಮತ್ತೆ ಯಾರಾದ್ರೂ ಹೇಳ್ತೀರಾ? ಈ ರಾಧಾಕುಂಡ ಕೃಷ್ಣ ಮತ್ತು ರಾಧಾರಾಣಿ ಅವರು ಸೃಷ್ಟಿಸಿದಂತ ಪವಿತ್ರವಾದ ಸರೋವರ ಇದು ಕುಂಡ ಮಾತಾಜಿ ಇದು. ಎಲ್ಲಾನು ಭಗವಂತನೇ ಸೃಷ್ಟಿ ಮಾಡಿರೋದಲ್ಲ ಮಾತಾಜಿ. ಅಲ್ಲ, ಅಲ್ಲಿ ಇನ್ನೂ ಪ್ರೇಮ ಜಾಸ್ತಿ ಅಲ್ಲ ರಾಧಾಕುಂಡದಲ್ಲಿ. ಕೃಷ್ಣ ಅಷ್ಟು ಇಷ್ಟವಾಗಿದ್ದು, ಯಾಕಂದ್ರೆ ಪ್ರತಿಯೊಬ್ಬ ಯಾರಿದ್ರಲ್ಲ ಅವ್ರನ್ನೆಲ್ಲ ಅಷ್ಟು ಮಾರ್ಗದರ್ಶನ ಕೊಡ್ಬೇಕು ಅಂತ ರಾಧಾರಾಣಿ ಕಾಯ್ತಾ ಇರ್ತಾಳೆ ದರ್ಶನಕ್ಕೆ ಅಥವಾ ಇದಕ್ಕೆ ಅಂತಂದ್ರೆ ಒಂದು ಸವಿಬೇಕು. ಕೃಷ್ಣನು ಅಷ್ಟು ಇದ್ರಿಂದ ಬರ್ತಾನೆ. ರಾಧಾಕುಂಡ ಅವಳಕಿನ ಶ್ರೇಷ್ಠವಾಗಿದೆ, ಅತ್ಯಂತ ಪ್ರಿಯವಾದ ರಾಧಾರಾಣಿಗೆ. ಅಲ್ಲಿ ಎಲ್ಲ ನಡೆದಿದ್ದು, ಪ್ರತಿವಿಲಾಸ ನಡೆದಿದ್ದು ಅಲ್ಲೇ ಆ ಸ್ಥಳದಲ್ಲಿ. ಅದು ಒಂದು ಆಚಾರ್ಯ ಆಮೇಲೆ ಗೋಸನ ಅವರೆಲ್ಲ ಏನಂತ ಅಷ್ಟಕಾಳಿಯ ಲೀಲೆಯಲ್ಲಿ ಆ ಮಧ್ಯಾಹ್ನ ಸಮಯದಲ್ಲಿ ಇಲ್ಲೇನೆ ಆ ಲೀಲೆ ನಡೀತಾ ಇತ್ತು ಅಂತ ನಮ್ಗೆ ಹೇಳಿದ್ದಾರೆ ಅಲ್ವಾ? ಅದನ್ನ ಆಚಾರ್ಯರು ಹೇಳಿದ್ದಾರೆ. ಅಂದ್ರೆ ಅವರು ದಿನದ 8 ಸಮಯದಲ್ಲಿ ಅವರು ಭೇಟಿ ಆಗ್ತಿದ್ರು ಅಲ್ವಾ? ಸೊ ಮಧ್ಯಾಹ್ನ ಸಮಯದಲ್ಲಿ ಅದೇನ್ ಲೀಲೆಗಳನ್ನ ಮಾಡಿದರೆ ಅವರು ಈ ರಾಧಾ ಕುಂಡದಲ್ಲೇನೆ ಅವರು ಮಾಡಿರೋದು. ಅದೇ ಶ್ರೀಮತಿ ರಾಧಾರಾಣಿ ಮತ್ತೆ ಕೃಷ್ಣ ಅಲ್ವಾ? ಓಕೆ ಮಾತಾಜಿ, ಧನ್ಯವಾದಗಳು. ಮತ್ತೆ ಇನ್ಯಾರಾದ್ರೂ ಹೇಳ್ತೀರಾ? ಇದು ಮತ್ತೆ ನಾನು ಹೇಳ್ತೇನೆ. ಮತ್ತೆ ಮಹರ್ಷಿಗಳು ಆ ರಾಧಾಕುಂಡವಾದ ಮಹತ್ವವನ್ನು ಹೇಳ್ತಾರೆ, ಆದ್ರೆ ಅವರಿಗೆ ಅದರಲ್ಲಿ ಹೋಗಿ ಇದು ಮೀರ್ಲಿಕ್ಕೆ ದುರ್ಲಭ ಅಂತ ಹೇಳ್ತಾರೆ. ಅವ್ರು ಅದ್ರ ಮಹತ್ವ ಹೇಳ್ತಾರೆ, ಅದು ಕೃಷ್ಣನ್ಗೆ ಪ್ರಿಯವಾದದ್ದು. ಅಂದ್ರೆ ಅವ್ರಿಗೂ ಅದು ಇದು ಸಿಗುದಿಲ್ಲ. ದುರ್ಲಭ ಅಂದ್ರೆ ಯಾವ ಅರ್ಥದಲ್ಲಿ ಮಾತಾಜಿ? ದುರ್ಲಭ ಅಂದ್ರೆ ಯಾವ ಅರ್ಥದಲ್ಲಿ? ದುರ್ಲಭ ಅಂದ್ರೆ ಸಿಗುವುದಿಲ್ಲ ಅವ್ರಿಗೆ, ಸಂದರ್ಭ ಸಿಗಲ್ಲ ಅಂತ. ಇವಾಗ ನಾವು ಮುಂದೆನೂ ನಾವು ತಿಳ್ಕೊತೀವಿ, ಅದು ಹಿಂದೆನೂ ತಿಳಿದಿದ್ವಿ ಅಲ್ವಾ? ಇವಾಗ ನಾರದ, ಸನತ್ ಕುಮಾರರು ಅವ್ರಿಗೆ ದುರ್ಲಭ ಅಂತ ಹೇಳಿದ್ರು ಅಲ್ವಾ? ಸೊ ಅಂದ್ರೆ ಅವ್ರು ಎಲ್ಲಿ ಪ್ರಪಂಚದಲ್ಲಿ ಎಲ್ಲಾ ಕಡೆ ತಿರುಗ್ತಾ ಇದಾರೆ, ಅವ್ರು 3 ಲೋಕದಲ್ಲಿ ತಿರುಗ್ತಾ ಇದಾರೆ. ಇನ್ನ ರಾಧಾಕುಂಡಕ್ಕೆ ಬರ್ಲಿಕ್ಕೆ ಅವ್ರಿಗೇನ್ ಕಷ್ಟನಾ ಅಲ್ವಾ? ನಾವೇ ಸಾಮಾನ್ಯ ಮನುಷ್ಯ, ನಾವೇ ಹೋಗ್ ಬಂದಿದೀವಿ ಅಲ್ವಾ? ಯಾಕೆ ಅದು ದುರ್ಲಭ ಅಂತ ಹೇಳ್ತಾ ಇದ್ದಾರೆ? ಅಷ್ಟು ಶುದ್ಧ ಭಕ್ತಿ ಭಾವ ಬೇಕಲ್ಲ. ಆ ಭಾವ ಅದು ತುಂಬಾ ಮುಖ್ಯವಾದದ್ದು ಅಲ್ವಾ? ಸೊ ಆ ಒಂದು ಭಾವ ನಾವಿವಾಗ ಮುಳುಗ್ತಾ ಇದೀವಿ ಅಂತಂದ್ರೆ ಆ ಒಂದು ಪ್ರಜ್ಞೆಯಲ್ಲಿ ಮುಳುಗಿದ್ರೇನೆ ನಮ್ಗೆ ಅಲ್ಲಿ ಒಂದು ಸತಿ ಮುಳುಗಿದ್ರೆ ಸಾಕು. ಇಲ್ಲಾಂದ್ರೆ ಆ ಒಂದು 3 ಏನು ಹನಿಗಳನ್ನ ನಾವು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಸಾಕು. ನಾವು ನಮ್ಮಲ್ಲಿರುವಂತಹ ಶುದ್ಧ ಪ್ರೇಮ ಜಾಗೃತ ಆಗುತ್ತೆ. ಇವಾಗ ನೋಡಿ, ರಾಧಾರಾಣಿ ಪ್ರೇಮ ಎಷ್ಟು ಅದು ಪವಿತ್ರವಾಗಿರೋದು, ಶ್ರೇಷ್ಠವಾದದ್ದು ಅಂತಂದ್ರೆ ಅದನ್ನ ಕೃಷ್ಣನೇ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಸೊ ಅದಕ್ಕೆ ಕೊನೆಗೆ ಅವ್ರು ಏನ್ ಮಾಡಿದ್ರು, ಎಲ್ಲವನ್ನ ಬಲ್ಲವರು ಅವರು, ಕೃಷ್ಣ ಸರ್ವಜ್ಞ ಅಲ್ವಾ? ಆದ್ರೆ ಈ ರಾಧಾರಾಣಿ ತನ್ನ ಅಂತರಂಗ ಶಕ್ತಿ ಆದ ರಾಧಾರಾಣಿಯ ಆ ಒಂದು ಹ್ಲಾದಿನಿ ಶಕ್ತಿಯನ್ನ ಅವ್ರಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಲ್ವಾ? ಅಂದ್ರೆ ಇವಳು ಇಷ್ಟು ಸಂತೋಷವಾಗಿ ನನ್ನ ಸೇವೆಯನ್ನ ಮಾಡ್ಕೊಂಡು ಹೇಗಿರ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಆ ಒಂದು ಆನಂದವನ್ನ ಅವ್ರು ಅನುಭವಿಸ್ಲಿಕ್ಕೆನೆ ಅವರು ಚೈತನ್ಯ ಮಹಾಪ್ರಭುವಾಗಿ ಬಂದ್ರು ಅಲ್ವಾ? ಸೊ ಅದಾದ್ಮೇಲೆ ನಾವಿಲ್ಲಿ ಅರ್ಥ ಮಾಡ್ಕೋತಿರೋ ಹಾಗೇನೆ ರಾಧಾರಾಣಿ ಇವಾಗ ಹಿಂದಿನ ಒಂದು ಶ್ಲೋಕದಲ್ಲಿ ನಮ್ಗೆ ಏನನ್ನ ಅರ್ಥ ಮಾಡಿಸಿದ್ರು, ಅದಕ್ಕೆ ಅವ್ರು ಮೊದ್ಲೇ ಅರ್ಥ ಮಾಡಿಸ್ತಾ ಇದ್ದಾರೆ. ವಿಕರ್ಮಿಗಳಿಗಿನ್ನ ಯಾರು ಶ್ರೇಷ್ಠರು? ಕರ್ಮಿಗಳಿಗಿನ್ನ ಯಾರು ಶ್ರೇಷ್ಠರು? ಕರ್ಮಕಾಂಡಿಯದವರು. ಯಾಕಂದ್ರೆ ಅವ್ರು ಅಟ್ಲೀಸ್ಟ್ ವೇದಗಳನ್ನಾದ್ರೂ ಅವ್ರು ಫಾಲೋ ಮಾಡ್ತಾರೆ. ಕರ್ಮಕಾಂಡಿಗಳಿನ್ನ ಯಾರು ಶ್ರೇಷ್ಠರು? ಜ್ಞಾನಿಗಳು ಅಲ್ವಾ? ಸೊ ಭಗವಂತನೇ ಹೇಳಿದ್ದಾರೆ, ಜ್ಞಾನಿಗಳು ನನಗೆ ಇಷ್ಟ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವ್ರು ಯಾವುದೇ ಒಂದು ಇಚ್ಛೆನ ಇಟ್ಕೊಂಡು ನನ್ನ ಹತ್ರ ಬರೋದಿಲ್ಲ. ಭೌತಿಕ ಇಚ್ಛೆ ಇಟ್ಕೊಂಡು ನನ್ನ ಬಳಿಗೆ ಅವರು ಬರೋದಿಲ್ಲ. ಬೇರೆಯವ್ರ ತರ ಭೌತಿಕ ಇಚ್ಛೆ ನೆರವೇರಿದ ತಕ್ಷಣ ಅರ್ಥಾರ್ಥಿ ಜಿಜ್ಞಾಸು ಅವರೆಲ್ಲನೂ ಹೊರಟೋಗ್ಬಿಡ್ತಾರೆ ಅಲ್ವಾ? ಭಕ್ತರ ಸಂಪರ್ಕಕ್ಕೆ ಬಂದ್ರೆ ಅಷ್ಟೇನೆ ಅವರು ಭಕ್ತಿಲಿ ಮುಂದುವರಿಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಅವರು ತಮ್ಮ ಕೆಲಸ ಆಗಿದ ತಕ್ಷಣ ಅವ್ರು ಹೊರಟೋಗ್ತಾರೆ. ಅಂದ್ರೆ ಜ್ಞಾನಿಗಳಾಗಲ್ಲ, ಅವರು ಆ ಭಗವಂತನ ಬಳಿನೇ ಇರ್ತಾರೆ ಅವರು. ಆದ್ರೆ ಅವರು ಸರೆಂಡರ್ ಆಗಿರೋದಿಲ್ಲ, ಭಕ್ತಿ ಸೇವೆ ಮಾಡೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ಜ್ಞಾನಿಗಳಿಗೆ ಅವ್ರಿಗೆ ತುಂಬಾ ಬಹುನಾಮ್ ಜನ್ಮನಾಮ ಅಂತ ಬೇಕು. ಅವ್ರಿಗೆ ತುಂಬಾ ಜನ್ಮಗಳಾದ್ಮೇಲೆ ಅವ್ರಿಗೆ ಅರ್ಥ ಆಗತ್ತೆ ಏನು ವಾಸುದೇವ ಸರ್ವಮಿತಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಆವಾಗ ಅರ್ಥ ಆಗತ್ತೆ. ಆಗ ಅವರು ಭಗವಂತನಿಗೆ ಶರಣಾಗ್ತಾರೆ ಅಲ್ವಾ? ಆದ್ರೆ ಅವ್ರಿಗಿನ್ನ ತುಂಬಾ ಶ್ರೇಷ್ಠರಾದವರು ಭಕ್ತರು ಅಲ್ವಾ? ಸೊ ಭಕ್ತರಲ್ಲಿ ತುಂಬಾ ಶ್ರೇಷ್ಠರಾದವರು ಶುದ್ಧ ಭಕ್ತರು. ಶುದ್ಧ ಭಕ್ತರಲ್ಲಿ ಇವಾಗ ನಮ್ಗೆ ನಾರದರು, ಸನತ್ ಕುಮಾರರು ಅವರೆಲ್ಲ ಹೇಳಿದ್ರು, ಅವ್ರಿಗಿನ್ನ ಶ್ರೇಷ್ಠರಾದವರು ಗೋಪಿಗಳು ಅಲ್ವಾ? ಗೋಪಿಕಾ ಸ್ತ್ರೀಯರಿಗಿನ್ನ ಅದರಲ್ಲಿ ಶ್ರೇಷ್ಠರಾದವರು, ಗೋಪಿಕಾ ಸ್ತ್ರೀಯಲ್ಲಿ ಶ್ರೇಷ್ಠರಾದವರು ಶ್ರೀಮತಿ ರಾಧಾರಾಣಿ ಅಂತ ಹೇಳಿದ್ರು ಅಲ್ವಾ? ಅಂದ್ರೆ ನೋಡಿ, ಇಲ್ಲಿ ಯಾವುದೇ ಒಂದು ಈ ಸೃಷ್ಟಿಲಿರೋ ಎಲ್ಲರನ್ನ ತಗೊಂಡ್ರು ಸಹ ಶ್ರೀಮತಿ ರಾಧಾರಾಣಿನೇ ತುಂಬಾ ಪ್ರೀತಿ ಪಾತ್ರಳು ಅಂತ ಹೇಳಿದ್ರು
ಅಲ್ವಾ? ಸೊ ಇವಾಗ ನಮ್ಗೆ ಯಾರಾದ್ರೂ ತುಂಬಾ ಪ್ರೀತಿ ಪಾತ್ರರಾದವರು ಇದ್ರೆ ಅವ್ರಿಗೆ ಸಂಬಂಧಪಟ್ಟಿರೋದು ಎಲ್ಲರೂ ನಮ್ಗೆ ಪ್ರೀತಿ ಆಗ್ಬಿಡುತ್ತೆ. ಅದನ್ನ ನಮ್ಗೆ ಅದ್ರ ಮೇಲೆ ತುಂಬಾ ಪ್ರೀತಿ ಪಡ್ಕೋತೀವಿ ನಾವು. ಅದನ್ನು ಸಹ ನಾವು ಅವರಷ್ಟೇ ನಾವು ಅದನ್ನ ಪ್ರೀತಿಸ್ತೀವಿ ಅಲ್ವಾ? ಆ ವಸ್ತುಗಳನ್ನ, ಆ ವ್ಯಕ್ತಿ ಜೊತೆ ಆ ವ್ಯಕ್ತಿ ಯೂಸ್ ಮಾಡುವಂತಹ ಪ್ಯಾರಾಫರ್ನಿಲಿಯಾ ಅಂತ ನಾವ್ ಏನಂತೀವೋ ಆ ಪರಿಕರ ಎಲ್ಲವನ್ನೂ ಸಹ ನಾವು ಇಷ್ಟಪಡ್ತೀವಿ ಅಲ್ವಾ? ಪ್ರೀತಿಸ್ತೀವಿ. ಅದೇ ತರನೇ ಇವಾಗ ಕೃಷ್ಣನಿಗೆ ಶ್ರೀಮತಿ ರಾಧಾರಾಣಿ ಎಷ್ಟು ಪ್ರೀತಿ ಪಾತ್ರಳೋ ಅಷ್ಟೇ ಪ್ರೀತಿ ಆ ರಾಧಾ ಕುಂಡದ ಮೇಲಿದೆ. ಸೊ ಅದಕ್ಕೇನೆ ಇವಾಗ ಆ ರಾಧಾ ಕುಂಡ ಅಷ್ಟು ತುಂಬಾ ಶ್ರೇಷ್ಠ ಅಂತ ಹೇಳ್ತೀವಿ. ಇವಾಗ ಚೈತನ್ಯ ಮಹಾಪ್ರಭುವಾಗಿ ಬಂದಾಗ ಅವ್ರು ಎಂತಹ ಭಾವದಲ್ಲಿದ್ದಾರೆ? ಅವರು ವಿರಹ ಭಾವದಲ್ಲಿದ್ದಾರೆ ಅಲ್ವಾ? ಯಾಕಂದ್ರೆ ಅವರು ಕೃಷ್ಣ ಹತ್ರದಲ್ಲಿಲ್ಲ, ಶ್ರೀಮತಿ ರಾಧಾರಾಣಿ ಹತ್ರದಲ್ಲಿಲ್ಲ ಅಲ್ವಾ? ಇಲ್ಲಿ ಏನಿರ್ಲಿಕ್ಕೆ ಸಾಧ್ಯ? ಅವರ ರೆಪ್ರೆಸೆಂಟೇಟಿವ್ ಆಗಿ ಏನಿರ್ಲಿಕ್ಕೆ ಸಾಧ್ಯ? ಈಗ ಇಲ್ಲಿ ರಾಧಾಕುಂಡ ಇರ್ಲಿಕ್ಕೆ ಸಾಧ್ಯ ಅಲ್ವಾ? ರಾಧಾಕುಂಡದಲ್ಲಿ ಎಷ್ಟೆಲ್ಲ ಅವರು ಲೀಲೆಗಳನ್ನ ಮಾಡಿದ್ದಾರೆ, ಆ ರಾಸ ನೃತ್ಯವನ್ನು ಸಹ ಮಾಡಿದ್ದಾರೆ ಅಂತ ಹೇಳ್ತಾರೆ ಆ ಒಂದು ರಾಧಾ ಕುಂಡದ ಹತ್ರ. ಮತ್ತೆ ಅಲ್ಲಿ ನಮ್ಗೆ ಯಾವಾಗ್ಲೂ ನಾವು ನೋಡ್ತೀವಲ್ವಾ, ಶ್ರೀಮತಿ ರಾಧಾರಾಣಿ ಅಂತಂದ್ರೆ ಆ ಜೋಕಾಲಿ ಮೇಲೆ ಕುತ್ಕೊಂಡು ಅವರು ಅಲ್ಲಿ ಊಗಾಡೋದು ಅಲ್ವಾ? ಸೊ ಅದನ್ನು ಸಹ ಅವರು ಆ ರಾಧಾಕುಂಡದಲ್ಲಿ ಮಾಡಿದ್ದಾರೆ. ಮತ್ತೆ ಈ ರಾಧಾಕುಂಡ ಈ ಬರೇ ಈ ಭೌತಿಕ ಪ್ರಪಂಚದಲ್ಲಿ ಒಂದೇ ಇಲ್ಲ, ಅದು ಆಧ್ಯಾತ್ಮಿಕ ಪ್ರಪಂಚದಲ್ಲಿದೆ. ಅದರ ರೆಪ್ಲಿಕಾ ಅಂತ ಹೇಳ್ತಾರೆ. ಸೊ ಅದರ ಒಂದು ರೆಪ್ಲಿಕಾಗಿನ ಅದು ಇವಾಗ ಬೃಂದಾವನವೇ ಅದು ಮಿಥ್ಯ ಅಂತಂದ್ರೆ ಏನ್ ಹೇಳ್ತಾರೆ? ಅದು ಸತ್ಯನೇ ಅಲ್ವಾ? ಇವಾಗ ಈ ಭೌತಿಕ ಪ್ರಪಂಚ ಎಲ್ಲವೂ ಸಹ ಪ್ರತಿಬಿಂಬ ಆಗಿದ್ರು ಸಹ ಈ ಒಂದು ವೃಂದಾವನ ಮಾತ್ರ ಅದು ನೇರವಾಗಿ ಅದು ಭೌತಿಕ ಪ್ರಪಂಚಕ್ಕೆ ಆಧ್ಯಾತ್ಮಿಕ ಪ್ರಪಂಚ ಬಂದಿದೆ ಅಂತ ಹೇಳ್ತಾರೆ ಅಲ್ವಾ? ಅದು ಪ್ರತಿಬಿಂಬ ಅಲ್ಲ. ಸೊ ಈ ರಾಧಾ ಕುಂಡ ಅದು ಆಧ್ಯಾತ್ಮಿಕ ಲೋಕದಲ್ಲಿದೆ. ಸೊ ಅದೇ ರಾಧಾ ಕುಂಡ ಇಲ್ಲಿ ಭೌತಿಕ ಪ್ರಪಂಚದಲ್ಲೂ ಸಹ ಇದೆ ಅಲ್ವಾ? ನಮ್ಗೆ ಆಚಾರ್ಯರು ಹೇಳ್ತಾರೆ, ಎಷ್ಟೊಂದು ಅವರ ಗ್ರಂಥದಲ್ಲಿ ಅವರು ಆ ಒಂದು ಆಧ್ಯಾತ್ಮಿಕ ಪ್ರಪಂಚದಲ್ಲಿರುವಂತಹ ರಾಧಾಕುಂಡ ಹೇಗಿದೆ ಅಂತ ಹೇಳ್ಬಿಟ್ಟು ಅವರು ವರ್ಣನೆಯನ್ನ ಮಾಡಿದ್ದಾರೆ. ಎಷ್ಟು ಸುಂದರವಾಗಿದೆ ಆ ರಾಧಾಕುಂಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದೇ ತರನೇ ಇಲ್ಲಿರೋ ರಾಧಾಕುಂಡ. ಆದ್ರೆ ನಮ್ಮ ಈ ಭೌತಿಕ ಕಣ್ಣುಗಳಿಗೆ ಕಾಣದೇ ಇಲ್ಲ ಅಲ್ವಾ? ಇವಾಗ ನಾವು ಹೋಗಿ ನೋಡ್ಕೊಂಡ್ ಬಂದ್ವಿ, ಏನಿದನ್ನ ಯಾಕೆ ಇಷ್ಟು ಅಪ್ರಿಶಿಯೇಟ್ ಮಾಡ್ತಾರೆ ಅನ್ನೋ ಒಂದು ಮನಸ್ಥಿತಿ. ಯಾಕಂದ್ರೆ ನಮ್ಮ ಮನಸ್ಸು ಶುದ್ಧವಾಗಿಲ್ಲ, ಅಷ್ಟು ಕಲ್ಮಶ ಇದೆ ಅಲ್ವಾ? ನಮ್ಗೆ ಅಂತಹ ಒಂದು ಕಣ್ಣುಗಳಿಂದ ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೆನ ಅಂತಹ ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗ್ಲಿಲ್ಲ ಅಲ್ವಾ? ಸೊ ಆ ರಾಧಾಕುಂಡ ಮತ್ತೆ ಆ ಒಂದು ಶ್ಯಾಮ ಕುಂಡವನ್ನ ಅಥವಾ ಬೃಂದಾವನವನ್ನೇ ಆಗ್ಲಿ ಅಲ್ವಾ? ಸೊ ಆ ಒಂದು ಕಣ್ಣುಗಳಿಂದ ನಾವು ನೋಡ್ಬೇಕು ಅಂತಂದ್ರೆ ನಾವು ಆ ಒಂದು ಪ್ರೇಮ ಅನ್ನೋ ಒಂದು ಅಂಜನವನ್ನ ಹಚ್ಕೊಂಡು ನೋಡಿದ್ರೆ ಅಷ್ಟೇನೆ ಸಾಧ್ಯ ಆಗೋದು. ಇಲ್ಲಾಂದ್ರೆ ಅದು ನಮ್ಗೆ ಸಾಧಾರಣವಾಗಿ ಕಾಣುತ್ತೆ. ಇದೇನ್ ಕುಂಡ, ನಾರ್ಮಲ್ ಕುಂಡ ಅಲ್ವಾ? ಇದಕ್ಕೆ ಯಾಕೆ ಹಿಂಗೆ ಆಡ್ತಾರೆ ಇವರು ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ಅದಕ್ಕೇನೆ ನಮ್ಗೆ ಆಚಾರ್ಯರು ಮೊದ್ಲೇನೆ ಅರ್ಥ ಮಾಡಿಸಿದ್ದಾರೆ ಶ್ರೀಮತಿ ರಾಧಾರಾಣಿ ಎಷ್ಟು ಶ್ರೇಷ್ಠ. ಸೊ ಶ್ರೀಮತಿ ರಾಧಾರಾಣಿಯ ಎಲ್ಲ ಪರಿಕರಗಳು ಸಹ ಕೃಷ್ಣನಿಗೆ ಅಷ್ಟೇ ಪ್ರಿಯವಾದದ್ದು ಅಲ್ವಾ? ಅದು ನಮ್ಗೆ ಹೇಗ್ ಗೊತ್ತಾಯ್ತು? ಚೈತನ್ಯ ಮಹಾಪ್ರಭುಗಳು ಅವರು ವೃಂದಾವನಕ್ಕೆ ಭೇಟಿ ಕೊಟ್ಟಾಗ ನಮ್ಗೆ ಗೊತ್ತಾಯ್ತು. ಅವರು ರಾಧಾ ಕುಂಡವನ್ನ ಹುಡುಕ್ತಾ ಇದ್ದಾರೆ ಅಲ್ವಾ? ಅವ್ರು ಅಲ್ಲಿರೋರ್ನ ಕೇಳ್ತಾರೆ, ಅಲ್ಲಿ ಎಷ್ಟೊಂದು ವರ್ಷಗಳಿಂದ ವಾಸ ಮಾಡಿರೋರ್ನ ಕೇಳ್ತಾರೆ, ಎಲ್ಲಿ ರಾಧಾ ಕುಂಡ ಅಂತ. ಅವ್ರಿಗೆ ಯಾರಿಗೂ ರಾಧಾ ಕುಂಡದ ಅರಿವೇ ಇಲ್ಲ ಅಲ್ವಾ? ಕೊನೆಗೆ ಅವ್ರಿಗೆ ಆ ಭತ್ತದ ಒಂದು ಗದ್ದೆಯಲ್ಲಿ ಒಂದು ಕುಂಡ ಗೊತ್ತಾಗತ್ತೆ. ಅದನ್ನ ನೋಡಿದ ತಕ್ಷಣ ಅವ್ರು ಸ್ನಾನ ಮಾಡ್ತಾರೆ. ಅವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ, ಇದೇನಿದು ಚೈತನ್ಯ ಮಹಾಪ್ರಭುಗಳು ಇಂತಹ ಒಂದು ಚಿಕ್ಕ ಜಾಗದಲ್ಲಿ ಇಂತಹ ಒಂದು ಕುಂಡದಲ್ಲಿ ಅವರು ಸ್ನಾನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ವಾ? ಆದ್ರೆ ಆಚಾರ್ಯರಿಗೆಲ್ಲ ಅರ್ಥ ಆಗುತ್ತೆ, ಗೋಸ್ವಾಮಿಗಳಿಗೆಲ್ಲ ಅರ್ಥ ಆಗುತ್ತೆ ಅಲ್ವಾ? ಅಂದ್ರೆ ಈ ಒಂದು ಜಾಗವನ್ನ ಹುಡುಕ್ತಿದ್ದಾರೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಎಲ್ಲವನ್ನ ತ್ಯಾಗ ಮಾಡಿರೋರು, ಸನ್ಯಾಸಿಗಳು, ಅವ್ರು ಈ ಒಂದು ಜಾಗವನ್ನ ಹುಡುಕ್ತಿದ್ದಾರೆ ಅಂದ್ರೆ ಅದಕ್ಕೆ ಇನ್ನೆಷ್ಟು ಮಹತ್ವ ಇರ್ಬೇಕು ಅಂತ ಬಿಟ್ಟು ಇವ್ರು ಅರ್ಥ ಮಾಡ್ಕೋತಾರೆ ಅಲ್ವಾ? ಅರ್ಥ ಮಾಡ್ಕೋತಾರೆ. ಮತ್ತೆ ಚೈತನ್ಯ ಮಹಾಪ್ರಭುಗಳು ಆದೇಶ ಕೊಟ್ಟಿದ್ದೆ ಅದು. ಎಲ್ಲೆಲ್ಲಿ ವೃಂದಾವನ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ಅಲ್ವಾ? ದೇವೋತ್ತಮ ಪರಮಪುರುಷ ಸ್ವತಃ ಅವರೇ ಬಂದು ಆ ವೃಂದಾವನದಲ್ಲಿ ಲೀಲೆಯನ್ನ ಮಾಡಿದ್ದಾರೆ. ಮತ್ತೆ ಕೃಷ್ಣ ಏನ್ ಹೇಳಿದ್ದಾರೆ? ಗೋಕುಲ ಅಂದ್ರೆ ಶ್ಯಾಮಸುಂದರ ಕೃಷ್ಣ ಏನ್ ಹೇಳಿದ್ದಾರೆ? ಅವರು ವೃಂದಾವನವನ್ನ ಬಿಟ್ಟು ಏಕಪಾದಂ ನಾ ಗಚ್ಚೇತ್ ಅಂದ್ರೆ ನಾನು ಅದರಿಂದ ಹೊರಗಡೆ ಹೋಗೋದಿಲ್ಲ, ನಾನು ವೃಂದಾವನವನ್ನ ಬಿಟ್ಟು ನಾನು ಒಂದು ಪಾದವನ್ನು ಸಹ ನಾನು ಹೊರಗಡೆ ಇಡೋದಿಲ್ಲ ಅಂತ ಹೇಳಿದ್ರು ಅಲ್ವಾ? ಈಗ್ಲೂ ಸಹ ವೃಂದಾವನದಲ್ಲಿ ಅವರು ಇದ್ದಾರೆ ಅಲ್ವಾ? ಅಂತಹ ಜಾಗ ಅದು ಚೈತನ್ಯ ಮಹಾಪ್ರಭುಗಳಿಗೆ ಆ ಒಂದು ಅದರ ಒಂದು ಅಂದ್ರೆ ಅವರೇ ಕೃಷ್ಣ ಅಲ್ವಾ? ಅವ್ರಿಗೆ ಗೊತ್ತಿದೆ. ಅದಕ್ಕೆ ಅವ್ರು ಏನ್ ಹೇಳ್ತಾ ಇದ್ದಾರೆ? ಅವ್ರು ಗೋಸ್ವಾಮಿಗಳಿಗೆ ಅದೇ ಆದೇಶ ಕೊಟ್ಟಿದ್ದು, ನೀವು ಎಲ್ಲೆಲ್ಲಿ ಶ್ರೀಮತಿ ರಾಧಾರಾಣಿ ಮತ್ತೆ ಕೃಷ್ಣರ ಆ ಲೀಲೆಗಳು ನಡೆದಿದೆಯೋ ಎಲ್ಲಾ ಜಾಗಗಳನ್ನ ನೀವು ಉತ್ಖನನ ಮಾಡಿ ನೀವು ಅಲ್ವಾ? ಮತ್ತೆ ಅದನ್ನ ನೀವು ಗ್ರಂಥ ರೂಪದಲ್ಲಿ ಬರೀರಿ ನೀವು, ಅವಾಗ ಎಲ್ಲರಿಗೂ ಆ ಜ್ಞಾನ ಸಿಗುತ್ತೆ. ಮತ್ತೆ ನೀವು ಜೀವನದಲ್ಲಿ ನೀವು ಏನನ್ನ ಬರಿತಿರೋ ಅದನ್ನ ನೀವು ಆಚರಿಸಿ ತೋರಿಸಿ, ನಿಮ್ಮ ಜೀವನ ಆದರ್ಶಪ್ರಾಯವಾಗಿರ್ಬೇಕು, ಬೇರೆಯವರಿಗೆ ಉದಾಹರಣೆಯಾಗಿರ್ಬೇಕು ಅಂತ ಹೇಳಿದ್ರು ಅಲ್ವಾ? ಮತ್ತೆ ದೇವಸ್ಥಾನಗಳನ್ನ ಕಟ್ಟಿ ಅಂತ ಹೇಳಿದ್ರು ಅಲ್ವಾ? ಸೊ ಇದೆಲ್ಲ ಆದೇಶಗಳನ್ನ ಗೋಸ್ವಾಮಿಗಳು ಅವರು ಫಾಲೋ ಮಾಡ್ತಾರೆ. ಇದನ್ನ ಎಸ್ಪೆಷಲಿ ಈ ರಾಧಾ ಕುಂಡವನ್ನ ಎಕ್ಸ್ಪ್ಯಾಂಡ್ ಮಾಡಿದ್ದು ರಘುನಾಥ ದಾಸ ಗೋಸ್ವಾಮಿಯವರು. ಸೊ ರಘುನಾಥ ದಾಸ ಗೋಸ್ವಾಮಿಯವರು ಆ ಒಂದು ರಾಧಾ ಕುಂಡದ ಹತ್ರನೇ 40 ವರ್ಷಗಳ ಕಾಲ ಇದಾರಂತೆ. ಮೊದ್ಲು ಯಾವಾಗ ಚೈತನ್ಯ ಮಹಾಪ್ರಭುಗಳು ಅದನ್ನ ಕಂಡಿಡಿತಾರಲ್ಲ ಇದೆ ಅಂತ ಹೇಳ್ಬಿಟ್ಟು ಅವಾಗ ಬರೀ 12 feet by 12 feet ಅಷ್ಟೇ ಇತ್ತಂತೆ. ಆಮೇಲೆ ಒಂದ್ಸತಿ ಏನಾಗತ್ತೆ, ಒಬ್ಬ ಭಕ್ತ, ತುಂಬಾ ಶ್ರೀಮಂತ ಭಕ್ತ, ಅವನು ಬದ್ರಿಕಾಶ್ರಮಕ್ಕೆ ಹೋಗ್ತಾನಂತೆ. ನಾರಾಯಣನಿಗೆ ಅವರು
ಹೆಚ್ಚು ಒಂದು ಲಕ್ಷ್ಮಿಯನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಇಚ್ಛೆ ಇಟ್ಕೊಂಡಿರ್ತಾರಂತೆ. ಆಗ ಅವರ ಕನಸಿನಲ್ಲಿ ಕೃಷ್ಣ ಕಾಣಿಸ್ಕೊಂಡು, ನೀನು ಬದರಿಕಾಶ್ರಮಕ್ಕೆ ದಾನವನ್ನ ಕೊಡೋ ಬದಲು ನೀನು ಅಲ್ಲಿ ರಘುನಾಥ ಗೋಸ್ವಾಮಿ ಇದ್ದಾರೆ, ರಘುನಾಥ ದಾಸ ಗೋಸ್ವಾಮಿ, ಅವ್ರಿಗೆ ನೀನು ಆ ಹಣವನ್ನ ಕೊಡು, ಅವರು ಆ ಒಂದು ರಾಧಾ ಕುಂಡವನ್ನ ಉದ್ಧಾರ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಆಗ ರಘುನಾಥ ದಾಸ ಗೋಸ್ವಾಮಿ ಅವರು ಆ ಒಂದು ರಾಧಾ ಕುಂಡವನ್ನ ಅವರು ಮತ್ತೆ ಶ್ಯಾಮಕುಂಡ ನಾವ್ ಏನ್ ನೋಡ್ತಿದೀವೋ ಅದನ್ನ ಅವರು ಉದ್ಧಾರ ಮಾಡಿದ್ದು ಆ ಒಂದು ಹಣದಿಂದ, ಆ ಒಬ್ಬ ಶ್ರೀಮಂತ ಭಕ್ತನ ಒಂದು ಹಣದಿಂದ ಅವರು ಉದ್ಧಾರ ಮಾಡ್ತಾರೆ. ಸೊ ಇವಾಗ ನಾವೇನು ರಾಧಾ ಕುಂಡಕ್ಕೆ ಹೋದಾಗ ಅಲ್ಲಿ ಒಂದು ಸೆಂಟರ್ ಅಲ್ಲಿ ಒಂದು ಕುಂಡ ಇದೆ. ಆ ಒಂದು ಜಾಗ ಏನಿದೆ, ಆ ಜಾಗ ಆ ಒರಿಜಿನಲ್ ರಾಧಾ ಕುಂಡದ ಜಾಗವನ್ನ ಅದು ಪ್ರತಿನಿಧಿಸುತ್ತೆ. ಇನ್ನೆಲ್ಲಾನು ಅದು ಎಕ್ಸ್ಪ್ಯಾಂಡ್ ಮಾಡಿರೋದು. ಮತ್ತೆ ಅದೇ ತರನೇ ಇಲ್ಲಿ ಶ್ಯಾಮಕುಂಡನೂ ಅಷ್ಟೇನೆ. ಸೊ ಶ್ಯಾಮಕುಂಡ ಅದಲ್ಲಿ ಏನ್ ನಡೆದಿದೆ ಅಂದ್ರೆ ಅರಿಷ್ಟಾಸುರನ ವಧೆ ನಡೆದಿರುವಂತಹ ಆ ಒಂದು ಸ್ಥಳ ಇದೆ. ಸೊ ಅದಕ್ಕೋಸ್ಕರ ಅದನ್ನ ಅರಿಷ್ಟಾವನ ಅಂತಾನೂ ಕರೀತಾರೆ, ಮತ್ತೆ ಅರಿಷ್ಟ ಕುಂಡ ಅಂತಾನೂ ಕರೀತಾರೆ ಆ ಒಂದು ಜಾಗವನ್ನ, ಎಲ್ಲಿ ಆ ಅರಿಷ್ಟಾಸುರನನ್ನ ಸಂಹಾರ ಮಾಡಿದಾರೋ ಆ ಒಂದು ಜಾಗದ ನೆನಪಿಗೋಸ್ಕರ ಆ ಕೃಷ್ಣನ ಮೊಮ್ಮಗನಾದ ವಜ್ರನಾಭ ಅವ್ರ ಏನ್ ಮಾಡ್ತಾರೆ, ಅಲ್ಲೊಂದು ಕುಂಡವನ್ನ ಅವರು ಮಾಡ್ತಾರೆ. ಸೊ ಆ ಒಂದು ಕುಂಡ ಏನಿದೆ ಅದು ಸಹ ಆ ಒಂದು ಸೆಂಟ್ರಲ್ಲಿ ಇದೆ. ಸೊ ಇವಾಗ ನಾವು ಹೋದಾಗ ಶ್ಯಾಮಕುಂಡದಲ್ಲಿ ನೀರ್ ತುಂಬಾ ಇದ್ದಾಗ ನಮ್ಗೆ ಅದು ಕಾಣಿಸೋದಿಲ್ಲ. ಆ ನೀರು ಕಡಿಮೆ ಆದಾಗ ಆ ಒಂದು ಜಾಗ ಕಾಣಿಸುತ್ತೆ, ಎಲ್ಲಿ ಅರಿಷ್ಟಾಸುರನ ವಧೆ ಆಗಿದೆಯೋ ಆ ಒಂದು ಜಾಗ ಕಾಣಿಸುತ್ತೆ ನಮ್ಗೆ. ಸೊ ಮತ್ತೆ ಅಲ್ಲಿ ನಾವು ನೋಡಿದ್ರೆ ಅದು ಎಕ್ಸಾಕ್ಟ್ ಆಗಿ ಚೌಕಾಕಾರವಾಗಿ ಇಲ್ಲ. ಸೊ ಇದನ್ನ ಅವ್ರು ಎಕ್ಸ್ಪ್ಯಾಂಡ್ ಮಾಡ್ತಾ ಇರ್ಬೇಕಾದ್ರೆ ರಘುನಾಥ ದಾಸ ಗೋಸ್ವಾಮಿ ಅವ್ರಿಗೆ ಅವಾಗ ಅಲ್ಲಿ ಒಂದು 5 ಮರಗಳು ಅಡ್ಡ ಬರುತ್ತಂತೆ. ಸೊ ಅದನ್ನ ಅವರು ಕಡಿಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಆಗ ಅವ್ರ ಕನಸಲ್ಲಿ ಯುಧಿಷ್ಠ ಮಹಾರಾಜ ಬರ್ತಾರಂತೆ, ಬಂದ್ಬಿಟ್ಟು ಹೇಳ್ತಾರಂತೆ, ನಾವು ಪಾಂಡವರು ನಾವೆಲ್ಲನೂ ಸಹ ಇಲ್ಲಿ ರಾಧಾಕುಂಡದ ಹತ್ರ ವಾಸ ಮಾಡ್ತಾ ಇದೀವಿ, ಸೊ ನಮ್ಮನ್ನ ನೀನು ಕಡಿಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಸೊ ಅದಕ್ಕೋಸ್ಕರ ಅಲ್ಲಿ ಆ ಒಂದು ಜಾಗವನ್ನ ಅವರು ಬಿಟ್ಟು ಅವರು ಈ ಒಂದು ಶ್ಯಾಮಕುಂಡವನ್ನ ಅವ್ರು ಎಕ್ಸ್ಪ್ಯಾಂಡ್ ಮಾಡಿದಕ್ಕೇನೆ ಅದು ಇವಾಗ ನಾವು ನೋಡಿದ್ರೆ ಚಚ್ಚೌಕವಾಗಿ ಇಲ್ಲ ಅದು. ಸೊ ಅದನ್ನ ಹೇಳ್ತಾರೆ. ಅಂದ್ರೆ ನಾವ್ ಇದರಿಂದ ಅರ್ಥ ಮಾಡ್ಕೋಬಹುದು ನೋಡಿ, ಇಲ್ಲಿ ಎಲ್ಲರೂ ಸಹ ಅಲ್ಲಿ ರಾಧಾಕುಂಡದ ಹತ್ರ ವಾಸ ಮಾಡ್ಬೇಕು ಅಂತ ಇಚ್ಛೆನ ಪಡ್ತಾರೆ. ಸೊ ನೀವು ಅದು ರಾಧಾಕುಂಡದ ಒಂದು ಇತಿಹಾಸವನ್ನ ಮತ್ತೆ ಓದಿದ್ರೆ, ನಮ್ಮ ಆಚಾರ್ಯರು ಹೇಗೆಲ್ಲ ಅಲ್ಲಿ ರಾಧಾಕುಂಡವನ್ನ ಅವರು ಆರಾಧನೆ ಮಾಡಿದ್ದಾರೆ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರನ್ನು ಸಹ ಅಲ್ಲಿ ಭಜನ ಕುಟೀರ ಇದೆ, ಮತ್ತೆ ಅವರ ಒಂದು ಸಮಾಧಿಗಳಿದೆ. ಸಮಾಧಿ ಅಂತಂದ್ರೆ ಪುಷ್ಪ ಸಮಾಧಿ, ಅಥವಾ ಅವರ ವಸ್ತುಗಳೇನಾದ್ರೂ ಇದ್ರೆ ನಾವು ಅಲ್ಲಿ ಇಟ್ಟಿರ್ತೀವಿ, ವಸ್ತ್ರ ಆತರ ಏನಾದ್ರು ಪುಷ್ಪ ಸಮಾಧಿ ಅಂತ ನಾವು ಕರಿತೀವಲ್ಲ, ಆತರ ಸಮಾಧಿಗಳಿದೆ. ಆ ಸುತ್ತಲೂ ಸಹ ಆ ರಾಧಾಕುಂಡ ಪರಿಕ್ರಮ ನಾವು ಹೇಗೆ ಇದು ಗೋವರ್ಧನ ಪರಿಕ್ರಮ ಬರ್ತೀವೋ ಅದೇ ತರನೇ ಇಲ್ಲಿ ರಾಧಾಕುಂಡ ಶ್ಯಾಮಕುಂಡ ಪರಿಕ್ರಮವನ್ನ ಮಾಡಿದ್ರೆ ಸೊ ನಮ್ಗೆ ಎಲ್ಲಾ ಆಚಾರ್ಯರ ಕುಟೀರವನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ನೀವು ನೋಡಿರೋ ಹಾಗೆ, ನಿಮ್ಗೆ ಜ್ಞಾಪಕ ಇರೋ ಹಾಗೇನೆ ಚೈತನ್ಯ ಚರಿತಾಮೃತದಲ್ಲಿ ನೀವು ನೋಡಿದೀರಾ, ರಘುನಾಥ ದಾಸ ಗೋಸ್ವಾಮಿಯವರು ಅಲ್ವಾ, ರಘುನಾಥ ದಾಸ ಗೋಸ್ವಾಮಿಯವರು ಈ ರಾಧಾಕುಂಡದ ಹತ್ರ ತುಂಬಾ ವರ್ಷಗಳ ಕಾಲ ಇದ್ದಾರೆ. ಈವನ್ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಸಹ 100 ವರ್ಷಗಳ ಕಾಲ ಇದ್ರು ಅಂತ ಹೇಳ್ತಾರೆ. ಸೊ ಇಲ್ಲಿ 40 ವರ್ಷಗಳ ಕಾಲ ಆ ರಘುನಾಥ ದಾಸ ಗೋಸ್ವಾಮಿ ಅವರು ಅಲ್ಲಿ ಇದ್ದಾಗ ಅವ್ರಿಗೆ ಏನೇ ಒಂದು ಕುಟೀರವನ್ನ ಅವ್ರು ಕಟ್ಕೊಂಡಿಲ್ಲ. ಸೊ ಅವ್ರು ಅಲ್ಲೇನೇನೆ ಆ ಒಂದು ತೀರದ ಹತ್ರ ಅವರು ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಕುತ್ಕೊಂಡಿದ್ದಾಗ ಅಲ್ಲಿ ಹುಲಿಗಳು ಸಹ, ಅದು ವನ ಅಲ್ವಾ, ಸೊ ಹುಲಿಗಳನ್ನು ಸಹ ಅಲ್ಲಿ ಬರ್ತಾ ಇತ್ತಂತೆ. ಸೊ ಆ ಹುಲಿಗಳಿಂದ ರಘುನಾಥ ದಾಸ ಗೋಸ್ವಾಮಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಕೃಷ್ಣ ಅವರು ಬರ್ತಾರಂತೆ. ಸೊ ಇದನ್ನ ಯಾರು ನೋಡ್ತಾರೆ ಅಂದ್ರೆ ಸನಾತನ ಗೋಸ್ವಾಮಿ ಅವರು ನೋಡ್ತಾರೆ. ಮತ್ತೆ ಇನ್ನೊಮ್ಮೆ ಏನಾಗುತ್ತೆ, ಅವ್ರು ಬಿಸ್ಲಲ್ಲಿ ಕುತ್ಕೊಂಡು ಆ ರಾಧಾಕುಂಡದ ಹತ್ರ ಅವರು ಜಪವನ್ನ ಮಾಡ್ತಾ ಇದಾರೆ, ಹರಿನಾಮ ಸ್ಮರಣೆ ಮಾಡ್ತಾ ಇದ್ದಾರೆ. ಸೊ ಆಗ ಶ್ರೀಮತಿ ರಾಧಾರಾಣಿ ಏನ್ ಮಾಡಿದ್ದಾರೆ, ಅವ್ರು ಬಂದು ತಮ್ಮ ಸೆರಗನ್ನ ಅವರು ಆ ಒಂದು ಕೊಡೆ ತರ ಆ ರಘುನಾಥ ದಾಸ ಗೋಸ್ವಾಮಿಯ ತಲೆ ಮೇಲೆ ಅವರು ಇಟ್ಟಿದ್ದಾರೆ. ಇವನ್ಗೆ ಅಂದ್ರೆ ಬಿಸಿಲಿನ ಶಾಖ ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ಅಲ್ವಾ. ರಾಧಾರಾಣಿ ಅವರು ಬಿಸ್ಲಲ್ಲಿದ್ದಾರೆ ಈಗ. ಸೊ ಇದನ್ನ ನೋಡಿದಾಗ ಸನಾತನ ಗೋಸ್ವಾಮಿ ಅವರು ಹೇಳ್ತಾರಂತೆ ರಘುನಾಥ ದಾಸ ಗೋಸ್ವಾಮಿ ಅವರಿಗೆ, ನೀನ್ ಬಂದಿದ್ದಾದ್ರೂ ಏನಕ್ಕೆ ರಾಧಾಕುಂಡಕ್ಕೆ, ಶ್ಯಾಮಕುಂಡಕ್ಕೆ ಅಲ್ವಾ, ವೃಂದಾವನಕ್ಕೆ ಬಂದಿದ್ದಾದ್ರೂ ಏನಕ್ಕೆ, ನೀನು ಆ ದೇವೋತ್ತಮ ಪರಮಪುರುಷ ಮತ್ತೆ ಶ್ರೀಮತಿ ರಾಧಾರಾಣಿಗೆ ಸೇವೆ ಮಾಡ್ಲಿಕ್ಕೆ, ಬಟ್ ನೀನೇನ್ ಮಾಡ್ತಾ ಇದೀಯಾ, ನೀನ್ ಅವ್ರ ಹತ್ರ ಸೇವೆ ಮಾಡಿಸ್ಕೊತಾ ಇದೀಯಾ ಅಲ್ವಾ. ನೀನ್ ಅದಕ್ಕೋಸ್ಕರ ನೀನು ಒಂದು ಭಜನಾ ಕುಟೀರವನ್ನ ನೀನು ನಿರ್ಮಿಸ್ಕೋ, ಭಜನಾ ಕುಟೀರವನ್ನ ನಿರ್ಮಿಸ್ಕೊಂಡು ಅದ್ರಲ್ಲಿ ನೀನು ಕುತ್ಕೊಂಡು ನೀನು ಈ ಒಂದು ಧ್ಯಾನವನ್ನ ಹರಿನಾಮ ಸ್ಮರಣೆಯನ್ನ ನೀನು ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಅವಾಗಿಂದ ಈ ಒಂದು ಕುಟೀರ ಅನ್ನೋ ಒಂದು ಪದ್ಧತಿ ಶುರುವಾಯ್ತಂತೆ. ಸೊ ಅವಾಗ ಈ ರಘುನಾಥ ದಾಸ ಗೋಸ್ವಾಮಿ ಅವರು ಆ ಕುಟೀರವನ್ನ ಅವರು ಕಟ್ಕೊಂಡಿದ್ದಾರೆ. ಇನ್ನ ಬೇರೆ ಆ ರಘುನಾಥ ದಾಸ ಗೋಸ್ವಾಮಿಗಳು ಬರ್ಲಿಕ್ಕಿನ ಮುಂಚೆ ಯಾರೆಲ್ಲ ಇದ್ರೋ ಅವ್ರದ್ದು ಕುಟೀರಗಳಿಲ್ಲ ಅಲ್ಲೆಲ್ಲಾನು ಸಹ ಬೈಠಕ್ ಅಂತ ಕರೀತಾರೆ. ಇವಾಗ ಯಾರು ಚೈತನ್ಯ ಮಹಾಪ್ರಭುಗಳಲ್ಲಿ ಬಂದಾಗ ಎಲ್ಲಿ ಅವರು ಕುತ್ಕೊಂಡಿದ್ದಾರೆ ಆ ಒಂದು ಸ್ಥಳ ಚೈತನ್ಯ ಮಹಾಪ್ರಭುಗಳ ಬೈಠಕ್. ಅದೇ ತರ ನಿತ್ಯಾನಂದ ಪ್ರಭುಗಳ ಅವರ ಏನು ಪತ್ನಿ, ಅವರು
ಅಲ್ಲಿ ಬಂದಾಗ ಎಲ್ಲಿ ಅವರು ಇದ್ರು ಕುತ್ಕೊಂಡಿದ್ರು ಆ ಒಂದು ಜಾಗ, ಅದನ್ನು ಬೈಟಕ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇದೆಲ್ಲ ನಾವು ಇದು ರಾಧಾಕುಂಡ ಶ್ಯಾಮಕುಂಡ ಪರಿಕ್ರಮ ಮಾಡಿದ್ರೆ ಇವೆಲ್ಲ ಜಾಗಗಳನ್ನ ನಾವು ನೋಡ್ಕೊಂಡು ಹೋಗ್ಬೋದು. ಮತ್ತೆ ನಮ್ಮ ಎಲ್ಲ ಗೋಸ್ವಾಮಿಗಳ ಆ ಒಂದು ಭಜನಾ ಕುಟೀರಗಳು ಎಲ್ಲಿ ತನಕ ಅಂತಂದ್ರೆ ಕೊನೆಗೆ ಭಕ್ತಿ ವಿನೋದ ಠಾಕೂರು ಮತ್ತೆ ಭಕ್ತಿ ಸದಾನಂದ ಸರಸ್ವತಿ ಠಾಕೂರು ಅಲ್ಲಿರುವ ತನಕನೂ ಆ ಕುಟೀರಗಳಿದೆ. ನಮ್ಮ ಪ್ರಭುಪಾದರ ಮಾತ್ರನೇ ಅಲ್ಲಿ ಕುಟೀರ ಅನ್ನೋದು ಇಲ್ಲ. ಸೊ ಅವರು ಅಂದ್ರೆ ಮೇನ್ ಆಗಿ ನಮ್ಗೆ ಏನನ್ನ ಅವ್ರು ಹೇಳ್ಕೊಟ್ರು ಅಂತಂತಂದ್ರೆ ಅದಕ್ಕೆ ಪ್ರಭುಪಾದರ ಶಿಷ್ಯರು ಅವರು ವೃಂದಾವನಕ್ಕೆ ನೀವು ಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಅವ್ರಿಗೆಲ್ಲ ತುಂಬಾ ಸಂತೋಷ ಆಗತ್ತಂತೆ. ನಾವು ವೃಂದಾವನಕ್ಕೆ ಹೋಗ್ತಾ ಇದೀವಿ, ಪ್ರಭುಪಾದ್ರೆ ನಮ್ಮನ್ನ ಕರೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆಗ ಪ್ರಭುಪಾದ್ರೆ ಏನ್ ಹೇಳ್ತಾರೆ, ಸೊ ನೀವು ವೃಂದಾವನಕ್ಕೆ ಬರ್ತಾ ಇರೋದು ನೀವು ಆ ರಾಧಾಕುಂಡದಲ್ಲಿ ಇದ್ಕೊಂಡು ನೀವು ಜಪ ಮಾಡ್ಲಿಕ್ಕಲ್ಲ. ಸೊ ನೀವಿಲ್ಲಿ ಕೃಷ್ಣ ಬಲರಾಮ ಟೆಂಪಲ್ ಅನ್ನ ಕಟ್ಲಿಕ್ಕೆ, ಸೊ ನೀವಿಲ್ಲಿ ಒಂದೊಂದು ಸಿಮೆಂಟ್ ಮೂಟೆನೂ ಸಹ ನೀವು ಎಣಿಸ್ಬೇಕು, ಆ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ನಾನು ಕರೀತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನ ಕೆಲವು ಶಿಷ್ಯರು ಫಾರಿನ್ ಅಂದ್ರೆ ಪಾಶ್ಚಿಮಾತ್ಯ ದೇಶದಿಂದ ಬಂದಾಗ ಅವ್ರಿಗೆ ಇಲ್ಲೇ ವೃಂದಾವನದಲ್ಲಿ ಇರ್ಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಆಗತ್ತೆ. ಅವಾಗ ಅವ್ರು ಪ್ರಭುಪಾದ್ರು ಹೇಳ್ತಾರೆ, ಇಲ್ಲ, ಸೊ ನೀವು ಇಲ್ಲಿ ಬಂದಿದ್ದು ಆಯ್ತಲ್ಲ, ಇಲ್ಲಿಯ ಒಂದು ಏನ್ ಹೇಳ್ತಾರೆ ಸಂಪರ್ಕ ಆಯ್ತಲ್ಲ, ಸೊ ನೀವು ಮತ್ತೆ ನೀವು ನಿಮ್ಮ ಜಾಗಗಳಿಗೆ ಹೋಗಿ, ಸೊ ನೀವು ಈ ಒಂದು ಭಕ್ತಿಯನ್ನ ಎಲ್ಲರಿಗೂ ಹರಡ್ಬೇಕು. ಅದು ಚೈತನ್ಯ ಮಹಾಪ್ರಭುಗಳ ಆದೇಶ ಆಗಿದೆ ಅಲ್ವಾ. ನೀವು 1 ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ಬನ್ನಿ, ಮತ್ತೆ ನೀವು ಎನರ್ಜೈಸ್ ಆಗಿ ನೀವು ಮತ್ತೆ ಶಕ್ತಿಯನ್ನ ಪಡ್ಕೊಳ್ಳಿ, ಆಧ್ಯಾತ್ಮಿಕ ಶಕ್ತಿಯನ್ನ ಪಡ್ಕೊಳ್ಳಿ. ಆ ಶಕ್ತಿಯನ್ನ ನೀವು ನಿಮ್ಮ ಸ್ವಸ್ಥಾನಕ್ಕೆ ಹೋಗಿ ಅಲ್ಲಿರುವಂತಹ ಎಲ್ಲ ಪತಿತಾತ್ಮರಿಗೂ ನೀವು ಅದನ್ನ ನೀವು ಕೊಡ್ಬೇಕು. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳ ಆದೇಶ ಏನಿದೆ, ಪ್ರತಿಯೊಂದು ಈ ಪ್ರಪಂಚದ ಪ್ರತಿಯೊಂದು ಮೂಲೆ ಹಳ್ಳಿಗಳಲ್ಲೂ ಸಹ ಆ ಭಗವಂತನ ನಾಮಸ್ಮರಣ ಕೇಳಿಸ್ಬೇಕು, ಎಲ್ಲರ ಬಾಯಲ್ಲೂ ಬರ್ಬೇಕು, ಎಲ್ಲ ಪತಿತಾತ್ಮರನ್ನ ಉದ್ಧಾರ ಮಾಡ್ಬೇಕು ಅನ್ನೋದೇ ಚೈತನ್ಯ ಮಹಾಪ್ರಭುಗಳ ಆದೇಶ ಆಗಿದೆ. ಸೊ ನೀವು ಅದ್ರಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೋಬೇಕು ಅಂತ ಹೇಳಿದ್ರು. ಸೊ ಅದಕ್ಕೇನೆ ನಮ್ಗೆ ಪ್ರಭುಪಾದರು, ಹೌದು ನಾವು ರೂಪಾನುಗರು, ಆದ್ರೆ ನಾವು ಪ್ರಭುಪಾದ ಅನುಗರು ಅಲ್ವಾ. ನಮ್ಗೆ ಪ್ರಭುಪಾದ್ರೆ ನಮ್ಗೆ ಆಚಾರ್ಯರು, ಅವ್ರು ನಮ್ಗೆ ಹೇಳಿದ್ದಾರೆ ಇವಾಗ ನಾವ್ ಏನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ತುಂಬಾ ಮುಖ್ಯವಾದದ್ದು ನಮ್ಗೆ ಇಲ್ಲಿ ಎರಡನ್ನ ನಮ್ಗೆ ಅರ್ಥ ಮಾಡಿಸ್ತದ್ರೆ ವಿಪ್ರಲಂಬ ಸೇವೆ ಅಲ್ವಾ. ಹೇಗೆ ಚೈತನ್ಯ ಮಹಾಪ್ರಭುಗಳು ಅಲ್ಲಿವಾಗ ಕೃಷ್ಣ ಹತ್ರ ಇಲ್ಲ, ರಾಧಾ ಹತ್ರ ಇಲ್ಲ ಅಲ್ವಾ, ಈವನ್ ಗೋಸ್ವಾಮಿಗಳು ಯಾರನ್ನು ಅಲ್ಲಿ ಯಾರು ಚೈತನ್ಯ ಮಹಾಪ್ರಭುಗಳಿಗೆ ಕೃಷ್ಣ ಮತ್ತೆ ರಾಧೆ ಅವರು ಹತ್ರ ಇಲ್ಲ, ಅವರು ಆ ವಿಪ್ರಲಂಬ ಭಾವದಲ್ಲೇನೆ ಅವರು ಭಕ್ತಿಯನ್ನ ಮಾಡಿದ್ರು ಅಲ್ವಾ. ಇವಾಗ ಅದೇ ತರನೇ ಇವಾಗ ಬೇರೆಯವ್ರಿಗೆಲ್ಲರಿಗೂ ಸಹ ಇವಾಗ ಕೃಷ್ಣ ರಾಧಾ ಯಾರು ಕಾಣಿಸ್ತಿಲ್ಲ ಅಲ್ವಾ, ನಮ್ಮ ಕಣ್ಣುಗಳಿಗೆ ಯಾರು ಕಾಣಿಸ್ತಿಲ್ಲ. ನಮ್ಗೆ ಆ ಒಂದು ವಿಪ್ರಲಂಬ ಭಾವದಲ್ಲೇ ಇದೀವಿ ನಾವು. ನಮ್ಗೆ ಇವಾಗ ಅರ್ಥ ಆಗಿದೆ ನಮ್ಮ ತಂದೆ ಯಾರು ಅಂತ. ಆ ಕೃಷ್ಣನನ್ನ ನಾವು ಕಣ್ಣಾರೆ ನೋಡ್ಲಿಕ್ಕೆ ನಾವ್ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದು ಅಲ್ವಾ. ನಾವು ವಿಪ್ರಲಂಬದಲ್ಲಿ ಇದೀವಿ. ಮತ್ತೆ ವಿಪ್ರಲಂಬ ಭಾವದಲ್ಲಿ ನಾವ್ ಏನನ್ನ ಮಾಡ್ಬೇಕು, ಸೇವೆಯನ್ನ ನಾವು ಮಾಡ್ಬೇಕು. ಸೇವೆ ತುಂಬಾ ಮುಖ್ಯ. ಗೋಪಿಕಾಸ್ತ್ರೀಯರು ಮಾಡಿದ್ದೇ ಅದನ್ನೇ, ಅವರ ಜಾಡಲ್ಲೇ ನಾವು ನಡಿಬೇಕು ಅಲ್ವಾ. ಗೋಪಿಕಾಸ್ತ್ರೀಯರು ಏನ್ ಮಾಡಿದ್ರು, ಆ ಕೃಷ್ಣನ ಸೇವೆ ಮಾಡಿದ್ರು. ಕೃಷ್ಣನ ಸೇವೆ ಅವ್ರಿಗೆ ಪರಮ ಗುರಿ ಅಲ್ವಾ. ಕೃಷ್ಣನನ್ನ ಸಂತೋಷ ಪಡಿಸೋದೇ ಅವರ ಪರಮ ಗುರಿ. ಅವ್ರಿಗೆ ಬೇರೆ ಏನೋ ಬೇಕಾಗ್ತಿರ್ಲಿಲ್ಲ ಅಲ್ವಾ. ಅನ್ಯಾಭಿಲಾಷಿತ ಶೂನ್ಯ. ಕೃಷ್ಣನ ಸಂತೋಷಕ್ಕೋಸ್ಕರ ಅವರು, ಕೃಷ್ಣನ ಸಂತೋಷ ಅಂದ್ರೆ ಜೀವನ ಪೂರ್ತಿ ಸಂತೋಷ ಅಂತ ಆತರ ಅಲ್ಲ, ಒಂದು ಕ್ಷಣದ ಸಂತೋಷಕ್ಕೋಸ್ಕರ ಅವ್ರಿಗೆ ತಮ್ಮ ಇಡೀ ಜೀವಮಾನವನ್ನೇ ಅವರು ನರಕದಲ್ಲೂ ಸಹ ಅವರು ಕಳಿಲಿಕ್ಕೆ ಅವರು ತಯಾರಾಗಿದ್ರು ಅಲ್ವಾ. ಮತ್ತೆ ಯಶೋಧ ಮಾತೆಯನ್ನ ನೋಡಿದ್ವಿ ಅಲ್ವಾ, ಕೃಷ್ಣ ಬಳಿಯಲ್ಲೇ ಇದ್ದಾರೆ, ತೊಡೆ ಮೇಲೆ ಇದ್ದಾರೆ. ಕೃಷ್ಣನನ್ನ ಬಿಟ್ಟು ಅವರು ಹಾಲನ್ನ ಅವರು ರಕ್ಷಣೆ ಮಾಡ್ಲಿಕ್ಕೆ, ಕೃಷ್ಣನಿಗೆ ಇಂತಹ ಒಂದು ಶ್ರೇಷ್ಠ ಹಾಲನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಕೃಷ್ಣನನ್ನ ಕೆಳಗಡೆ ಇಳಿಸಿ ಅವರು ಆ ಹಾಲನ್ನ ಅವರು ಕೆಳಗಡೆ ಇಳಿಸ್ಲಿಕ್ಕೆ ಹೋದ್ರು. ಕೃಷ್ಣನಿಗೆ ಸೇವೆ, ಆ ಸೇವೆ ಅನ್ನೋದೇ ತುಂಬಾ ಮುಖ್ಯ ಅನ್ನೋದನ್ನೇ ನಮ್ಗೆ ಈ ಗೋಪಿಕಾಸ್ತ್ರೀಯರು ತೋರಿಸ್ತಾ ಇರೋದು ಅಲ್ವಾ. ಸೊ ಅದಕ್ಕೆ ನಾವು ಸೇವೆಯನ್ನ ನಾವು ಮಾಡ್ಬೇಕು. ಪ್ರಭುಪಾದರು ನಮ್ಗೆ ಅದನ್ನೇ ನಮ್ಗೆ ಇವಾಗ ಹೇಳ್ಕೊಟ್ಟಿರೋದು. ಸೊ ನಾವಿವಾಗ ಆ ಒಂದು ರಾಧಾಕುಂಡದ ಹತ್ರ ನಾವು ಹೋಗ್ಬೇಕು, ವೃಂದಾವನಕ್ಕೆ ಹೋಗ್ಬೇಕು, ರಾಧಾಕುಂಡಕ್ಕೆ ಹೋಗ್ಬೇಕು, ಆದ್ರೆ ನಾವ್ ಅಲ್ಲೇ ಇರಬಾರ್ದು. ಸೊ ನಾವಲ್ಲಿ ಆ ಒಂದು ನೀರಿನಲ್ಲಿ ನಾವು ಹೌದು ಸ್ನಾನ ಮಾಡ್ಬೇಕು, ಒಮ್ಮೆ ಆದ್ರೂ ಮಿಂದ್ಬೇಕು ಅಂತ ನಮ್ಗೆ ಇಲ್ಲಿ ಹೇಳಿದ್ದಾರೆ. ಆದ್ರೆ ನಮ್ಗೆ ಯಾವಾಗ ಅರ್ಹತೆ ಬರುತ್ತೋ, ಗುರುಗಳ ಒಂದು ಆಜ್ಞೆ ಇದ್ರೆ ಅಷ್ಟೇ ನಾವು ಮಿಂದ್ಬೇಕು, ಇಲ್ಲ ಅಂತಂದ್ರೆ ನಾವು ಅಲ್ಲಿ ಮಿಂದಬಾರ್ದು. ಸೊ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಒಂದು ದೊಡ್ಡ ಸಮ್ಮೇಳನವನ್ನೇ ಮಾಡ್ತಾರೆ ವೃಂದಾವನದಲ್ಲಿ ಅಲ್ವಾ. ಎಷ್ಟೊಂದು ಜನ ಅವರ ಅನುಯಾಯಿಗಳನ್ನ ಕರ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಶಿಷ್ಯರನ್ನ ಕರ್ಕೊಂಡು ಹೋಗ್ತಾರೆ. ಅವ್ರೆಲ್ಲರನ್ನೂ ಸಹ ಅವ್ರು ಏನ್ ಹೇಳ್ತಾರೆ, ರಾಧಾಕುಂಡದಲ್ಲಿ ಅವರು 3 ಹನಿಗಳನ್ನ ಮಾತ್ರ ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಸೊ ನೀವು ಈ ರಾಧಾಕುಂಡದಲ್ಲಿ ಮಿಂದ್ರೆ ನಿಮ್ಗೆ ಎಷ್ಟು ಅದರ ಒಂದು ಫಲ ಸಿಗುತ್ತೋ, ನೀವು 3 ಹನಿಗಳನ್ನ ನಿಮ್ಮ ತಲೆ ಮೇಲೆ ಹಾಕೊಂಡಾಗ ಅಷ್ಟೇ ನಿಮ್ಗೆ ಪರಿಣಾಮ ಸಿಗುತ್ತೆ ಅಂತ ಹೇಳಿದ್ರು. ಮತ್ತೆ ನಮ್ಗೆ ಹೇಗೆ ಮಾಡ್ಬೇಕಂತ ನಮ್ಗೆ ಹೇಳ್ಕೊಟ್ರು. ಅಂದ್ರೆ ನಾವ್ ಇವಾಗ ರಾಧಾಕುಂಡದ ಹತ್ರ ಹೋದಾಗ ಹೇಗೆ ನಡ್ಕೋಬೇಕು ಅಂತಂದ್ರೆ, ನಾವು ಮೊದ್ಲು ನಮಸ್ಕಾರ ಮಾಡ್ಬೇಕು, ಗುರುಗಳ ಆಶೀರ್ವಾದ, ಗುರುಗಳ ಅಪ್ಪಣೆ ತಗೋಬೇಕು, ಮತ್ತೆ ಅಲ್ಲಿ ನಮಸ್ಕಾರ ಮಾಡ್ಬೇಕು ರಾಧಾಕುಂಡಕ್ಕೆ ಹೋದಾಗ. ಸೊ ನಮಸ್ಕಾರ ಮಾಡಿ, ಸೊ ನಾವ್ ಮತ್ತೆ ಅಲ್ಲಿ ಫಸ್ಟ್ ಬಲಗೈಯನ್ನ ಇಡ್ಬೇಕು ಅಂತ ಹೇಳ್ತಾರೆ. ಬಲಗೈಯನ್ನ ಇಟ್ಟು ಆಮೇಲೆ ಬಲಗಾಲನ್ನ ಇಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಅದು ರಾಧಾರಾಣಿ, ಆ ರಾಧಾಕುಂಡ ಅನ್ನೋದು ಬೇರೆ ಅಲ್ಲ,
ಶ್ರೀಮತಿ ರಾಧಾರಾಣಿ ಬೇರೆ ಅಲ್ಲ ಅಂತಾನೆ ಭಗವಂತ ತಿಳ್ಕೊಂಡಿರೋದು. ಅಂದ್ರೆ ಕೃಷ್ಣನ ಭಾವನೆ ಅದೇ ತರ ಇರೋದು ಅಲ್ವಾ. ನಮ್ಗೆ ಅದು ನೀರಿನ ರೂಪದಲ್ಲಿ ಕಾಣ್ತಾ ಇದೆ. ಅಂದ್ರೆ ರಾಧಾರಾಣಿ ದ್ರವ ರೂಪದಲ್ಲಿ ಅಲ್ಲಿ ಇದ್ದಾರೆ. ಮತ್ತೆ ಅಲ್ಲಿ ಏನಿದೆ, ಆ ಕೃಷ್ಣ ಪ್ರೇಮ ಇದೆ ಆ ಒಂದು ರಾಧಾ ಕುಂಡದಲ್ಲಿ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಕಾಲನ್ನ ಇಡ್ಲೇಬಾರ್ದು ಅಂತ ಹೇಳ್ತಾರೆ. ಸೊ ಇಟ್ರು ಸಹ ಹೇಗಿಡ್ಬೇಕು ಅಂತಂದ್ರೆ, ನಮ್ಗೆ ಒಂದು ಅರ್ಹತೆ ಇದೆ ಅಂತಂದ್ರೆ ನಾವು ಫಸ್ಟ್ ನಮ್ಗೆ ಗುರುಗಳು ಅಪ್ಪಣೆ ಕೊಟ್ಟಿದ್ದಾರೆ ಅಂತಂದ್ರೆ ಫಸ್ಟ್ ಕೈಯನ್ನ ಇಡ್ಬೇಕು, ಆಮೇಲೆ ಕಾಲನ್ನ ಇಡ್ಬೇಕು. ಅದಕ್ಕೆ ಎಷ್ಟೊಂದು ಅಂದ್ರೆ ಈ ಮುಂದುವರೆದಿರುವಂತಹ ಭಕ್ತರು ಅವರು ಕಾಲನ್ನು ಇಡೋದಿಲ್ವಂತೆ. ಹೇಗೆ ಅವರು ಕುಂಡದಲ್ಲಿ ಇಳಿತಾರೆ ಅಂತಂದ್ರೆ ಮೊಣಕಾಲಲ್ಲಿ ಇಳಿತಾರಂತೆ. ಯಾಕಂದ್ರೆ ರಾಧಾರಾಣಿಗೆ ಕಾಲನ್ನ ಅವರು ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟು ಆ ಕಾಲನ್ನ ಅಂದ್ರೆ ಆ ನೀರ್ ಮೇಲೆ ಇಟ್ರೆ ಕಾಲನ್ನ ರಾಧಾರಾಣಿ ಮೇಲೆ ಇಟ್ಟಂಗೆ ಅಲ್ವಾ. ಸೊ ಅದಕ್ಕೋಸ್ಕರ ಅವರು ಆತರ ಅಷ್ಟು ಆಸ್ಟರಿಟಿ ಅಲ್ಲಿ ಇದ್ ಮಾಡ್ತಾರಂತೆ. ಮತ್ತೆ ಅಲ್ಲಿ ರಘುನಾಥದಾಸ ಗೋಸ್ವಾಮಿ ಯಾವ ಒಂದು ಭಾವದಲ್ಲಿ ಮತ್ತೆ ಎಷ್ಟು ಆಸ್ಟರಿಟಿ ಮಾಡಿದ್ರು ಅವರು, ಎಷ್ಟೆಲ್ಲ ಅಲ್ಲಿ ದಂಡವತ್ ನಮಸ್ಕಾರ ಮಾಡ್ತಾ ಇದ್ರು. ಆತರ ಎಲ್ಲ ನಾವು ಇದ್ದಾಗ ಅಷ್ಟೇನೆ ನಾವು ಅಲ್ಲಿ ರಾಧಾ ಕುಂಡದಲ್ಲಿ ನಾವು ಅಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಹೋಗ್ಬೇಕು, ನಾವು ಅಲ್ಲಿ ಪರಿಕ್ರಮವನ್ನ ಮಾಡ್ಬೇಕು ಆ ಒಂದು ಶುದ್ಧ ಮನಸ್ಥಿತಿಯಲ್ಲಿ. ಮತ್ತೆ ನಮ್ಗೆ ಆಚಾರ್ಯರು ಹೇಳಿರೋ ತರನೇ ಅಲ್ಲಿ ಪ್ರೋಕ್ಷಣೆ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಕಾಲನ್ನ ನಾವು ಅಲ್ಲಿ ನೀರಲ್ಲಿ ಇಡಬಾರ್ದು ಅಂತಂದ್ರೆ ಅಲ್ಲೇ ದಡದಲ್ಲಿ ನಾವು ಆ ಒಂದು ಲೋಟದಲ್ಲೋ ಅಥವಾ ಕಮಂಡಲುವಲ್ಲೂ ನಾವು ನೀರನ್ನ ತಗೊಂಡು ನಮ್ಮ ತಲೆ ಮೇಲೆ ನಾವು ಹಾಕೋಬೇಕಾಗತ್ತೆ. ನಾವು ತಲೆನ ನೆನೆಸ್ಕೋಬೇಕು ಅಂತಂದ್ರೆ. ಸೊ ಈ ತರ ನಮ್ಗೆ ಆದೇಶವನ್ನ ಕೊಟ್ಟಿದ್ದಾರೆ. ಮತ್ತೆ ಪ್ರಭುಪಾದರು ಹೇಳಿರೋ ಹಾಗೇನೆ ನಾವ್ ಅಲ್ಲಿ ಹೋಗಿ ಅಲ್ಲೇ ಇರಬಾರ್ದು. ನಾವಲ್ಲಿರುವಂತಹ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನ ನಾವು ಪಡ್ಕೊಂಡು ನಾವ್ ಎನರ್ಜೈಸ್ ಆಗಿ ನಾವು ಮತ್ತೆ ನಮ್ಮ ಸ್ವಸ್ಥಾನಕ್ಕೆ ಬಂದು ನಾವು ಪ್ರಚಾರ ಕಾರ್ಯದಲ್ಲಿ ನಾವು ತೊಡಗ್ಬೇಕು. ಮತ್ತೆ ನಾವು 1 ವರ್ಷಕ್ಕೋ 2 ವರ್ಷಕ್ಕೋ ಮತ್ತೊಮ್ಮೆ ಹೋಗಿ ಮತ್ತೆ ನಾವು ಆಧ್ಯಾತ್ಮಿಕ ಶಕ್ತಿಯನ್ನ ಪಡ್ಕೊಂಡು ಮತ್ತೆ ನಾವು ಆ ಸರ್ವಿಸ್ ಅಂತ ಏನ್ ಹೇಳಿದ್ದಾರೆ, ಸೇವೆ, ಆ ಭಕ್ತಿ ಸೇವೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ನೆಕ್ಸ್ಟ್ ಇದು ಓದೋಣಂತೆ, ಪ್ಯಾರವನ್ನ ಓದೋಣಂತೆ. ಹರೇ ಕೃಷ್ಣ. ಈಗ ನಮ್ಗೆ ಬೇರೆ ಬೇರೆ ಆಚಾರ್ಯರು ಏನನ್ನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ, ನೋಡೋಣಂತೆ ಏನ್ ಹೇಳ್ತಾರೆ. ಮತ್ತೆ ನಾನು ಇನ್ನೊಂದು ಹೇಳಿಲ್ಲ, ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ, ಹರೇ ಕೃಷ್ಣ, ಅದು ಎಕ್ಸ್ಪ್ಯಾಂಡ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಮತ್ತೆ ಅದಾದ್ಮೇಲೆ ರಘುನಾಥದಾಸ ಗೋಸ್ವಾಮಿ ಅವರಿಗೆ ಅನ್ಸತ್ತಂತೆ, ಅಂದ್ರೆ ಇಲ್ಲಿ ರಾಧಾಕುಂಡದಲ್ಲಿ ವಾಸ ಮಾಡ್ತಿರೋರಿಗೆ ನೀರಿನ ಅಗತ್ಯ ಇದೆ, ಅದಕ್ಕೋಸ್ಕರ ಒಂದು ಬಾವಿಯನ್ನ ತೋಡ್ಸೋಣ ಅಂತ ಹೇಳ್ಬಿಟ್ಟು ಒಂದು ಜಾಗದಲ್ಲಿ ಅವರು ಬಾವಿಯನ್ನ ತೋಡಿಸ್ಲಿಕ್ಕೆ ಹೋದಾಗ ಅಲ್ಲಿ ಕೊಡಲಿನ ಹಾಕಿದಾಗ ರಕ್ತ ಬರುತ್ತಂತೆ. ಸೊ ರಕ್ತ ಬಂದಾಗ ಆಗ ಆಮೇಲೆ ರಘುನಾಥದಾಸ ಗೋಸ್ವಾಮಿ ಅವರಿಗೆ ಗೋವರ್ಧನ ಕನಸಿನಲ್ಲಿ ಬಂದು ಹೇಳ್ತಾರಂತೆ, ಅಂತಂದ್ರೆ ಅದು ನಾಲಿಗೆ, ಅದು ನನ್ನ ನಾಲಿಗೆಯ ಜಾಗ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಅದನ್ನ ಅವರು ಏನು ಮುಟ್ಟೋದೇ ಇಲ್ವಂತೆ ರಘುನಾಥದಾಸ ಗೋಸ್ವಾಮಿ. ನೋಡಿ ಅಲ್ಲಿ ನಮ್ಗೆ ಅದು ಯಾವ್ದು ಏನು ಕಾಣಿಸ್ತಾ ಇಲ್ಲ ಅಲ್ವಾ. ನೋಡಿ ಅಲ್ಲಿ ಪಾಂಡವರಿದ್ದಾರೆ, ಮತ್ತೆ ಎಲ್ಲಾ ನಮ್ಮ ಗೋಸ್ವಾಮಿಗಳು, ಹಿರಿಯ ಆಚಾರ್ಯರು ಎಲ್ಲರೂ ಸಹ ಅಲ್ಲಿ ಇದ್ದಾರೆ. ಸೊ ನಮ್ಗೆ ಯಾರಿಗೂ ಸಹ ಅದು ನಮ್ಗೆ ಕಾಣಿಸ್ತಲ್ಲ. ರಾಧಾಕುಂಡಕ್ಕೆ ಹೋದಾಗ ನಮ್ಗೆ ಏನು ಗೊತ್ತಾಗಿಲ್ಲ, ಯಾವ್ದೇ ಒಂದು ಅರಿವಿಲ್ದಲೆ ಯಾವ್ದೋ ಒಂದು ಬೇರೆ ಒಂದು ಕುಂಡ ತರನೇ ಅನ್ಕೊಂಡು ನಾವು ಬಂದಿದೀವಿ ಅಲ್ವಾ. ನಾವೊಂದು ಆ ಒಂದು ಪ್ರಜ್ಞೆಲಿ ಹೋದ್ರೇನೆ ಅಷ್ಟೇನೆ ಅದರ ವೈಬ್ರೇಷನ್ಸ್ ಅಲ್ಲಿ ಶ್ರೀಮತಿ ರಾಧಾರಾಣಿಯ ಆ ಒಂದು ಸಂಪರ್ಕವನ್ನ ನಾವು ಅಸೋಸಿಯೇಷನ್ ಅನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ. ನೆಕ್ಸ್ಟ್ ಪ್ಯಾರ ಓದಿ ಮಾತಾಜಿ, ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಗೋಪಿಯರ ಜಾಡಿನಲ್ಲಿ ನಡೆದು ರಾಧಾಕುಂಡದಲ್ಲಿ ಒಮ್ಮೆ ಮಿಂದರೆ ಭಕ್ತನು ಕೂಡಲೇ ಕೃಷ್ಣನ ಬಗೆಗೆ ಶುದ್ಧ ಪ್ರೇಮವನ್ನು ಬೆಳೆಸಿಕೊಳ್ಳುತ್ತಾನೆಂದು ಹೇಳಲಾಗಿದೆ. ಒಬ್ಬನಿಗೆ ರಾಧಾಕುಂಡದ ತೀರದಲ್ಲಿ ಶಾಶ್ವತವಾಗಿ ಇರಲಾಗದೇ ಇದ್ದರೆ ಅವನು ಎಷ್ಟು ಸಲ ಸಾಧ್ಯವೋ ಅಷ್ಟು ಸಲ ಮೀಯಬೇಕು ಎಂದು ಶ್ರೀಲ ರೂಪ ಗೋಸ್ವಾಮಿ ಹೇಳುತ್ತಾರೆ. ಭಕ್ತಿ ಸೇವೆಯ ಆಚರಣೆಯಲ್ಲಿ ಇದು ತುಂಬಾ ಮುಖ್ಯವಾದ ಅಂಶ. ಶ್ರೀಮತಿ ರಾಧಾರಾಣಿಯ ಸಖಿಯರ ಹಾಗೂ ಆಪ್ತ ಸೇವಕಿಯರ ಮಂಜರಿ ಜಾಡಿನಲ್ಲಿ ಮುಂದುವರಿಯ ಬಯಸುವವರಿಗೆ ರಾಧಾಕುಂಡವು ಅತ್ಯಂತ ಪ್ರಶಸ್ತವಾದ ಸ್ಥಳವೆಂದು ಈ ಸಂದರ್ಭದಲ್ಲಿ ಶ್ರೀಲ ಭಕ್ತಿ ವಿನೋದ ಠಾಕೂರರು ಬರೆಯುತ್ತಾರೆ. ಆಧ್ಯಾತ್ಮಿಕ ದೇಹಗಳನ್ನು ಪಡೆದು ಸಿದ್ಧ ದೇಹ ಭಗವಂತನ ದಿವ್ಯ ಧಾಮಕ್ಕೆ ಹಿಂದಿರುವ ಬಯಸುವ ಜೀವಿಗಳು ರಾಧಾಕುಂಡದಲ್ಲಿದ್ದು ಶ್ರೀ ರಾಧೆಯ ಆಪ್ತ ಸೇವಕಿಯರ ಆಶ್ರಯ ಪಡೆದು ಅವರ ನಿರ್ದೇಶನದಲ್ಲಿ ಸತತವಾಗಿ ರಾಧೆಯ ಸೇವೆ ಮಾಡಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳ ಆಶ್ರಯದಲ್ಲಿ ಭಕ್ತಿ ಸೇವಾ ನಿರತರಾಗಿರುವವರಿಗೆ ಇದು ಅತ್ಯುತ್ತಮ ವಿಧಾನ. ನಾರದ, ಸನಕರೆ ಮೊದಲಾದ ಮಹರ್ಷಿಗಳು ಭಾಗವತೋತ್ತಮರಿಗೆ ರಾಧಾಕುಂಡದಲ್ಲಿ ಮೀಯುವ ಅವಕಾಶ ದೊರಕದು ಎಂದು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಬರೆಯುತ್ತಾರೆ. ಇನ್ನು ನಮ್ಮಂತಹ ಸಾಧಾರಣ ಭಕ್ತರ ಬಗೆಗೆ ಹೇಳುವುದೇನಿದೆ? ಒಂದು ಪಕ್ಷ ಒಬ್ಬನಿಗೆ ಸುದೈವದಿಂದ ಒಂದು ಸಲ ರಾಧಾಕುಂಡಕ್ಕೆ ಹೋಗುವ ಅವಕಾಶ ದೊರೆತು ಅಲ್ಲಿ ಒಮ್ಮೆಯಾದರೂ ಮೀಯುವ ಅವಕಾಶ ದೊರೆತರೂ ಅವನು ಗೋಪಿಯರಂತೆ ಕೃಷ್ಣನ ಬಗೆಗೆ ದಿವ್ಯ ಪ್ರೇಮ ಬೆಳೆಸಿಕೊಳ್ಳಲು ಸಾಧ್ಯ. ರಾಧಾಕುಂಡದ ತೀರದಲ್ಲಿ ವಾಸಿಸುತ್ತಾ ಕೃಷ್ಣನ ಪ್ರೇಮ ಸೇವೆಯಲ್ಲಿ ತಲ್ಲೀನವಾಗಿರಬೇಕೆಂದು ಸೂಚಿಸಲಾಗಿದೆ.
ಅಲ್ಲಿ ನಿಯತವಾಗಿ ಸ್ನಾನ ಮಾಡಿ ಶ್ರೀಮತಿ ರಾಧಯ್ಯ ಮತ್ತು ಅವಳ ಸಖಿಯರಾದ ಗೋಪಿಯರ ಆಶ್ರಯ ಪಡೆದು ಎಲ್ಲ ಐಹಿಕ ಕಲ್ಪನೆಗಳನ್ನು ತೊರೆಯಬೇಕು. ಹೀಗೆ ಒಬ್ಬನು ತನ್ನ ಜೀವಮಾನ ಪರ್ಯಂತ ನಡೆದುಕೊಂಡರೆ ದೇಹ ತ್ಯಾಗ ಮಾಡಿದ ನಂತರ ಅವನು ರಾಧಾಕುಂಡದ ತೀರದಲ್ಲಿ ತನ್ನ ಜೀವಮಾನದಲ್ಲಿ ಬಯಸಿದಂತೆ ಶ್ರೀಮತಿ ರಾಧೆಯ ಸೇವೆ ಮಾಡಲು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾನೆ. ತೀರ್ಮಾನ ಇಷ್ಟೇ: ರಾಧಾಕುಂಡದ ತೀರದಲ್ಲಿ ವಾಸಿಸುವುದು ಮತ್ತು ಅಲ್ಲಿ ಪ್ರತಿನಿತ್ಯ ಮೀಯುವುದು ಭಕ್ತಿ ಸೇವೆಯ ಮಹತ್ ಸಾಧನೆ. ಇದು ನಾರದರಂತಹ ಮಹರ್ಷಿಗಳಿಗೂ ಭಾಗವತೋತ್ತಮರಿಗೂ ಅಪ್ರಾಪ್ಯವಾದುದು. ಆದುದರಿಂದ ರಾಧಾಕುಂಡದ ಮಹಿಮಾತಿಶಯಕ್ಕೆ ಕೊನೆಯೇ ಇಲ್ಲ. ರಾಧಾಕುಂಡದ ಸೇವೆ ಮಾಡುವುದರ ಮೂಲಕ ಗೋಪಿಯರ ನಿತ್ಯ ಮಾರ್ಗದರ್ಶನದಲ್ಲಿ ಶ್ರೀಮತಿ ರಾಧಾರಾಣಿಯ ಸಹಾಯಕ ಆಗಬಹುದು. ಹರೇ ಹರೇ ಕೃಷ್ಣ. ಕೃಷ್ಣ. ಹರಿ ಬೋಲ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಕೊನೆಯ ಒಂದು ಭಾವಾರ್ಥವನ್ನು, ಪ್ರಭುಪಾದರ ಭಾವಾರ್ಥವನ್ನು ಓದಿದ್ರಿ. ಮಾತಾಜಿ ಇಲ್ಲಿ ಏನನ್ನ ನಿಮ್ಗೆ ಅರ್ಥ ಆಯ್ತು ಹೇಳಿ ಮಾತಾಜಿ. ಮಾತಾಜಿ ಅಂದ್ರೆ ಇಲ್ಲಿ ಭಕ್ತಿ ಸೇವೆಯನ್ನ ಇನ್ನೊಂದು ರೀತಿಯ ಹೇಗೆ ನಾವು ಬೆಳೆಸಿಕೊಳ್ಬೇಕು ಅಂತಾನು ಕೂಡ ಹೇಳಿದ್ದಾರೆ ಮಾತಾಜಿ. ಅಂದ್ರೆ ಅದಕ್ಕೆ ರಾಧಾಕುಂಡದಲ್ಲಿ ಸ್ನಾನ ಮಾಡಬೇಕು, ಅದು ರಾಧಾರಾಣಿಯ ಒಂದು ಭಕ್ತಿ ಸೇವೆಯ ಒಂದು ಆ, ಹೆಚ್ಚಾಗಿರ್ತಕ್ಕಂಥ ಒಂದು ಜಾಗ. ಮತ್ತೆ ಅಲ್ಲಿ ಒಂದು ಶುದ್ಧ ಭಕ್ತಿ ಸೇವೆ ಪ್ರೇಮ ನಮ್ಗೆ ಭಗವಂತನ ಮೇಲೆ ಬೆಳೆಯುತ್ತೆ ಅಂತಾನು ಹೇಳ್ತಾರೆ ಮಾತಾಜಿ. ಮತ್ತೆ ಅಲ್ಲಿ ಈಗ ಒಂದು ಎಲ್ಲರಿಗೂ ಕೂಡ ಅಲ್ಲೇ ಕುಂಡದಲ್ಲಿ ಅಥವಾ ಬೃಂದಾವನದಲ್ಲೇ ಇದ್ದು ನಾವು ಮಾಡೋದಕ್ಕಾಗದೆ ಇದ್ರು ನಮ್ಮ ಜೀವಿತ ಕಾಲದಲ್ಲಿ ಪದೇ ಪದೇ ಅಲ್ಲಿಗೆ ನಾವು ಹೋಗ್ತಾ ಇರ್ಬೇಕು. ಮತ್ತೆ ಎಷ್ಟು ಸಾಧ್ಯನೋ ಅಷ್ಟು ಸಲ ನಾವಲ್ಲಿ ಮೀಬೇಕು. ಆ ಒಂದು ಭಕ್ತಿ ಭಾವನೆ ನಮ್ಮಲ್ಲಿ ಬೆಳೀತಾ ಇರ್ಬೇಕು ಅಂತ ರೂಪ ಗೋಸ್ವಾಮಿ ಹೇಳ್ತಾರೆ ಮಾತಾಜಿ. ಅಂದ್ರೆ ಈ ತರ ಒಂದು ಆಚರಣೆ ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಮತ್ತೆ ಈ ಒಂದು ನಮಗಿರೋದು ಇದೊಂದು ಭೌತಿಕ ಶರೀರ, ಇದನ್ನ ನಾವು ತ್ಯಜಿಸಿ ನಮ್ಗೆ ಒಂದು ಸಿದ್ಧ ದೇಹ ಅಂದ್ರೆ ರಾಧಾಕುಂಡ ಜಾಗದಲ್ಲಿ ಇದ್ದು ರಾಧಾರಾಣಿಯ ರೀತಿ ನಾವು ಒಂದು ಭಕ್ತಿ ಸೇವೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಾಗ ನಮಗೆ ಖಂಡಿತವಾಗಿಯೂ ಭಗವದ್ಧಾಮಕ್ಕೆ ಮರಳಿ ಹೋಗೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ನಮಗೆ ಅಲ್ಲಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಶರೀರ ಕೂಡ ನಮ್ಗೆ ದೊರಕುತ್ತೆ. ಮತ್ತೆ ಈ ಒಂದು ಭಕ್ತಿ ಸೇವೆ ಅಂದ್ರೆ ಈ ನಾರದ ಒಂದು ಹೋಲಿಕೆ ಮಾಡ್ತಾ ನೋಡಿದ್ರೆ ರಾಧಾರಾಣಿದೆ ಅತ್ಯುನ್ನತ ಒಂದು ಸ್ಥಾನ ಭಕ್ತಿ ಮಾರ್ಗದಲ್ಲಿ. ಅದರ ನಂತರ ಈ ನಾರದರು, ಸನಕರು ಎಲ್ಲರೂ ಬರ್ತಾರೆ. ಯಾಕೆಂತಂದ್ರೆ ಇವರು ಒಂದು ಭಾವನೆ ಮೂಲಕ ಭಗವಂತನ ಒಂದು ಸೇವೆ ಮಾಡೋದ್ರಿಂದ ಭಗವಂತನಿಗೆ ಅದು ಅತ್ಯಂತ ಹೆಚ್ಚು ಪ್ರಿಯವಾದದ್ದು. ಭಗವಂತನಿಗೆ ಯಾವುದು ಅತ್ಯಂತ ಹೆಚ್ಚು ಪ್ರಿಯವಾದದ್ದು ಅದು ಶ್ರೇಷ್ಠ. ಹಾಗಾಗಿ ಈ ಒಂದು ಹೆಜ್ಜೆ ಜಾಡಿನಲ್ಲಿ ನಾರದರು ಮತ್ತೆ ಮಹರ್ಷಿಗಳು ಇವರು ಕೂಡ ನಡೆಯೋ ಒಂದು ಬಯಸ್ತಾರೆ. ಹರೇ ಕೃಷ್ಣ. ಮಾತಾಜಿ ಕೇಳಿಸ್ತಾ ಇಲ್ಲ ನನಗೆ. ಮಾತಾಜಿ ಕೇಳಿಸ್ತಾ ಇದ್ದಾನೆ ಮಾತಾಜಿ. ಹರೇ ಕೃಷ್ಣ. ಈಗ ಕೇಳಿಸ್ತಾ ಇದೆ ಮಾತಾಜಿ. ಅಂದ್ರೆ ಈ ಒಂದು ರಾಧಾಕುಂಡಕ್ಕೆ ಪ್ರತಿ ಸಲ ನಮ್ಗೆ ಹೋಗುವ ಒಂದು ಅವಕಾಶ ದೊರೆತರೂ ಕೂಡ ನಾವು ಈ ಒಂದು ಅಂದ್ರೆ ಪದೇ ಪದೇ ಹೋಗುವಂತ ಒಂದು ಅವಕಾಶ ದೊರೆತರೆ ನಾವು ಕೂಡ ಈ ಗೋಪಿಯರ ಒಂದು ಹೆಜ್ಜೆ ಜಾಡಿನಲ್ಲಿ ಅವರ ತರ ನಾವು ಕೂಡ ಒಂದು ಭಕ್ತಿ ಸೇವೆಯನ್ನ ಬೆಳೆಸ್ಕೋಬಹುದು ಅಂತಾನು ಕೂಡ ಹೇಳ್ತಾರೆ ಮಾತಾಜಿ. ಇದು ಒಂದು ಮನುಷ್ಯ ಜೀವನದ ಒಂದು ಅತ್ಯುನ್ನತ ಒಂದು ಸಾಧನೆ ಅಂತಂದ್ರೆ ಈ ರಾಧಾಕುಂಡದಲ್ಲಿ ಇದ್ದು ರಾಧಾರಾಣಿಯ ನಿತ್ಯ ಸೇವಕನಾಗಿ ಭಗವಂತನ ಧಾಮಕ್ಕೆ ಹೋಗೋದು ಅಂತ ಒಂದು ಹೇಳ್ತಾರೆ ಮಾತಾಜಿ. ಯಾಕಂತಂದ್ರೆ ಈ ಒಂದು ರಾಧಾಕುಂಡದಲ್ಲಿ ಮೀಯೋದ್ರಿಂದ ನಮ್ಮ ಭೌತಿಕ ಕಲ್ಮಶಗಳೆಲ್ಲವೂ ದೂರ ಆಗಿ ಮತ್ತೆ ನಾವು ಒಂದು ಈ ಒಂದು ಏನಂತಾರೆ ಗೋಪಿಯರ ಒಂದು ಮಾರ್ಗದರ್ಶನ ಕೂಡ ದೊರೆತ ಅಂದ್ರೆ ಅವರ ರೀತಿ ನಾವು ಕೂಡ ಭಗವಂತನ ಬಗ್ಗೆ ಪ್ರೇಮವನ್ನ ಬೆಳೆಸ್ಕೋತೀವಿ. ಕಲ್ಮಶಗಳು ಯಾವುದೂ ಇರಲ್ಲ. ಒಂದು ಪರಿಶುದ್ಧವಾದ ಪ್ರೇಮದಿಂದ ನಾವು ಭಗವಂತನ ಸೇವೆ ಮಾಡುವಂತ ಒಂದು ಭಾಗ್ಯ ನಮಗೆ ದೊರಕಿದ್ರೆ, ನಾವು ರಾಧಾರಾಣಿಯ ಸೇವಕನಾದ್ವಿ ಅಂತಂದ್ರೆ ಅದು ಒಂದು ಅತ್ಯುನ್ನತ ಒಂದು ಭಕ್ತಿ ಜೀವನ ನಮ್ಮದಾಗುತ್ತೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಶ್ರುತಿ ಮಾತಾಜಿ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಟ್ರೈ ಮಾಡ್ತೀರಾ?
ಹರೇ ಕೃಷ್ಣ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಸೊ ಈ ಒಂದು ರೂಪ ಗೋಸ್ವಾಮಿ ಅವರ ಪ್ರಕಾರ ಏನನ್ನ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಸೊ ನಾವು ಗೋಪಿಯರ ಒಂದು ಅವರ ಒಂದು ಹೆಜ್ಜೆ ಅಥವಾ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು. ಸೊ ನಾವು ರಾಧಾಕುಂಡದಲ್ಲಿ ಒಮ್ಮೆ ಮಿಂದ್ರೆ ಏನಾಗತ್ತೆ, ನಾವು ಆ ಶುದ್ಧ ಪ್ರೇಮವನ್ನ ನಾವು ಬೆಳೆಸ್ಕೋಬಹುದು ಅಲ್ವಾ. ಯಾಕಂದ್ರೆ ಆ ರಾಧಾಕುಂಡ ಅಂದ್ರೆ ಏನರ್ಥ, ಸೊ ಅದು ಶ್ರೀಮತಿ ರಾಧಾರಾಣಿನೇ ಅವರು ನೀರಿನ ರೂಪದಲ್ಲಿದ್ದಾರೆ. ಅಲ್ಲಿ ಏನು ಇಲ್ಲ, ರಾಧಾರಾಣಿ ಅಂದ್ರೇನೆ ಕೃಷ್ಣ ಪ್ರೇಮ ಅಲ್ವಾ. ಸೊ ಅಲ್ಲಿ ನಾವು ಒಮ್ಮೆ ಮಿಂದ್ರೂ ಸಹ ನಮ್ಗೆ ಆ ಕೃಷ್ಣ ಪ್ರೇಮ ಅನ್ನೋದು ನಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ರೂಪ ಗೋಸ್ವಾಮಿ ನಮ್ಗೆ ಏನನ್ನ ಹೇಳ್ತಿದ್ದಾರೆ, ನಾವು ನಮ್ಮ ಜೀವನದ ಪರ್ಯಂತ ನಾವು ಅಲ್ಲಿ ರಾಧಾಕುಂಡದ ಹತ್ರ ವಾಸ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಮ್ಮ ಎಲ್ಲಾ ಗೋಸ್ವಾಮಿಗಳನ್ನ ನೋಡಿದ್ರೆ ಎಲ್ಲರೂ ಸಹ ಅಲ್ಲಿ ರಾಧಾಕುಂಡದ ಹತ್ರನೇ ವಾಸ ಮಾಡಿದ್ದಾರೆ ಅವರು. ಏನು ರೂಪ ಗೋಸ್ವಾಮಿ ಅವರು ಹೇಳಿದ್ದಾರೆ ಅದನ್ನೇ ಅವರು ಮಾಡಿದ್ದಾರೆ. ಅಂದ್ರೆ ರೂಪ ಗೋಸ್ವಾಮಿ ಅವ್ರಿಗೆ ಹೇಳಿರೋದು ಚೈತನ್ಯ ಮಹಾಪ್ರಭುಗಳು ಅಲ್ವಾ. ಸೊ ಅವ್ರ ಅದನ್ನೇ ಅವರು ಮಾಡಿದ್ದಾರೆ. ಅಂದ್ರೆ ರಾಧಾಕುಂಡದ ತೀರದಲ್ಲಿ ಶಾಶ್ವತವಾಗಿ ಅವರು ಅಲ್ಲಿ ಇದ್ದಾರೆ. ಅವರು ತಮ್ಮ ಜೀವನವನ್ನ ಅವರಲ್ಲಿ ಕಳೆದಿದ್ದಾರೆ. ಅಕಸ್ಮಾತ್ ನಮ್ಗೆ ಶಾಶ್ವತವಾಗಿ ಇರ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಏನನ್ನ ಮಾಡ್ಬೇಕು, ಎಷ್ಟು ಸಲ ಸಾಧ್ಯವೋ ಅಷ್ಟು ಸಲ ನಾವು ಅಲ್ಲಿ ಸ್ನಾನ ಮಾಡ್ಬೇಕು. ಸೊ ನಮ್ಮ ಜೀವನದಲ್ಲಿ ನಾವು ಎಷ್ಟು ಸತಿ ಆಗುತ್ತೋ ಅಷ್ಟು ಸತಿಯಲ್ಲಿ ಹೋಗ್ಬೇಕು, ನಾವು ಸ್ನಾನವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಯಾರೇ ಹೇಳ್ತಾ ಇದಾರೆ, ರೂಪ ಗೋಸ್ವಾಮಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಇದು ನಮ್ಗೆ ಭಕ್ತಿ ಆಚರಣೆಯಲ್ಲಿ ನಮ್ಗೆ ಇದು ತುಂಬಾ ಮುಖ್ಯವಾಗಿರುವಂತಹ ಅಂಶ. ನಮಗೆ ಆ ಕೃಷ್ಣ ಪ್ರೇಮ ಜಾಗೃತಿ ಆಗ್ಬೇಕು ಅಂತಂದ್ರೆ ಆ ರಾಧಾಕುಂಡದಲ್ಲಿ ನಾವು ಸ್ನಾನ ಮಾಡೋದು, ಅಲ್ಲಿ ವಾಸ ಮಾಡೋದು ತುಂಬಾ ಮುಖ್ಯವಾದ ಅಂಶ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರೀಮತಿ ರಾಧಾರಾಣಿಯರ ಸಖಿಯರ ಹಾಗೂ ಆಪ್ತ ಸೇವಿಕೆಯರಾದ ಮಂಜರಿ ಅವರ ಜಾಡಿನಲ್ಲಿ ಮುಂದುವರಿಯ ಬಯಸುವವರಿಗೆ ರಾಧಾಕುಂಡವು ಅತ್ಯಂತ ಪ್ರಶಸ್ತವಾದ ಸ್ಥಳವೆಂದು ಈ ಸಂದರ್ಭದಲ್ಲಿ ಶ್ರೀಲ ಭಕ್ತಿ ವಿನೋದ ಠಾಕೂರ್ ಅವರು ಬರೆಯುತ್ತಾರೆ ಅಲ್ವಾ. ಸೊ ಇವಾಗ ನಮ್ಗೆ ಏನು ಅಂತಂದ್ರೆ, ನಮ್ಗೆ ಭಗವಂತನ ನಾವು ಐಶ್ವರ್ಯ ಭಾವದಲ್ಲೇ ನಾವು ಅವ್ರನ್ನ ಆರಾಧನೆ ಮಾಡ್ಬೇಕು ಅಂತಂತಂದ್ರೆ, ಸೊ ನಾವ್ ಇದನ್ನೇನ್ ಮಾಡೋದ್ ಬೇಕಾಗಿಲ್ಲ ಅಲ್ವಾ. ಸೊ ನಾವೇನನ್ನ ಮಾಡ್ಬೇಕು, ನಾವು ಆ ವಿಷ್ಣುವನ್ನ ಸ್ಮರಣೆ ಮಾಡಿದ್ರೆ ನಮ್ಗೆ ಲಕ್ಷ್ಮೀ ನಾರಾಯಣನ ನಾವು ಸ್ಮರಣೆ ಮಾಡಿದ್ರೆ ನಾವು ವೈಕುಂಠಕ್ಕೆ ಹೋಗ್ತೀವಿ ಅಲ್ವಾ. ಸೊ ನಮ್ಗೆ ಕೃಷ್ಣನನ್ನ ನಾವು ಅವರಿಗೆ ವಾಸುದೇವ ಕೃಷ್ಣ ಯಾರು ಇನ್ನು ದ್ವಾರಕಾ ಕೃಷ್ಣ ಆತರ ಅಂತ ಅನ್ಕೊಂಡ್ರೆ ನಾವು ಆ ಲೋಕಕ್ಕೆ ಅಂದ್ರೆ ಆ ಜಾಗಕ್ಕೆ ನಾವು ಹೋಗ್ತೀವಿ. ಸೊ ನಮ್ಗೆ ಆ ಶ್ಯಾಮ ಸುಂದರ ಕೃಷ್ಣನೇ ಬೇಕು. ಯಾರು ಈ ಗೋಪಿಕಾಶ್ರೀಯರು ಶ್ರೀಮತಿ ರಾಧಾರಾಣಿ ಇದ್ದಾರಲ್ಲ, ಶ್ಯಾಮಸುಂದರ ಕೃಷ್ಣ ಅವರು ಏನು ದ್ವಿಭುಜ ರೂಪವನ್ನ ಹೊಂದಿದ್ದಾರೆ. ಅವರು ಪೀತಾಂಬರವನ್ನ ಧರಿಸಿದ್ದಾರೆ, ಕೈಯಲ್ಲಿ ಕೊಳಲನ್ನ ಇಟ್ಕೊಂಡಿದ್ದಾರೆ, ತಲೆ ಮೇಲೆ ನವಿಲುಗೆರೆಯನ್ನ ಸಿಕ್ಕಿಸ್ಕೊಂಡಿದಾರಲ್ಲ, ಇದು ಶ್ಯಾಮ ಸುಂದರ ಅಲ್ವಾ. ಅವರ ದೇಹದ ಬಣ್ಣ ಯಾವ ತರ ಇದೆ, ಈಗ ತಾನೇ ಮೋಡ ಇನ್ನೇನು ಮಳೆ ಬರ್ಬೇಕು ಅಂತ ಹೇಳಿದಾಗ ಆ ಘನ ಶ್ಯಾಮ ಅಂತ ನಾವೇನ್ ಕರಿತೀವೋ ಆ ಒಂದು ಮೋಡದ ಬಣ್ಣವನ್ನ ಹೊಂದಿದ್ದಾರೆ ಅವರು. ಇಂತಹ ಕೃಷ್ಣನ ಪ್ರೇಮವನ್ನ ನಾವು ಪಡ್ಕೋಬೇಕು ಅಂತ ನಮ್ಗೆ ಇಷ್ಟ ಇದ್ರೆ, ಇದೇನೆ ಗೋಪಿಯರ ಜಾಡು ಅಂದ್ರೆ. ಗೋಪಿಕಾಸ್ತ್ರೀಯರಿಗೆ ಮತ್ತೆ ಶ್ರೀಮತಿ ರಾಧಾರಾಣಿಗೆ ಕೃಷ್ಣನನ್ನ ಬಿಟ್ರೆ ಅವ್ರಿಗೆ ಯಾರು ಬೇಡ. ನಮಗ್ ಗೊತ್ತಿರೋ ಹಾಗೇನೆ ರಾಸಲೀಲೆಯ ಸಮಯದಲ್ಲಿ ಏನಾಗತ್ತೆ, ಎಲ್ಲಾ ಗೋಪಿಕಾಸ್ತ್ರೀಯರಿಗೆ ಓ ಕೃಷ್ಣ ನನ್ ಜೊತೆನೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಹಂ ಬಂತು, ನಾನು ಅಂತ ಬಂತು. ಯಾವಾಗ ನಮ್ಗೆ ಆ ಒಂದು ಅಹಂಕಾರ, ಆ ಮಿಥ್ಯಾಹಂಕಾರ ಬರುತ್ತೋ ಕೃಷ್ಣ ನಮ್ಮಿಂದ ದೂರ ಹೊರಟೋಗ್ಬಿಡ್ತಾನೆ ಅಲ್ವಾ. ಸೊ ಅವಾಗ್ಲೂ ಸಹ ಕೃಷ್ಣನಿಗೆ ಅರಿವಾಗತ್ತಲ್ವಾ, ಅವರು ಹೊರಟೋಗ್ಬಿಡ್ತಾರೆ. ಸೊ ಹೊರಟೋದಾಗ ಅವ್ರು ಹುಡುಕೊಂಡ್ ಬರ್ತಾರೆ ಅಲ್ವಾ. ರಾತ್ರಿ ನಿನಗೋಸ್ಕರ ನಾವು ಮನೆಯನ್ನ ಬಿಟ್ಟು ಬಂದಿದೀವಿ, ನೀನ್ ಏನ್ ಮಾಡ್ತಾ ಇದೀಯ, ಎಲ್ಲಿದ್ಯಾ ಅಂತ ಹೇಳ್ಬಿಟ್ಟು ಅವರು ಎಷ್ಟು ಹುಡ್ಕಾಡ್ತಾರೆ ಅವರು ಆ ಒಂದು ಕಾಡಿನಲ್ಲಿ ಅಲ್ವಾ. ಅವಾಗ ಯಾರು ಕಾಣಿಸ್ಕೋತಾರೆ ಅವ್ರಿಗೆ ವಿಷ್ಣು ಕಾಣಿಸ್ಕೋತಾರೆ ಅಲ್ವಾ. ಗೋಪಿಕಾಸ್ತ್ರೀಯರಿಗೆ ಆ ವಿಷ್ಣುವನ್ನ ನೋಡಿ ಅವರು ಏನ್ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಕೃಷ್ಣನನ್ನ ಕಂಡ್ರಾ ನೀವು ಅಂತ ಕೇಳ್ತಾರೆ ಅಲ್ವಾ. ನೋಡಿ ಅಂದ್ರೆ ಅವ್ರಿಗೆ ಗೋಪಿಕಾಸ್ತ್ರೀಯರಿಗೆ ಯಾರೂ ಬೇಡ, ಅವ್ರಿಗೆ ಕೃಷ್ಣನೇ ಬೇಕು ಅಲ್ವಾ. ಮತ್ತೆ ನಮ್ಗೆ ನಾವ್ ಇನ್ನ ಒಂದು ಸಮಯದಲ್ಲಿ ನಾವು ನೋಡಿದಾಗ ಆ ಕುರುಕ್ಷೇತ್ರದಲ್ಲಿ ಅವರು ಅಂದ್ರೆ ಈ ಕೊನೆಯ ಸಮಯದಲ್ಲಿ, ಆ ಸಮಯದಲ್ಲಿ ಕುರುಕ್ಷೇತ್ರ ಯುದ್ಧವೆಲ್ಲ ಆದ್ಮೇಲೆ ಕೃಷ್ಣ ಒಂದ್ಸತಿ ಅವರು ಅಲ್ಲಿ ಕುರುಕ್ಷೇತ್ರದಲ್ಲಿ ಅಲ್ಲಿ ಯಾವ್ದೋ ಒಂದು ಏನಕ್ ಬಂದಿರ್ತಾರೆ ಅವರು, ಒಂದು ಧರ್ಮ ಕಾರ್ಯಕ್ಕೋಸ್ಕರ ಅವ್ರು ಬಂದಾಗ ಶ್ರೀಮತಿ ರಾಧಾರಾಣಿ ಅವರೆಲ್ಲರೂ ಬಂದಿರ್ತಾರೆ, ಗೋಪಿಕಾಸ್ತ್ರೀಯರು, ವೃಂದಾವನ ವಾಸಿಗಳೆಲ್ಲನೂ ಬರ್ತಾರೆ. ಆಗ ಅವರು ಕೃಷ್ಣನನ್ನ ನೋಡ್ತಾರೆ ಅಲ್ವಾ. ಕೃಷ್ಣನ ನೋಡಿದಾಗ ಅವ್ರು ಯಾವ ತರ ಇರ್ತಾರೆ, ಅವರು ರಾಜ ಪೋಷಾಕನ ಧರಿಸ್ಕೊಂಡಿದ್ದಾರೆ ಅಲ್ವಾ. ಆದ್ರೆ ಗೋಪಿಕಾಸ್ತ್ರೀಯರಿಗೆ ಕೃಷ್ಣನನ್ನೇ ನೋಡ್ತಿರೋ, ತಮ್ಮ ಕೃಷ್ಣನೇ ನೋಡ್ತಿರೋ ಅವ್ರಿಗೆ ಸಮಾಧಾನ ಆಗೋದಿಲ್ಲ ಅಲ್ವಾ. ಅವ್ರಿಗೆ ಎಂಥ ಕೃಷ್ಣ ಬೇಕು, ಆ ಗೋಪ ಬಾಲಕ ಕೃಷ್ಣನೇ ಬೇಕು ಅಲ್ವಾ. ಆ ಕೈಯಲ್ಲಿ ಅವರು ಆ ಹಸುಗಳನ್ನ ಏನ್ ನೋಡ್ಕೊಳ್ಲಿಕ್ಕೆ ಆ ಕೋಲನ್ನ ಇಟ್ಕೊಂಡಿರುವಂತಹ ಕೃಷ್ಣ ಅಲ್ವಾ, ಕೊಳಲನ್ನ ಊದ್ತಾರಂತ ಕೃಷ್ಣ, ನವಿಲ್ಗಿರಿಯನ್ನ ಸಿಗಿಸ್ಕೊಂಡಿರುವಂತಹ ಕೃಷ್ಣ ಬೇಕೇ ಹೊರತು ಆ ರಾಜಪೋಷಕಲಿರುವಂತಹ ಕೃಷ್ಣನ ನೋಡಿ ಅವ್ರಿಗೆ ಸಂತೋಷ ಆಗೋದಿಲ್ಲ ಅಲ್ವಾ. ನಿಮ್ಗೆ ಶ್ಯಾಮಸುಂದರ ಕೃಷ್ಣನೇ ಬೇಕು, ಅವರ ದಿವ್ಯ ಪ್ರೇಮವನ್ನೇ ಪಡಿಬೇಕು ಅಂತಂದ್ರೆ ಸೊ ನೀವು ಆ ಗೋಪಿಕಾಸ್ತ್ರೀಯರ ಜಾಡಲ್ಲೇ ನಡಿಬೇಕು ಅಂತ ನಮ್ಗೆ ನೋಡಿ ರೂಪ ಗೋಸ್ವಾಮಿಯವರು ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ನೋಡಿ ಆ ಆಚಾರ್ಯರೆಲ್ಲರನ್ನೂ ಸಹ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ವಾ, ಅವ್ರಿಗೆ ಏನ್ ಬೇಕು ಅಂತ ಹೇಳ್ಬಿಟ್ಟು. ನಮ್ಗೆ ಇನ್ನ ಗೊತ್ತಾಗ್ತಿಲ್ಲ ಅಲ್ವಾ, ನಮ್ಗೆ ವಸುದೇವ ಕೃಷ್ಣ, ದ್ವಾರಕಾ ಕೃಷ್ಣ, ಯಾರಿದ್ರು ಕೃಷ್ಣ ಅನ್ಕೋತಾ ಇದೀವಿ ಅಲ್ವಾ. ಆದ್ರೆ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ ಅಲ್ವಾ. ಸೊ ನಮ್ಗೆ ಧರ್ಮ ಗ್ರಂಥಗಳ ಅರ್ಥ ಮಾಡಿಸ್ತಾ ಇದ್ದಾರೆ. ಮೂಲ ಪುರುಷ ಯಾರು, ಕೃಷ್ಣ, ದೇವೋತ್ತಮ ಪರಮ ಪುರುಷ ಶ್ಯಾಮಸುಂದರ ಕೃಷ್ಣ. ಅವರಿಂದ ಈ ಎಲ್ಲಾ ಎಕ್ಸ್ಪಾನ್ಷನ್ಸ್ ಬಂದಿರೋದು ಅಲ್ವಾ. ನಮ್ಮ ವಸುದೇವ ಕೃಷ್ಣನೇ ಆಗ್ಲಿ, ದ್ವಾರಕಾ ಕೃಷ್ಣ ಆಗ್ಲಿ, ಅವರೆಲ್ಲರನ್ನೂ ಸಹ
ಆ ಒಂದು ಮೂಲ ಕೃಷ್ಣನಿಂದ ಬಂದಿರೋದು. ಆ ಒಂದು ವೃಂದಾವನದಲ್ಲಿ ಯಾವ ಕೃಷ್ಣ ಇದಾರೋ ಅವರೇನೆ ಆ ಮೂಲ ಕೃಷ್ಣ. ಅವರಿಂದ ಬಂದಿರೋದು ವಸುದೇವ ಕೃಷ್ಣ. ಆ ಯಾರು ವಸುದೇವನಿಗೆ ಹುಟ್ಟಿರುವಂತಹ ಕೃಷ್ಣ ಆ ವಾಸುದೇವ. ನಾವಿವಾಗ ಏನು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ನಾವ್ ಏನ್ ಹೇಳ್ತೀವೋ ಅದು ಎಕ್ಸ್ಪ್ಯಾನ್ಷನ್ ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ಕೃಷ್ಣನಿಂದ ಬಲರಾಮನಿಂದ ಈ ಮೊದಲ ಚತುರ್ವ್ಯೂಹ ಅಲ್ವಾ. ಈ ಮೊದಲ ಚತುರ್ವ್ಯೂಹದ ಎಕ್ಸ್ಪ್ಯಾನ್ಷನ್. ಆದ್ರೆ ನೋಡಿ ಇಲ್ಲಿ ಈ ನಮ್ಮ ಗೋಸ್ವಾಮಿಗಳಿಗೆ, ನಮ್ಮ ಆಚಾರ್ಯರಿಗೆ ಆ ಮೂಲ ಕೃಷ್ಣನ ಒಂದು ಸಹವಾಸವೇ ಬೇಕು. ಅವರ ಜೊತೆನೆ ಅವರು ಈ ರಸವನ್ನ ಅನುಭವಿಸ್ಬೇಕು. ಅವರ ಜೊತೆನೆ ಆ ಪ್ರೇಮ ಬೇಕು ಅವರಿಗೆ. ಅದಕ್ಕೇನೆ ಅವರು ಗೋಪಿಯರ ಜಾಡಲ್ಲಿ ಅವರು ನಡಿಬೇಕು. ಯಾಕಂದ್ರೆ ಗೋಪಿಕಾಸ್ತ್ರೀಯರಿಗೆ ಕೃಷ್ಣನನ್ನ ಬಿಟ್ರೆ ಯಾರು ಬೇಡ ಅವ್ರಿಗೆ. ಶ್ಯಾಮ ಸುಂದರ ಕೃಷ್ಣನೇ ಬೇಕು. ಅದಕ್ಕೆ ನಮ್ಗೆ ಇಲ್ಲಿ ರೂಪ ಗೋಸ್ವಾಮಿರು ಅರ್ಥ ಮಾಡಿಸ್ತಾ ಇದಾರೆ. ಭಕ್ತಿ ವಿನೋದ ಠಾಕೂರ್ ಅವರು ನಮ್ಗೆ ಅರ್ಥ ಮಾಡಿಸ್ತಾ ಇದಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅರ್ಥ ಮಾಡಿಸ್ತಾರೆ. ಅವರು ಜೀವನವನ್ನ ಮಾಡಿ ತೋರಿಸಿದ್ದಾರೆ. ಪ್ರಭುಪಾದರು ಸಹ ಅರ್ಥ ಮಾಡಿಸ್ತಾ ಇದ್ದಾರೆ. ಆದ್ರೆ ನಾವಿವಾಗ ನಮಗೆ ಪ್ರಭುಪಾದರು ಏನನ್ನ ಹೇಳ್ತಿದ್ದಾರೆ, ಸೊ ನೀವು ಅಲ್ಲೇ ಶಾಶ್ವತವಾಗಿ ಇರ್ಲಿಕ್ಕಾಗಲ್ಲ. ನೀವು ಅಲ್ಲಿ ಹೋಗಿ ಎನರ್ಜೈಸ್ ಮಾಡ್ಕೊಳ್ಳಿ, ಬನ್ನಿ, ನೀವು ಪ್ರಚಾರ ಮಾಡಿ. ಯಾಕಂದ್ರೆ ನಮ್ಗೆ ಯಾರು ಚೈತನ್ಯ ಮಹಾಪ್ರಭುಗಳ ಆದೇಶ ಕೊಟ್ಟಿದ್ದಾರೆ. ಆ ಆದೇಶ ಪಾಲನೆ ಮಾಡೋದು ವಪ್ಪು ಸೇವೆ, ವಾಣಿ ಸೇವೆ ಅಲ್ವಾ. ವಾಣಿ ಸೇವೆ ತುಂಬಾ ಮುಖ್ಯ ನಿಮ್ಗೆ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಪ್ರಭುಪಾದರು ಇದನ್ನ ಅವರು ನಮ್ಗೆ ಒತ್ತಿ ಹೇಳ್ತಾ ಇಲ್ಲ. ಈ ರೂಪ ಗೋಸ್ವಾಮಿ ಅವ್ರು ಏನನ್ನ ಹೇಳ್ತಾರೋ ಅದನ್ನ ಮಾತ್ರ ಅವ್ರು ಅಷ್ಟೇ ಹೇಳ್ತಾ ಇದಾರೆ. ನೋಡಿ, ಇಲ್ಲಿ ನನ್ನ ಅಭಿಪ್ರಾಯ ಅಂತ ಹೇಳ್ತಾನೆ ಇಲ್ಲ ಅಲ್ವಾ. ಇದನ್ನ ನಾವು ಪ್ರಭುಪಾದರು ಅವರ ಶಿಷ್ಯರ ಜೊತೆ ಸಂಭಾಷಣೆ ಮಾಡಿರೋದು, ಲೆಟರ್ಸ್ ಅಲ್ಲಿ ಬರ್ದಿರೋದು, ಅದನ್ನ ನೋಡಿ ನಾವು ಹೇಳ್ತಾ ಇರೋದು ಇಲ್ಲಿ. ಆದ್ರೆ ಇಲ್ಲಿ ನೋಡಿ ರೂಪ ಗೋಸ್ವಾಮಿ ಅವರ ಭಾವಾರ್ಥದಲ್ಲಿ ಅಲ್ಲೇ ನಿಲ್ಸಿದ್ದಾರೆ. ರೂಪ ಗೋಸ್ವಾಮಿ ಅವ್ರು ಏನ್ ಹೇಳ್ತಿದ್ದಾರೆ ಅಷ್ಟನ್ನೇ ಅವ್ರು ಹೇಳ್ತಾ ಇದ್ದಾರೆ. ನಾನ್ ಹಿಂಗ್ ಹೇಳ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇಲ್ಲ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದೇ ಆ ಪ್ರಭುಪಾದರ ಮನಸ್ಥಿತಿ ಏನು. ಸೊ ನಾವು ಇದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅವರು ಬೇರೆ ಶಿಷ್ಯರ ಜೊತೆ ಅವರು ಸಂಭಾಷಣೆ ಮಾಡಿದಾಗ ಹೇಳಿದ್ದಾರೆ. ಮತ್ತೆ ಅವರ ಶಿಷ್ಯರನ್ನ ಅವರು ಆ ಒಂದು ರಾಧಾಕುಂಡ ಕರ್ಕೊಂಡು ಹೋದಾಗ ಅವ್ರು ಯಾವ ತರ ಅಲ್ಲಿ ಬಿಹೇವ್ ಮಾಡಿದ್ದಾರೆ ಅದನ್ನ ನೋಡಿ ಅವ್ರು ನಮ್ಗೆ ಉಪದೇಶ ಮಾಡಿದ್ದಾರೆ ಅಲ್ವಾ. ನಾವ್ ಅಂತಹ ಹಂತಕ್ಕೆ ಒಂದಿಲ್ಲ. ಇವಾಗ ನಮ್ಗೆ ನಾಮೇಶ್ವರ ಪ್ರಭುಜಿ ಏನ್ ಮಾಡಿದ್ರು ಅಲ್ವಾ. ಅವ್ರನ್ನು ನೋಡಿ ಸರಿಯಾಗಿ ನಮ್ಮನ್ನ ಒಂದು ಮಾರ್ಗದರ್ಶನದಲ್ಲಿ ಸರಿಯಾದ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ವೃಂದಾವನದಲ್ಲಿ. ನಾವು ಅದಕ್ಕೆ ಸಹಕಾರ ಕೊಟ್ಟಿಲ್ಲ ಅಲ್ವಾ. ಆ ತರ ಅಂದ್ರೆ ನಾವು ಎಂತಹ ಒಂದು ಶಿಷ್ಯರನ್ನ ಪಡ್ಕೊಂಡಿದೀವಿ ಅದಕ್ಕನುಗುಣವಾಗಿ ಅಲ್ಲಿ ಒಂದು ಬೋಧನೆ, ಅದಕ್ಕೆ ಸಮಯ ಕಾಲ ದೇಶ ಕಾಲ ಪಾತ್ರ ಅಂತ ಅದಕ್ಕೆ ಹೇಳೋದು. ಅದಕ್ಕನುಗುಣವಾಗಿ ನಮ್ಗೆ ಆಚಾರ್ಯರು ಏನ್ ಹೇಳ್ತಾರೋ ಹಾಗೆ ನಾವು ನಡ್ಕೋಬೇಕಾಗತ್ತೆ. ಸೊ ಇವಾಗ ನೆಕ್ಸ್ಟ್ ಏನನ್ನ ಹೇಳ್ತಾ ಇದ್ರೆ ನಮ್ಗೆ ಆ ಶ್ಯಾಮಸುಂದರ ಕೃಷ್ಣನೇ ಬೇಕು ಅಂದ್ರೆ ನಾವು ಇದೇ ಒಂದು ಜಾಡಿನಲ್ಲಿ ನಾವು ನಡಿಬೇಕಾಗತ್ತೆ. ಸೊ ಶ್ರೀಲ ಭಕ್ತಿ ವಿನೋದ ಠಾಕೂರ್ ಅವ್ರು ಏನ್ ಹೇಳ್ತಾ ಇದ್ರೆ, ಆಧ್ಯಾತ್ಮಿಕ ದೇಹಗಳನ್ನ ಪಡೆದು ನಾವು ಭಗವಂತನ ದಿವ್ಯ ಧಾಮಕ್ಕೆ ಹಿಂದಿರುಗ ಬಯಸುವ ಜೀವಿಗಳು ರಾಧಾ ಕುಂಡದಲ್ಲಿದ್ದು ಶ್ರೀ ರಾಧೆಯ ಆಪ್ತ ಸೇವಿಕೆಯರ ಆಶ್ರಯ, ಶ್ರೀ ಚೈತನ್ಯ ಮಹಾಪ್ರಭುಗಳ ಆಶ್ರಯದಲ್ಲಿ ಭಕ್ತಿ ಸೇವಾ ನಿರತರಾಗಿರುವವರಿಗೆ ಇದು ಅತ್ಯುತ್ತಮ ವಿಧಾನ ಅಂತ ಹೇಳಿದ್ರೆ. ಯಾರು ಈ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿದ್ದಾರೋ ಅವ್ರಿಗೆ ಇದು ಅತ್ಯುತ್ತಮ ವಿಧಾನ. ಯಾಕಂದ್ರೆ ನಮ್ಗೆ ಕೃಷ್ಣನ ಬಿಟ್ಟು ನಮ್ಗೆ ಬೇರೆ ಏನೂ ಬೇಡ ನಮ್ಗೆ ಅಲ್ವಾ. ಆ ಒಂದು ಹಂತಕ್ಕೆ ನಮ್ಗೆ ಬರ್ಬೇಕು. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ ರಾಧಾರಾಣಿ ಯಾರು ಅಂತ ಅಲ್ವಾ. ರಾಧಾರಾಣಿ ಯಾರು? ಆ ಒಂದು ಹ್ಲಾದಿನಿ ಶಕ್ತಿ, ಭಗವಂತನ ಹ್ಲಾದಿನಿ ಶಕ್ತಿ. ಭಗವಂತನಿಗೆ ಒಂದು ಸಂತೋಷವನ್ನ ಕೊಡ್ಬೇಕು ಅಂತಂದ್ರೆ ಆ ಒಂದು ಶಕ್ತಿ ಯಾವ ತರ ಇರ್ಬೇಕು ಅಲ್ವಾ. ಸಾಮಾನ್ಯಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ರಾಧಾಕೃಷ್ಣನನ್ನ ನೋಡಿ ಅವರ ಒಡನಾಟ, ಅವರ ಕಾಲಕ್ಷೇಪಗಳನ್ನ ನೋಡಿ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಹೆಣ್ಣು ಗಂಡಿನ ನಡುವೆ ಇರುವಂತಹ ಒಂದು ಏನು ಬಾಂಧವ್ಯ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಅಲ್ಲೇ ನಾವು ತಪ್ಪು ಮಾಡ್ತಾ ಇರೋದು ಅಲ್ವಾ. ಭಗವಂತ ಅವರು ಏನನ್ನೇ ಅವರು ಆ ಭಗವಂತನಿಗೋಸ್ಕರನೇ ಈ ಎಲ್ಲಾ ಶಕ್ತಿಗಳಿರೋದು. ಆ ಶಕ್ತಿಗಳ ಕೆಲಸ ಏನು? ಭಗವಂತನ ಸೇವೆ ಅಲ್ವಾ. ಭಗವಂತನ ಸೇವೆಯನ್ನ ಮಾಡೋದು ಆ ಶಕ್ತಿಗಳ ಕೆಲಸ. ಇವಾಗ ಶ್ರೀಮತಿ ರಾಧಾರಾಣಿನೂ ಸಹ ಭಗವಂತನ ಶಕ್ತಿ, ಹ್ಲಾದಿನಿ ಶಕ್ತಿ. ಅವಳ ಕೆಲಸ ಏನು? ಭಗವಂತನಿಗೆ ಸೇವೆಯನ್ನ ಮಾಡೋದು. ಭಗವಂತನಿಗೆ ಯಾವ ಸೇವೆ ಇಷ್ಟನೋ ಆ ಸೇವೆನ ಅಲ್ಲಿ ಶ್ರೀಮತಿ ರಾಧಾರಾಣಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಶ್ರೀಮತಿ ರಾಧಾರಾಣಿಯನ್ನ ಮತ್ತೆ ಕೃಷ್ಣನನ್ನ ನಾವು ಅಲ್ಲಿ ಹೆಣ್ಣು ಗಂಡು ಅಂತ ನೋಡೋ ಹಾಗಿಲ್ಲ. ಗಂಡು ಪುರುಷ ಇರೋದೇ ಒಂದು, ಅದು ಭಗವಂತ ಅಲ್ವಾ. ಇನ್ನೆಲ್ಲರೂ ಸಹ ಸ್ತ್ರೀಯರೇ, ಎಲ್ಲರೂ ಸಹ ಭಗವಂತನಿಗೆ ಸೇವೆ ಮಾಡೋರನ್ನೇ, ಸೇವಕರನ್ನೇ ಅಲ್ವಾ. ಅಲ್ಲಿ ಆ ಒಂದು ನಾವು ಕೃಷ್ಣ ರಾಧರನ್ನ ಗಂಡು ಹೆಣ್ಣು ಅಂತ ನೋಡೋ ಬದಲು ಅಲ್ಲಿ ಭಕ್ತ ಮತ್ತೆ ಇಲ್ಲಿ ಭಗವಂತ ಮತ್ತೆ ಭಕ್ತ ಅನ್ನೋ ಒಂದು ದೃಷ್ಟಿಲೆ ನಾವು ನೋಡ್ಬೇಕು ಅಲ್ವಾ. ಅಲ್ಲಿ ಭಕ್ತಿ ಸೇವೆಯನ್ನ ಮಾಡ್ತಾ ಇದಾರೆ ರಾಧಾರಾಣಿ ಅಷ್ಟೇ. ಅಲ್ಲಿ ಗಂಡು ಹೆಣ್ಣಿನ ನಡುವೆ ನಡೆಯುವಂತದ್ದು ಆ ತರದ ಈ ಭೌತಿಕ ಪ್ರಪಂಚದಲ್ಲಿ ಆ ಕಾಮ ಅಂತ ನಾವ್ ಏನ್ ಹೇಳ್ತೀವೋ ಅದು ಯಾವ್ದು ಇಲ್ಲ ಅಲ್ಲಿ ಅಲ್ವಾ. ಅಲ್ಲಿರೋದು ಭಗವಂತ ಮತ್ತೆ ಭಕ್ತ. ಇವ್ರು ಯಾವ ಭಕ್ತ? ಇವರು ಆ ಒಂದು ಶಾಂತ ದಾಸ, ಅವ್ರ ಆ ಒಂದು ಏನು ಶಾಂತ ದಾಸ್ಯ ಸಖ್ಯ ಏನು ವಾತ್ಸಲ್ಯ ಮಾಧುರ್ಯದಲ್ಲಿ ಸ್ವಕೀಯ ಪರಕೀಯ ಅಂತ ಹೇಳ್ತೀವಿ. ಆ ಪರಕೀಯ ಒಂದು
ರಸದಲ್ಲಿ ಇರುವಂತಹ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಯಾಕಂದ್ರೆ ಪರಕೀಯ ರಸ ಅಂದ್ರೆ ಅದು ಎಷ್ಟು ಶ್ರೇಷ್ಠ ಅಂದ್ರೆ ನೋಡಿ, ಎಲ್ಲವನ್ನೂ ಸಹ ನಾವು ಯಾರಿಗೋಸ್ಕರ ಕೊಡ್ಬೇಕು? ಕೃಷ್ಣನಿಗೆ ಕೊಡ್ಬೇಕು ಅಲ್ವಾ. ಇವಾಗ ಕೃಷ್ಣ ಒಬ್ನೇ ಪುರುಷ, ಇನ್ನ ಬೇರೆಯವರೆಲ್ಲ ಸ್ತ್ರೀಯರು ಅಲ್ವಾ. ಸ್ತ್ರೀಗೆ ತುಂಬಾ ಮುಖ್ಯವಾದದ್ದು ಏನು? ಆ ಒಂದು ತನ್ನ ಶೀಲ ಅಲ್ವಾ. ಅದನ್ನ ಇಲ್ಲಿ ಯಾರಿಗೋಸ್ಕರ ಕೊಡ್ತಾ ಇದಾರೆ? ದೇವೋತ್ತಮ ಪರಮ ಪುರುಷನಿಗೆ ಕೊಡ್ತಾ ಇದ್ದಾರೆ. ಇನ್ನ ಯಾವ ಸ್ಯಾಕ್ರಿಫೈಸ್ ಇದೆ ಅಲ್ವಾ? ಅದಕ್ಕಿನ್ನ ಎಂತಹ ಶರಣಾಗತಿ ಇದೆ ಅಲ್ವಾ. ಆ ಭಗವದ್ಗೀತೆಯಲ್ಲಿ ಕೃಷ್ಣ ಕೊನೆಯ ಶ್ಲೋಕ ಏನನ್ನ ಹೇಳಿದ್ದಾರೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ ಅಂತ ಏನನ್ನ ಹೇಳಿದ್ದಾರೆ? ಅದನ್ನ ಮಾಡಿರೋದು ಗೋಪಿಕಾಸ್ತ್ರೀಯರೇ. ಅದಕ್ಕೇನೆ ಅವರು ಸರ್ವಶ್ರೇಷ್ಠರು. ಸರ್ವವನ್ನ ಅವರು ಬಿಟ್ಟಿದ್ದಾರೆ ಅವರು ಅಲ್ವಾ. ತನ್ನ ಕೃಷ್ಣನಿಗೋಸ್ಕರ ಅವರು ಗಂಡ ಮನೆ ಮಕ್ಕಳು ಎಲ್ಲರನ್ನ ಬಿಟ್ಟು ಅವರು ಬಂದಿದ್ದಾರೆ ಅಲ್ವಾ. ಅವರು ಕೃಷ್ಣನಿಗೋಸ್ಕರ ಅವರು ಎಲ್ಲವನ್ನ ಕೊಡಲಿಕ್ಕೆ, ತ್ಯಾಗವನ್ನ ಮಾಡ್ಲಿಕ್ಕೆ ಅವರು ಸಿದ್ಧರಿದ್ದಾರೆ. ಸೊ ಅದಕ್ಕೋಸ್ಕರ ಅವಾಗಷ್ಟೇ ನಮಗೆ ಆ ಶ್ಯಾಮಸುಂದರ ಕೃಷ್ಣ ಸಿಕ್ಲಿಕ್ಕೆ ಸಾಧ್ಯ. ಇಲ್ಲಪ್ಪ ಕೃಷ್ಣ ನಾನ್ ನಿನ್ ಜೊತೆ ವಾತ್ಸಲ್ಯ ಇದು ಯಾವುದು ಮಾಧುರ್ಯ ರಸದಲ್ಲಿ ಇರ್ಬೇಕಂದ್ರೆ ನನ್ ಮದ್ವೆ ಮಾಡ್ಕೊಂಡ್ಬಿಡು ಅಂತ ಹೇಳಿದ್ರೆ, ಅಲ್ಲಿ ನಮ್ಗೆ ಅಲ್ಲಿ ಒಂದನ್ನ ನಾವು ಕೊಡ್ತಾ ಇಲ್ಲ. ಅಲ್ಲಿ ನಾವು ನಮ್ಮ ಆ ಶೀಲ ಅಂತ ನಾವೇನ್ ಹೇಳ್ತೀವಿ ಅದನ್ನ ನಾವು ಕೃಷ್ಣನಿಗೆ ಕೊಡ್ತಾ ಇಲ್ಲ ಅಲ್ಲಿ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೇನೆ ಗೋಪಿಕಾಸ್ತ್ರೀಯರು ತುಂಬಾ ಸರ್ವಶ್ರೇಷ್ಠರು. ಎಲ್ಲರಿಗಿಂತ ಶ್ರೀಮತಿ ರಾಧಾರಾಣಿಯ ಆ ಸೇವೆ ಏನಿದೆ, ಭಕ್ತಿ ಸೇವೆ, ಆ ಪರಕೀಯ ರಸದಲ್ಲಿ ಮಾಡ್ತಿರುವಂತ ಸೇವೆ ಸರ್ವಶ್ರೇಷ್ಠವಾದ ಸೇವೆ. ಅಲ್ಲಿ ಭಗವಂತ ಭಕ್ತನೇ ಇರೋದು, ಅಲ್ಲಿ ಬೇರೆ ಏನು ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಆಚಾರ್ಯರು ಅರ್ಥ ಮಾಡಿಸ್ತಾರೆ. ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ನಾರದ ಸನಕರೇ ಮೊದಲಾದ ಮಹರ್ಷಿಗಳು ಭಾಗವತೋತ್ತಮರಿಗೆ ರಾಧಾಕುಂಡದಲ್ಲಿ ನೀವು ಅವಕಾಶ ದೊರಕದು ಎಂದು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಬರೆಯುತ್ತಾರೆ ಅಲ್ವಾ. ಸೊ ಅಷ್ಟೇ. ಇವಾಗ ನಾರದ, ಸನಕ ಸನಾತನ ಅವರೆಲ್ಲರೂ ಸಹ ಬೇರೆ ಕಡೆ ಅವರು ಸಂಚಾರ ಮಾಡ್ತಿದ್ರು. ಅವರು ಭಗವಂತನ ಭಕ್ತರೇ ಅಲ್ವಾ. ಆದ್ರೆ ಅವರು ಆ ಗೋಪಿ ಭಾವದಲ್ಲಿ ಅವರು ಇಲ್ಲ ಅಲ್ವಾ. ಅದಕ್ಕೋಸ್ಕರ ಇವರು ದುರ್ಲಭ ಅಂತ ಹೇಳ್ತಾರೆ ಹೊರತು ಬೇರೆ ಯಾವುದೇ ಒಂದು ಅರ್ಥದಲ್ಲಿ ಇಲ್ಲ. ಅವರು ಬೇರೆ ರಸದಲ್ಲಿ ಅವರು ಭಗವಂತನಿಗೆ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಮತ್ತೆ ಇದನ್ನ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾ ಇದ್ದಾರೆ. ಇನ್ನು ನಮ್ಮಂತ ಸಾಧಾರಣ ಭಕ್ತರ ಬಗೆಗೆ ಹೇಳುವುದೇನಿದೆ? ಒಂದು ಪಕ್ಷ ಒಬ್ಬನಿಗೆ ಸುದೈವದಿಂದ ಒಂದು ಸಲ ರಾಧಾಕುಂಡಕ್ಕೆ ಹೋಗುವ ಅವಕಾಶ ದೊರೆತು ಅಲ್ಲಿ ಒಮ್ಮೆಯಾದ್ರೂ ಮೀಯುವ ಅವಕಾಶ ದೊರೆತರೆ ಅವನು ಗೋಪಿಯರಂತೆ ಕೃಷ್ಣನ ಬಗೆಗೆ ದಿವ್ಯ ಪ್ರೇಮ ಬೆಳೆಸಿಕೊಳ್ಳಲು ಸಾಧ್ಯ. ನೋಡಿ, ಒಂದ್ಸತಿ ಹೋದ್ರೆ ಸಾಕು. ಅಂದ್ರೆ ನಮ್ಗೆ ಅಂತಹ ಒಂದು ಭಾವ ಇರ್ಬೇಕು ಅಲ್ವಾ. ನನಗೆ ಕೃಷ್ಣ ಬಿಟ್ರೆ ಬೇರೆ ಏನೂ ಬೇಡ, ಶರಣಾಗತಿ, ಪರಿಪೂರ್ಣ ಶರಣಾಗತಿ. ಆತರ ಇಲ್ಲ. ನಾವೆಲ್ಲೂ ನಮ್ಮ ಎರಡು ಕಾಲಗಳನ್ನ ಒಂದೊಂದು ದೋಣಿಯಲ್ಲಿ ಇಟ್ಟಿದೀವಿ ಅಲ್ವಾ. ಭೌತಿಕ ದೋಣಿಯಲ್ಲಿ ಮತ್ತೆ ಆಧ್ಯಾತ್ಮಿಕ ದೋಣಿಯಲ್ಲಿ ಇದೀವಿ. ಅದೆಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇರೋ ಜಾಗದಲ್ಲೇ ಇರ್ಲಿಕ್ಕೆ ಸಾಧ್ಯ. ಅದನ್ನ ನಾವು ಸೀರಿಯಸ್ ಆಗಿ ಆಗ್ಬೇಕು. ಅವಾಗಷ್ಟೇ ನಾವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗತ್ತೆ. ಇದನ್ನ ರೂಪ ಗೋಸ್ವಾಮಿ ಅವ್ರು ಹೇಳ್ತಾರೆ ನೋಡಿ. ಇಲ್ಲಿ ನಾವು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ, ಪ್ರಭುಪಾದರು ಅವರ ಒಂದು ಅಭಿಪ್ರಾಯ ಏನನ್ನೂ ಹೇಳ್ತಾ ಇಲ್ಲ ಅಲ್ವಾ. ತಮ್ಮ ಗುರುಗಳು ಏನ್ ಹೇಳಿದ್ರು, ಭಕ್ತಿ ವಿನೋದ ಠಾಕೂರ್ ಏನ್ ಹೇಳಿದ್ರು, ರೂಪ ಗೋಸ್ವಾಮಿ ಅವ್ರು ಏನ್ ಹೇಳಿದ್ರು, ಅದನ್ನೇ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ರಾಧಾಕುಂಡದ ತೀರದಲ್ಲಿ ವಾಸಿಸುತ್ತಾ ಕೃಷ್ಣನ ಪ್ರೇಮ ಸೇವೆಯಲ್ಲಿ ತಲ್ಲೀನರಾಗಬೇಕೆಂದು ಸೂಚಿಸಲಾಗಿದೆ. ಅಲ್ಲಿ ನಿಯತವಾಗಿ ಸ್ನಾನ ಮಾಡಿ ಶ್ರೀಮತಿ ರಾಧಯ್ಯ ಮತ್ತು ಅವಳ ಸಖಿರಾದ ಗೋಪ್ಯರ ಆಶ್ರಯ ಪಡೆದು ಎಲ್ಲ ಐಹಿಕ ಕಲ್ಪನೆಗಳನ್ನ ತೊರೆಯಬೇಕು. ಹೀಗೆ ಒಬ್ಬನು ತನ್ನ ಜೀವನ ಪರ್ಯಂತ ನಡೆದುಕೊಂಡರೆ, ದೇಹ ತ್ಯಾಗ ಮಾಡಿದ ನಂತರ ಅವನು ರಾಧಾಕುಂಡದ ತೀರದಲ್ಲಿ ತನ್ನ ಜೀವಮಾನದಲ್ಲಿ ಬಯಸಿದಂತೆ ಶ್ರೀಮತಿ ರಾಧೆಯ ಸೇವೆ ಮಾಡಲು ಭಗವದ್ಧಾಮಕ್ಕೆ ಹಿಂತಿರುಗುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಾವಿವಾಗ ಶ್ಯಾಮಸುಂದರ ಕೃಷ್ಣನೇ ಬೇಕು ಅಂತಂತಂದ್ರೆ ನಾವು ಗೋಪಿಯರ ಜಾಡನ್ನೇ ನಾವು ಅನುಸರಿಸ್ಬೇಕು ಅಲ್ವಾ. ಇಲ್ಲ ನಾನು ವಾತ್ಸಲ್ಯ ರಸದಲ್ಲಿ ನಾನು ಸೇವೆಯನ್ನ ಮಾಡ್ಬೇಕು ಅಂದ್ರೆ ನಾವು ಯಾರು ನಂದಬಾಬಾ ಮತ್ತೆ ಯಶೋಧ ಮಾತೆಯ ಜಾಡನ್ನ ನಾವು ಅನುಸರಿಸ್ಬೇಕು. ಇಲ್ಲ ನಾನು ಸಖ್ಯ ರಸದಲ್ಲಿ ಅಂದ್ರೆ ಅರ್ಜುನನ ಜಾಡನ್ನ ನಾವು ಅನುಸರಿಸ್ಬೇಕು. ದಾಸ್ಯ ರಸದಲ್ಲಿ ಅಂದ್ರೆ ಹನುಮಂತ ಅಥವಾ ಬೇರೆ ಭಗವಂತನ ಆ ಒಂದು ಸಹಚರ್ಯರು ಯಾರಿದ್ರು ಅವರ ಒಂದು ಜಾಡನ್ನ ಅನುಸರಿಸ್ಬೇಕು ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ರೆ, ಯಾರನ್ನ ನಾವು ಅನುಸರಿಸ್ಬೇಕು, ನಮ್ಮ ಗುರಿ ಏನು, ಆ ಗುರಿ ತಲುಪಬೇಕಂದ್ರೆ ಯಾರನ್ನ ಅನುಸರಿಸ್ಬೇಕು ಅಂತ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಮತ್ತೆ ನಾವಲ್ಲಿ ಹೋದಾಗ ನಾವು ನೇರವಾಗಿ ನಾವು ಭಗವಂತನ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ, ನೇರವಾಗಿ ರಾಧಾರಾಣಿಯ ಸೇವೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಅಷ್ಟ ಸಖಿಯರ ಜೊತೆನೂ ನಾವ್ ಇರ್ಲಿಕ್ಕೆ ಆಗೋದಿಲ್ಲ, ಮಂಜರಿಯ ಜೊತೆನೂ ನಾವ್ ಇರ್ಲಿಕ್ಕೆ ಆಗೋದಿಲ್ಲ. ನಾವು ಅವರಿಗೆ ಏನ್ ಹೇಳ್ತಾರೆ, ನಾವು ಗೋಪಿ ಬರ್ತೂರ್ ಪದ ಕಮಲಯೋರ್ ದಾಸ ದಾಸಾನು ದಾಸ ಅಲ್ವಾ. ನಾವು ದಾಸ 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 ಅಲ್ವಾ. ಅಷ್ಟು ನಮ್ದು ಸ್ಥಿತಿ ನಮ್ದು ನೋಡಿ. ಅಂತ ಸ್ಥಾನ ಸಿಗದೆ ಎಷ್ಟು ಕಷ್ಟ ಇದೆ ಅಲ್ವಾ. ನಾವ್ ಇವಾಗ ಅಷ್ಟ ಸಖಿಯರಾಗೋದ್ ಬಿಟ್ಬಿಡಿ, ಮಂಜರಿಯರಾಗೋದ್ ಬಿಟ್ಬಿಡಿ, ಅವರಿಗೆ ಸಖಿಯರಾಗೋದ್ ಬಿಟ್ಬಿಡಿ, ಅವರ ಸಖಿಗಳಿಗೆ ಸಖಿಗಳಾಗೋದು ನಮ್ಗೆ ದುರ್ಲಭ ಇದೆ ಅಲ್ವಾ. ಆ ಸ್ಥಾನನ ನಮ್ಗೆ ಸಿಗೋದು ಎಷ್ಟು ಕಷ್ಟ ಇದೆ ಅಂತ ನಾವ್ ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ನಾವಿವಾಗ ಕೃಷ್ಣನೇ ಬೇಕು ಅಂತಂದ್ರೆ ನಾವು ಆ ಗೋಪಿಯರ ಒಂದು ಜಾಡಲಿ ನಾವು ನಡಿಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಕೊನೆಗೆ ತೀರ್ಮಾನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ರಾಧಾಕುಂಡದ ತೀರದಲ್ಲಿ ವಾಸಿಸುವುದು ಮತ್ತು ಅಲ್ಲಿ ಪ್ರತಿನಿತ್ಯ ಮೀಯುವುದು ಭಕ್ತಿ ಸೇವೆಯ ಮಹತ್ ಸಾಧನೆ ಅಂತ ಹೇಳ್ತಾ ಇದ್ದಾರೆ. ಅದು ನಮ್ಮ ಈ ಪರಿಪೂರ್ಣತೆ, ಆ ಕೃಷ್ಣನ ಪ್ರೇಮದಲ್ಲಿ ಪರಿಪೂರ್ಣತೆ ಯಾವುದು? ಆ ಗೋಪಿ ಭಾವದಲ್ಲಿ ಅಂದ್ರೆ ಆ ಪರಕೀಯ ರಸದಲ್ಲಿ ನಾವು ಕೃಷ್ಣನ ಪ್ರೇಮವನ್ನ ಪಡೆಯೋದೇ ಪರಿಪೂರ್ಣತೆ. ಅದು ಮಹತ್ ಸಾಧನೆ ಅಲ್ವಾ. ಸೊ ಅದಕ್ಕೋಸ್ಕರ ಹೈಯೆಸ್ಟ್ ರಸ ಅಂದ್ರೆ ಅದೇ ಅಲ್ವಾ. ಮಾಧುರ್ಯ ರಸನೇ ಹೈಯೆಸ್ಟ್, ಅದ್ರಲ್ಲಿ ಪರಕೀಯ ರಸನೇ ಹೈಯೆಸ್ಟ್. ಸೊ ಅದಕ್ಕೋಸ್ಕರ ರಾಧಾಕುಂಡದಲ್ಲಿ ನಾವು ವಾಸ ಮಾಡ್ಬೇಕು. ಪ್ರತಿನಿತ್ಯ ಅಲ್ಲಿ ನಾವು
ಸ್ನಾನ ಮಾಡಬೇಕು. ಇದು ನಾರದರಂತಹ ಮಹರ್ಷಿಗಳಿಗೂ ಭಾಗವತೋತ್ತಮರಿಗೂ ಅಪ್ರಾಪ್ಯವಾದದ್ದು. ಆದ್ದರಿಂದ ರಾಧಕುಲದ ಮಹಿಮಾತಿಶಯಕ್ಕೆ ಕೊನೆಯೇ ಇಲ್ಲ. ರಾಧಕುಲದ ಸೇವೆ ಮಾಡುವುದರ ಮೂಲಕ ಗೋಪಿಯರ ನಿತ್ಯ ಮಾರ್ಗದರ್ಶನದಲ್ಲಿ ಶ್ರೀಮತಿ ರಾಧಾರಣಿಯ ಸಹಾಯಕ ಆಗಬಹುದು ಅಲ್ವಾ. ನಾವು ರಾಧಾರಾಣಿ ಆಗ್ಲಿಕ್ಕಾಗಲ್ಲ, ಕೃಷ್ಣನೂ ಆಗ್ಲಿಕ್ಕಾಗೋದಿಲ್ಲ ಅಲ್ವಾ, ಮಂಜರಿಗಳು ಆಗ್ಲಿಕ್ಕಾಗೋದಿಲ್ಲ ಅಲ್ವಾ. ಅವರ ಸಹಾಯಕರಿಗೆ ಸಹಾಯಕರಾಗಬಹುದು ಅಷ್ಟೇನೆ ಅಲ್ವಾ. ಗೋಪೀರ್ ಬರ್ತೋರ್ ಪದಕಮಲಯೋರ್ ದಾಸ ಆಗ್ಬೋದು ಅಲ್ವಾ. ಸೊ ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ತುಂಬಾ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ತಿದ್ದಾರೆ. ಸೊ ನಮ್ಗೆ ಪ್ರಭುಪಾದರು ಏನನ್ನ ಹೇಳಿದ್ದಾರೆ ಈಗ, ಸೊ ನಾವು ಅಷ್ಟು ಅರ್ಹತೆ ಇಲ್ಲ, ನಿಮ್ಗೆ ಅರ್ಹತೆ ಬಂದ್ರೆ ನೀವು ಅಲ್ಲಿ ಹೋಗಿರಿ, ಇವಾಗ ಏನನ್ನ ಹೇಳಿದಾರೆ ಅದನ್ನ ನೀವು ಮಾಡಿ. ಇಲ್ಲಾಂದ್ರೆ ಅಲ್ಲಿ ತನಕ ನಾವೇನ್ ಮಾಡ್ಬೇಕು, ಸೊ ನಾವಲ್ಲಿ ವರ್ಷಕ್ಕೊಮ್ಮೆನೋ 2 ವರ್ಷಕ್ಕೊಮ್ಮೆ ಹೋಗ್ಬೇಕು. ಸೊ ನಾವಲ್ಲಿ ಪ್ರೋಕ್ಷಣೆ ಮಾಡ್ಕೋಬೇಕು. ಅಲ್ಲಿಂದ ನಾವು ಆ ಒಂದು ಎನರ್ಜಿಯನ್ನ, ನಾವು ಆಧ್ಯಾತ್ಮಿಕ ಶಕ್ತಿನ ನಾವು ತಗೊಂಡ್ ಬಂದು ನಾವಿಲ್ಲಿ ನಮ್ಮ ಪ್ರಚಾರ ಸೇವೆಲೆ ನಾವು ತೊಡ್ಕೋಬೇಕು. ಇಡೀ ಮಾನವ ಕುಲವನ್ನ, ಇಡೀ 84 ಲಕ್ಷ ಜೀವರಾಶಿಗಳನ್ನ ನಾವು ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗೋದ್ರಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕು. ಅದೇ ನಾವು ಮಾಡ್ಬೇಕಾಗಿರುವಂತಹ ಸೇವೆ. ಯಾಕಂದ್ರೆ ನಮ್ಗೆ ಅದೊಂದನ್ನೇ ಕೊಟ್ಟಿರೋದು, ನಮ್ಗೆ ಆದೇಶವನ್ನ ಚೈತನ್ಯ ಮಹಾಪ್ರಭುಗಳು. ಅದೇನೇ ವಾಣಿ ಸೇವೆ, ಅದನ್ನೇ ನಾವು ಮಾಡ್ಬೇಕಾಗಿರೋದು. ಸೊ ಇವತ್ತಿನ ದಿವಸ ನಾವು 11ನೇ ಶ್ಲೋಕವನ್ನ ನಾವು ಮುಗಿಸಿದ್ವಿ. ಸೊ ಭಕ್ತಿ ಶಾಸ್ತ್ರೀಯ ಕೋರ್ಸ್ ನಿಮ್ದು ಇಲ್ಲಿಗೆ ಯಶಸ್ವಿಯಾಗಿ ಮುಗೀತು. ಸೊ ಎಲ್ಲರಿಗೂ ಸಹ ಧನ್ಯವಾದಗಳು. ಮತ್ತೆ ನನಗೆ ಈ ಅವಕಾಶವನ್ನ ಕೊಟ್ಟಿರುವಂತಹ ಇಸ್ಕಾನ್ ಮಂಗಳೂರು ನಾಮನಿಸ್ತಾಸ್ ಪ್ರಭುಜಿಗಳಿಗೆ, ಸತ್ಯಾನಂದ ಪ್ರಭುಜಿಗಳಿಗೆ, ಎಲ್ಲರಿಗೂ ನಾನು ಸುಬುದ್ಧಿ ಪ್ರಭುಜಿಗೆ, ಶ್ರೀಧರ್ ಪ್ರಭುಜಿಗೆ ಎಲ್ಲರಿಗೂ ಸಹ ನಾನು ಅನಂತಾನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಮತ್ತೆ ನನ್ನಿಂದ ಏನಾದ್ರೂ ಯಾರಿಗಾದ್ರೂ ಬೇಜಾರಾಗಿದ್ರೆ, ನಾನು ತಿಳಿದೋ ಏನಾದ್ರೂ ಒಂದು ಮನಸ್ಸಿಗೆ ನೋವು ಮಾಡಿದ್ರು ನನ್ನ ಮೇಲೆ ಕ್ಷಮೆ ಇರ್ಲಿ. ಸೊ ನನಗೆ ಗೊತ್ತಿರೋದನ್ನ ನಾನು ನಿಮ್ಗೆ ಹೇಳಿದೀನಿ. ನನ್ನಿಂದ ಏನಾದ್ರೂ ತಪ್ಪಾದ ಒಂದು ಮಾಹಿತಿ ದೊರಕಿದ್ರೆ ಖಂಡಿತ ನೀವು ಸರಿಯಾದ ಮಾಹಿತಿ ದೊರಕಿದಾಗ ನನಗೂ ನೀವು ಅದನ್ನ ಜ್ಞಾನವನ್ನ ನನಗೆ ಕೊಡಿ. ಮತ್ತೆ ನನ್ನ ಕಡೆಯಿಂದ ಏನಾದ್ರೂ ತಪ್ಪಿದ್ರೆ ನನ್ನ ಕ್ಷಮಿಸಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಪ್ರತಿಕ್ಷಣವು ಕೃಷ್ಣನ ನಾಮ ಸ್ಮರಣೆ ಮಾಡ್ತಾರೆ. ಒಂದು ಕ್ಷಣ ಕೃಷ್ಣನನ್ನು ಮರೆತು ಇರಬೇಡಿ. ಉಪದೇಶಾಮೃತ ಕಿ ಜೈ, ಚೈತನ್ಯ ಮಹಾಪ್ರಭು ಕಿ ಜೈ, ಷಡ್ಗೋಸ್ವಾಮಿ ಕಿ ಜೈ, ರೂಪ ಗೋಸ್ವಾಮಿ ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಹರೇ ಕೃಷ್ಣ. ಮಾತಾಜಿ ತುಂಬಾ ಧನ್ಯವಾದಗಳು ಮಾತಾಜಿ. ಇನ್ 2 ದಿನ ಟೈಮ್ ಕೊಡಿ ಮಾತಾಜಿ. ಇದು OBA ಕಳಿಸ್ಲಿಕ್ಕೆ ಅರ್ಧ ರೆಡಿ ಆಗಿದೆ. ಸರಿ ಮಾತಾಜಿ, ಈ ಸಂಡೇ ಒಳಗಡೆ ಕಳಿಸ್ಬಿಡಿ ಮಾತಾಜಿ. ಓಕೆ ಮಾತಾಜಿ. ನಾನು ಷಡ್ಗೋಸ್ವಾಮಿ ಅಷ್ಟಕ ಹೇಳ್ಬಿಟ್ಟು ನಾನು ಈ ಒಂದು ಭಕ್ತಿಶಾಸ್ತ್ರಿ ಕೋರ್ಸ್ ಅನ್ನ ಮುಗಿಸ್ಬೇಕು ಅಂತ ನಮ್ಗೆ ಅನಿಸ್ತಾ ಇತ್ತು. ಯಾಕಂದ್ರೆ ಅವ್ರಿಗೆಲ್ಲಾನು ನಾವು ಎಷ್ಟು ಚಿರಋಣಿಗಳಾಗಿದ್ರು ಕಡಿಮೆನೆ. ಅವ್ರು ನಮ್ಗೆ ಜ್ಞಾನವನ್ನ ಕೊಟ್ಟಿಲ್ಲ ಅಂದ್ರೆ ಪ್ರಭುಪಾದ್ರು ನಮ್ಗೆ ಇದನ್ನ ಮುಟ್ಟಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಈ ಷಡ್ಗೋಸ್ವಾಮಿ ಅಷ್ಟಕವನ್ನ ಯಾರಿಗಾದ್ರೂ ಬಂದ್ರು ಹೇಳ್ಬೋದು, ಇಲ್ಲಾಂದ್ರೆ ನಾನು ಹೇಳ್ತೀನಿ. ಯಾರಾದ್ರೂ ಹೇಳ್ತೀರಾ? ಶೇರ್ ಮಾಡಿದ್ರೆ ನಾವು ಹೇಳ್ತೀವಿ ಮಾತಾಜಿ. ಮಾತಾಜಿ ನನ್ನ ಹತ್ರ ಇಲ್ಲ, ಇದು ಬುಕ್ ಅಲ್ಲಿ ನೋಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಸ್ಕ್ರೀನ್ ಶೇರ್ ಮಾಡಕ್ಕೆ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ, ಅದಕ್ಕೆ ನಾನು ಮಾತಾಜಿಗೆ ಹೇಳ್ದೆ. ನಂದ್ರಲ್ಲಿ ಶೇರ್ ಮಾಡಕ್ಕೂ ಬರ್ತಾ ಇಲ್ಲ ಮಾತಾಜಿ. ನನ್ನ ಒಂದು ಏನ್ ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ. ಮೊಬೈಲ್ ಅಲ್ಲಿ ಕಳ್ಸಿ ಮಾತಾಜಿ, ನನಗೆ ಶೇರ್ ಮಾಡ್ತೀನಿ. ಮೊಬೈಲ್ ಅಲ್ಲಿ ನಂದು ಇಂಗ್ಲಿಷ್ ಅಲ್ಲಿ ಇರುತ್ತೆ ಮಾತಾಜಿ. ಇದು ನನ್ನ ಹತ್ರ ಕನ್ನಡದಲ್ಲಿ ಈ ಒಂದು ವೈಷ್ಣವ ಆಚಾರ್ಯರ ಕೀರ್ತನೆಗಳು ಆ ಬುಕ್ ಅಲ್ಲಿ ಇದೆ. ಓಕೆ ಮಾತಾಜಿ. ಹಾ ಮಾತಾಜಿ, ಇಲ್ಲಾಂದ್ರೆ ನೀವು ಇಂಗ್ಲಿಷ್ ಅಲ್ಲೇನೆ ಶೇರ್ ಮಾಡಿ ಮಾತಾಜಿ. ಕಳಿಸಿ ಮಾತಾಜಿ, ಶೇರ್ ಮಾತಾಜಿ. ಎಕ್ಸಾಮ್ ಯಾವಾಗ ಹೇಳ್ತೀರಾ? ಎಕ್ಸಾಮ್ ನೀವು 1 ವೀಕ್ ಆದ್ಮೇಲೆ ಮಾತಾಜಿ. 1 ವೀಕ್ ಇವಾಗ ಗ್ಯಾಪ್ ಇರುತ್ತೆ. ನೆಕ್ಸ್ಟ್ ಗುರುವಾರ ಇರೋದಿಲ್ಲ, ಅದ್ರ ನೆಕ್ಸ್ಟ್ ಗುರುವಾರ ಮಾತಾಜಿ. ಮಾತಾಜಿ ಅದ್ರ ನೆಕ್ಸ್ಟ್ ಗುರುವಾರ ಫೆಸ್ಟಿವಲ್ ಇದೆ ಅಲ್ಲ ಮಾತಾಜಿ? ಏನ್ ಫೆಸ್ಟಿವಲ್ ಇದೆ ಮಾತಾಜಿ? ಮಾತಾಜಿ ವಿಜಯದಶಮಿ ಇದೆ ಮಾತಾಜಿ. ವಿಜಯದಶಮಿ ಇದೆಯಾ? ಓಕೆ ಮಾತಾಜಿ. ಮತ್ತೆ ಇನ್ನ ಒಂದು ವಾರ ಅಂದ್ರೆ ತುಂಬಾ ಗ್ಯಾಪ್ ಆಗೋಗಲ್ವಾ ಮಾತಾಜಿ? 2 ವೀಕ್ಸ್ ನೆಕ್ಸ್ಟ್ ಡೇ ಫ್ರೈಡೇ ಮಾತಾಜಿ. ಫ್ರೈಡೇ ಇಡ್ಬೋದಲ್ಲ ಮಾತಾಜಿ? ಅದು ಗುರುವಾರ ಇದೆ, ಫ್ರೈಡೇ ಇಡ್ಬೋದಲ್ಲ ಮಾತಾಜಿ? ಫ್ರೈಡೇ ನೋಡ್ತೀನಿ ಮಾತಾಜಿ. ನಮ್ಗೆ ಆದ್ರೆ ಅನುಕೂಲ ಆಗತ್ತೆ. ಅದೇ ಸಾಟರ್ಡೆ ನನಗೆ ಆಗಲ್ಲ ಮಾತಾಜಿ. ನಾನು ಅವತ್ತು 1 ದಿವಸನೇ ದೇವಸ್ಥಾನಕ್ಕೆ ಹೋಗೋದು, ಅದಕ್ಕೋಸ್ಕರ ನಾನು ಇದ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಅಂದ್ರೆ 3ನೇ ತಾರೀಕು ಮಾತಾಜಿ. 3ನೇ ತಾರೀಕು ಮತ್ತೆ ಸೋಮವಾರ ಮಂಗಳವಾರ ಅಂದ್ರೆ ಮತ್ತೆ ನಾನು ಲೆವೆಲ್ 3 ತಗೋಬೇಕಾಗತ್ತೆ. ಮತ್ತೆ ಬುಧವಾರನೇ ಇನ್ನ ನನ್ ಮತ್ತೆ ಸಿಗೋದು ಮಾತಾಜಿ. ಬುಧವಾರ ಮತ್ತೆ ಯಾರೋ ಲೆವೆಲ್ 2 ಎಲ್ಲ ಲೆವೆಲ್ ಭಕ್ತಿ ಶಾಸ್ತ್ರಿನೇ ಅಟೆಂಡ್ ಮಾಡೋರು ಇದಾರೆ ಅಲ್ವಾ? ಬುಧವಾರ ಬೇಡ ಅಂತ ಹೇಳ್ತಾರಲ್ಲ. ಮತ್ತೆ ಸಾಟರ್ಡೆ ಗುರುವಾರ ನೆಕ್ಸ್ಟ್ ಥರ್ಸ್ಡೇ ಮಾಡಿ ಮಾತಾಜಿ. ಹೋಗ್ಲಿ 1 ವಾರ ಪರವಾಗಿಲ್ಲ, ಅರ್ಜೆಂಟ್ ಇದಾದ್ರೆ. ಮಾತಾಜಿ ನೀವೇನ್ ಆಗ್ತಿದ್ದೀರಾ? ನಾವ್ ರೆಡಿ ಆಗಿಲ್ಲ. 9ನೇ ತಾರೀಕು ಮಾತಾಜಿ ಪ್ಲೀಸ್. ಸರಿ ಮಾತಾಜಿ, ನಾನು ನೋಡ್ಬಿಟ್ಟು ನಾನು ಹೇಳ್ತೀನಿ. ನೋಡೋಣ 9ನೇ ತಾರೀಕು ಇಟ್ಕೊಂಡು. ಯಾಕಂದ್ರೆ ನಾನು ಈ ತಿಂಗಳಲ್ಲೇ ಅಂದ್ರೆ ಕ್ಲೋಸ್ ಮಾಡ್ಬೇಕಂತ ಅನ್ಕೊಂಡೆ ಮಾತಾಜಿ. ನೆಕ್ಸ್ಟ್ ಮಂತ್ ತನಕ ಹೋಗೋದು ಬೇಡ ಅನ್ಕೊಂಡೆ. ಆಯ್ತು ನೋಡೋಣ ಮಾತಾಜಿ, ಹಬ್ಬ ಇರೋದ್ರಿಂದ ನೋಡೋಣ.
ಸರಿ ಮಾತಾಜಿ thank you. ಓಕೆ ಮೇಡಮ್. ಹರೇ ಕೃಷ್ಣ. ಮಾತಾಜಿ ಶ್ರೀ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡ್ತೀರಲ್ಲ ಮಾತಾಜಿ? ಹಾ ನಾನ್ ಮಾಡ್ತೀನಿ ಮಾತಾಜಿ. ನಾನು ಕ್ಯಾಲೆಂಡರ್ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ ಏನಾದ್ರು ಹಬ್ಬ ಹರಿದಿನ ಇದೆಯಾ ಅಂತ ನೋಡ್ಬಿಟ್ಟು ನಾನು ಇವಾಗ ಜಸ್ಟ್ ಸುಮ್ನೆ ಹೇಳ್ದೆ ನಾನು. ನೆಕ್ಸ್ಟ್ ಗುರುವಾರ ಅಲ್ಲ ಅದ್ರ ನೆಕ್ಸ್ಟ್ ಗುರುವಾರ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಹೇಳ್ತೀನಿ ಮಾತಾಜಿ. 9ನೇ ತಾರೀಕು ಏನಿಲ್ಲ ಮಾತಾಜಿ. ಓಕೆ ಮಾತಾಜಿ ಆಯ್ತು ನೋಡೋಣ. 9ನೇ ತಾರೀಕೆ ಇವಾಗ ಆದಷ್ಟು 9ನೇ ತಾರೀಕು ಇಡಕ್ಕೇನೆ ನೋಡೋಣಂತೆ ಮಾತಾಜಿ. Okay. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಎಷ್ಟುಕೊಂಡು ತಿಳಿಸಿದ್ರಿ, ಎಷ್ಟು ನಿಮ್ಮಲ್ಲಿ ನಮ್ರತೆ ಎಷ್ಟಿತ್ತು ಅಂದ್ರೆ ಅದು ಊಹಿಸ್ಕೊಳಕ್ಕಲ್ಲ, ಅಷ್ಟು ನೀಟಾಗಿ ನೀವ್ ಹೇಳದ್ ನೋಡಿದ್ ನಾವ್ ಅಲ್ಲಿ ಇದೀವಿ ಅನ್ನೋ ಆ ಒಂದ್ ಪ್ಲೇಸ್ ಅಲ್ಲಿ